ಶ್ರೀ ರಕ್ತೇಶ್ವರಿ ದೇವಸ್ಥಾನದ 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲು ಈಗಾಗಲೇ ಶ್ರೀ ಕ್ಷೇತ್ರ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರು ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಅತ್ಯಂತ ಭಕ್ತಿ ನಮನಗಳೊಂದಿಗೆ ಕ್ಷೇತ್ರಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ಭಕ್ತ ಬಂಧುಗಳಿಗೆ ಅವರಿಗೆ ಸ್ವಾಗತದ ಗೌರವಾರ್ಪಣೆ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರನ್ನು ಕ್ಷೇತ್ರಕ್ಕೆ ಅತ್ಯಂತ ಭಕ್ತಿ ನಮನಗಳೊಂದಿಗೆ ಸ್ವಾಗತಿಸ್ತಾ ಕೆಲವೇ ಕ್ಷಣಗಳಲ್ಲಿ ಶ್ರೀ ರಕ್ತೇಶ್ವರಿ ಕಲಾ ವೇದಿಕೆಯಲ್ಲಿ 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಎಲ್ಲ ದೂರದಲ್ಲಿರುವಂತಹ ಭಕ್ತರು ಕಲಾವಿದರು ವೇದಿಕೆಯ ಮುಂಭಾಗದಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ.
ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರನ್ನು ಅತ್ಯಂತ ಭಕ್ತಿ ಗೌರವದೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ, ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಅವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿ. ಹಾಗೆ ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀ TG ರಾಜಾರಾಮ್ ಭಟ್, ದೀಪ ಪ್ರಜ್ವಲನೆಗೈಯಲ್ಲಿರುವಂತಹ ಶ್ರೀಯುತ ಸೂರ್ಯನಾರಾಯಣ ಹೊಳ್ಳ, ಹಾಗೆಯೇ ಧಾರ್ಮಿಕ ಉಪನ್ಯಾಸ ನೀಡಲಿರುವಂತಹ ಹರಿಕೃಷ್ಣ ಬಂಟ್ವಾಳ್, ಗೌರವ ಅತಿಥಿಗಳಾಗಿ ಸತ್ಯಶಂಕರ ಬಳ್ಳವ, ಸಂತೋಷ್ ಕುಮಾರ್ ರೈಬೋಳಿಯಾರ್, ಉಮಾನಾಥ ಕೋಟ್ಯಾನ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸತೀಶ್ ಕುಂಪಲ, ಶ್ರೀಮತಿ ಕಸ್ತೂರಿ ಪಂಜ, ಸುರೇಶ್ ಅಳ್ವ ತಲಪಾಡಿ, ಎಂ ಸೋಮನಾಥ, ಮಹಾಬಲ ಪೂಜಾರಿ ಕಳಂಬೋಡಿ, ಹಾಗೆಯೇ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಬಾಬು ಶ್ರೀ ಶಾಸ್ತ್ರ ಕಿನ್ಯ, ಗೋಪಾಲ್ ಕುತ್ತಾರ್, ನವೀನ್ ಚಂದ್ರ, ಸಂದೀಪ್ ಜಿ, ಜಯರಾಮ್ ಶೆಟ್ಟಿ, ದಿನೇಶ್ ರೈ ಕಳ್ಳಿಗೆ, ಅರ್ಜುನ್ ಮಾಡೂರ್, ಸದಾನಂದ ಸುಲಾಯ, ದಯಾನಂದ ಪಿಲಿಕೂರು, ಶೆಟ್ಟಿ ದೇರಂಬಲ, ಸಂತೋಷ್ ಶೆಟ್ಟಿ ಶೆಡ್ಡೆ, ರಮೇಶ್ ಬೆಂಡಲ್, ಕೆ ಸುನೀಲ್ ತೊಕ್ಕೋಟು ಇವರುಗಳನ್ನು ಕೂಡ ವೇದಿಕೆ ಆತ್ಮೀಯ ಭಕ್ತ ಬಂಧುಗಳೇ, ಎಲ್ಲ ಪರಿಸರದ ಸಜ್ಜನ ಸಹೃದಯ ಬಂಧುಗಳೇ, ಶ್ರೀ ರಕ್ತೇಶ್ವರಿ ದೈವಸ್ಥಾನ ಬಸಿರಿತೈರಬೈಲು ಸೋಮೇಶ್ವರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕದ ಸಂಭ್ರಮದಲ್ಲಿ 2ನೇ ದಿನದ ಕಾರ್ಯಕ್ರಮ. ಬೆಳಗ್ಗಿನಿಂದ ವೈದಿಕ ಕಾರ್ಯಕ್ರಮಗಳು ನಡೆದು ಸಂಜೆಯ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೀಗ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿ ಆಶೀರ್ವಚನದೊಂದಿಗೆ ನಡೆಯಲಿಕ್ಕಿದೆ. ಬಂದಂತಹ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಔಪಚಾರಿಕವಾಗಿ ಸ್ವಾಗತಿಸ್ತಾ ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಮಾಡಬೇಕಾಗಿ ಶ್ರೀಮತಿ ಸುರೇಖಾ, ಸ್ಮಿತಾ, ಕವಿತಾ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಸಹಕರಿಸಬೇಕಾಗಿ ವಿನಂತಿ. ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ, ಗುರುಕುಲಕ್ಕೆ ಗುರುವಾಗಿ ಗುರಿ ತೋರೋ ಗುರುವಾಗಿ ವರ ನೀಡು, ಎಂದೆಂದು ಕರುಣಾಳು ಬಾ ಬಂದು ನೀನ
ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ ದಯವಿರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ವಂದನೆಗಳು. ಶ್ರೀಮತಿ ಸುರೇಖಾ ಸ್ಮಿತಾ ಕವಿತಾ ಆದಿವಂದಿತ ಮಹಾಗಣಪತಿಯನ್ನು ಸ್ತುತಿಸುತ್ತಾ ಸೀಮೆ ಮಾಗಣೆ ದೇವರು ಶ್ರೀ ಸೋಮನಾಥನನ್ನು ನಮಿಸುತ್ತಾ ನಮ್ಮ ಆರಾಧ್ಯ ಮಾತೆ ಶ್ರೀ ರಕ್ತೇಶ್ವರಿ ಮತ್ತು ಗುಳಿಗ ದೈವ ಪರಿಸರದ ಎಲ್ಲ ದೈವ ದೇವರುಗಳನ್ನು ಸ್ತುತಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದೀಗ ಬಂದಂತಹ ಎಲ್ಲ ಅತಿಥಿ ಗಣ್ಯರನ್ನು ಪೂಜ್ಯ ಸ್ವಾಮೀಜಿಯವರನ್ನು ಎಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ರವಿಶಂಕರ್ ಸೋಮೇಶ್ವರ್. ಹರಿ ಓಂ. ಮಾಗಣದ ಒಡೆ ಶ್ರೀ ಸೋಮನಾಥ ದೇವರನ ಪಾದಕಮಲಗೆ ಅಡ್ಡಬರುವೊಂದು ಅಂಚನೆ ಸ್ಥಳ ಸಾನ್ನಿಧ್ಯ ಅಪ್ಪೆ ರಕ್ತೇಶ್ವರಿ ಮಾತಾ ಪರಿವಾರ ದೇವಗಳ ವಂದನೆ ಮಂತೊಂದು ಗುರು ಹಿರಿಯನ ಆಶೀರ್ವಾದ ನಟ್ಟೊಂದು ರಕ್ತೇಶ್ವರ ದೇವಸ್ಥಾನ ಸೋಮೇಶ್ವರ ಒಂದೆತ್ತ ಪಂಚವಿಂಶತಿ ಬ್ರಹ್ಮಕಲಶಾಭಿಷೇಕ ಬ್ರಹ್ಮಕಲಶ ನೆತ್ತ 2ನೇ ದಿನದ ಧಾರ್ಮಿಕ ಸಭೆ ಲೇಸಿಡ್ ನಮಕ್ ಆಶೀರ್ವಚನ ಮನ್ಪೆರೆ ಬೈದಿನಂಚಿನ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಗುರುದೇವಾನಂದ ದತ್ತ ಸಂಸ್ಥಾನ ಒಡಿಯೂರು ಕ್ಷೇತ್ರದ ಸ್ವಾಮಿಲೇನು ನಮ್ಮ ಬ್ರಹ್ಮಗುರು ಸಮಿತಿ ಅಂಚನೆ ರಕ್ತೇಶ್ವರ ಮಾತೆಲ್ಲ ಪರವಾದ ಭಕ್ತನ ಪರವಾದಿಯನ್ನು ಪ್ರೀತಿಪೂರ್ವಕವಾದಿಯನ್ನು ಸ್ವಾಗತ ಮಂತೊಂದಲ್ಲೇ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಹರೀಶ್ ಕುತ್ತಾರ್ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಪಣದಕ್ಕೆ ಏನೊಂದಲ್ಲೇ ಫಲ ತಾಂಬೂಲನ್ನು ಕೊರೆದು ಅರೇನು ಕಾರ್ಯಕ್ರಮಗೂ ಭಕ್ತಿ ನಮನೋಡು ಎದ್ಕೊನೋಡು ಮಾತೆರ್ನಲ ಪರವಾದ ಕ್ಷೇತ್ರದ ಪರವಾದ ಮಾತ ಪರಿಸರದ ಸಜ್ಜನ ಬಂದೊಲ್ಲ ಭಕ್ತ ಬಂದೊಲ್ಲ ಪರವಾದ ಅರೇನು ಮೋಕೆಡೆ ಎದ್ಕೊಂದೊಲ್ಲೆರು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಹರೀಶ್ ಕುತ್ತಾರ್ ಸಲ್ಮೇಲು ಇನ್ನಿತ ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೊನ್ನಾರು ಎನ್ನ ಗುರುಕುಲಯನ ಶ್ರೀ ಟಿ.ಜಿ. ರಾಜಾರಾಮ್ ಭಟ್ರು ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಲ್ಲ SCDCC ಬ್ಯಾಂಕ್ದ ನಿರ್ದೇಶಕರಲ್ಲ ಪುಣ್ಯಕೋಟಿ ಶಾರದಾ ವಿದ್ಯಾಗಣ ಶಾಲೆದ ಅಧ್ಯಕ್ಷರಲ್ಲ ಎಂಕಲ್ನ ಮಾತಾ ಕಾರ್ಯಕ್ರಮಗಳ ಬೆರಿಸಾಯದಿಂಥದ್ದು ನಮ್ಮ ಈ ರಕ್ತೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳ ಎಂಕಲಿಗೆ ಮಸ್ತ್ ರೀತಿಡ್ ಸಹಕಾರ ಸಲಹೆ ಸೂಚನೆ ಕೊರ್ಪನಾರು ಶ್ರೀ ಟಿ.ಜಿ. ರಾಜಾರಾಮ್ ಭಟ್ರು ಅರೇನು ಮಾತೆರ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಂದನಲ್ಲೇ ಸಭೆಯಲ್ಲಿ ಹೆಸದ ಗುರುಕಾರ್ಮಿನ ವಹಿಸೋನಂಜಿನ ಶ್ರೀಯುತ ಟಿ.ಜಿ. ರಾಜಾರಾಮ್ ಭಟ್ ಈ ಮೇರೆಗೆ ಕ್ಷೇತ್ರದ ಅಧ್ಯಕ್ಷರು ಶ್ರೀಯುತ ರಾಮದಾಸ್ ಸೋಮೇಶ್ವರ್ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡ್ಬಣದಕ್ಕೆ ಏನೊಂದಲ್ಲೇ ಟಿ.ಜಿ. ರಾಜಾರಾಮ್ ಭಟ್ ಧಾರ್ಮಿಕ ಮುಂದಾಳುವಾದ ರಾಜಕೀಯೋಡ್ಲ ತೊಡಗಿ ಸಾವೊಂದು ಅವೆರದಲ್ಲ ಹೆಚ್ಚ ಅಮ್ಮೆಂಬಳ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರು SCDCC ಬ್ಯಾಂಕ್ದ ನಿರ್ದೇಶಕರು ಅವಳು ಪುಣ್ಯಕೋಟಿ ವಿದ್ಯಾ ಗಣಪತಿ ಶಾಲೆ ಗೋಶಾಲೆ ಇಂಚ ಅವೇತೋ ಸಾಮಾಜಿಕ ಸೇವಾ ಚಟುವಟಿಕೆಗಳು ನಡಪನವರು ಅವರಿಗೆ ಸ್ವಾಗತ ಸೊಲ್ಮೇಲ್ ರಾಮದಾಸ್. ನಮ್ಮ ಈ ಮಾಗಣದ ಒಡೆ ಶ್ರೀ ಸೋಮನಾಥ ದೇವರನ್ನ ನಿರಂತರ ಪೂಜೆ ಕೈಂಕರ್ಯ ಮನ್ಪನಾರು ಪ್ರಧಾನ ಅರ್ಚಕರು ಶ್ರೀ ಸೋಮನಾಥ ದೇವಸ್ಥಾನದ ಅಂಚನೇನಿ ದೀಪ ಪೂಜೆ ಮನ್ಪನಾರು ಶ್ರೀ ಸೂರ್ಯನನ್ನ ಹೊಳ್ಳೆರು ನಮ್ಮ ಈ ಕಾರ್ಯಕ್ರಮಕ್ಕೆ ಬೈದರು ಅರೇನು ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕ ಸ್ವಾಗತ ಅಂತಂದಲ್ಲ ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳ ಈ ಮೇರೆಗೆ ಕ್ಷೇತ್ರದ ಕೋಶಾಧಿಕಾರಿ ಶ್ರೀಯುತ ಅಜಿತ್ ಕುಮಾರ್ ಶೆಟ್ಟಿ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೋದಿಲ್ಲ ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳೆರು ನಮ್ಮ ಮಾಗಣೆ ದೇವರು ಶ್ರೀ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಧಾರ್ಮಿಕವಾದ ಅವೇತೋ ಮಾರ್ಗದರ್ಶನ ಕೊರ್ನಾರು ಅರೇನೆ ಈ ಕ್ಷೇತ್ರದ ಪರವಾದ ಅತ್ಯಂತ ಭಕ್ತಿ ಗೌರವಡು ಶಾಲು ಪಾರ್ದು ಎದ್ಕೊಂಡುಳ್ಳೇರು ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧಿಕಾರಿ ಶ್ರೀಯುತ ಅಜಿತ್ ಕುಮಾರ್ ಶೆಟ್ಟಿ ಸೊಲ್ಮೇಲು ಶೃಂಗೇರಿ ದೇವಸ್ಥಾನ ಶೃಂಗೇರಿದ ನಿಕಟ ಸಂಪರ್ಕ ಪುನಾರು ಅಂಚನೆ ಕೋಟಗಾರದ ಶೃಂಗೇರಿ ಮಠದ ಶಾಖಾಧಿಕಾರಿಯಾದ ಈ ಭಾಗದ ಸೋಮೇಶ್ವರದ ಈ ಭಾಗದ ದುಂಬುಡಿಂಚ ಮಸ್ತ್ ಸಂಪರ್ಕ ಪುನಃ ಒಡನಾಟ ಪುನಂಚಿನ ಶ್ರೀ ಸತ್ಯಶಂಕರ ಬಳ್ಳಾವ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿಲ್ಲ ಅರಿಲ್ಲ ನಮ್ಮ ಪ್ರೀತಿಪೂರ್ವಕವಾದ ಮಾತಿನ ಪರವಾಗಿ ಸ್ವಾಗತ ಮಂತೊಂದಲ್ಲೇ
ಶ್ರೀಯುತ ಸತ್ಯಶಂಕರ ಬಳ್ಳಾವ ಈ ಮೇರೆಗೆ ಗಣೇಶ್ ಭಟ್ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ ಶ್ರೀಯುತ ಗಣೇಶ್ ಭಟ್ ಶೃಂಗೇರಿ ಶಾಖಾ ಮಠ ಕೋಟೆಕಾರದ ಶಾಖಾಧಿಕಾರಿಯಾದ ಧಾರ್ಮಿಕವಾದ ಸಾಮಾಜಿಕವಾದ ನಿರಂತರವಾದ ತೊಡಗಿಸುವ ಧಾರ್ಮಿಕ ಮುಂದಾಳುವಾದ ವೇತೋ ಕೆಲಸ ಕಾರ್ಯಗಳಿಗೆ ಮಾರ್ಗದರ್ಶನ ಕೊರನಾರು ಮುರಾಣಿ ಅವರನ್ನ ಅಭಿನಂದನಾ ಕಾರ್ಯಕ್ರಮ ನಡೆತನು ಅವರಿಗೆ ಸ್ವಾಗತದ ಗೌರವಗಳು ಶ್ರೀಯುತ ಗಣೇಶ್ ಭಟ್ ಇಮೇರೆರ್ದು ಸೋಲ್ಮೇಲು ಶ್ರೀಮತಿ ಕಸ್ತೂರಿ ಪಂಜ ಜಿಲ್ಲಾ ಪಂಚಾಯತ್ದ ಉಪಾಧ್ಯಕ್ಷರಂದು ಮಂಗಳೂರು ಮಂಡಲದ ಭಾರತೀಯ ಜನತಾ ಪಾರ್ಟಿದ ಪ್ರಭಾರಿಲಂದು ಒಂಜಾತ್ ಸಂಘಟನೆ ತನ್ನನ್ನು ತಾನು ತೊಡಗಿಸೋದು ವಿಶೇಷವಾದ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಪಡೆದು ಹೋರಾಟ ಮನ್ಪನಾರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆದ ಸಮಯಡ್ಲ ಹೆಚ್ಚಿನ ರೀತಿಯ ಕೊಡುಗೆಯನ್ನು ಕೊಡದು ಅನುದಾನ ಕಂತದ್ದು ಆ ಕ್ಷೇತ್ರಗಳ ಬುಲೆಚಿಲ್ಲ ಮಂತಿನಾರು ನಮ್ಮ ಶ್ರೀಮತಿ ಕಸ್ತೂರಿ ಪಂಜ ಅವರಿಗೆ ನಿಜವಾದ ಮಸ್ತ್ ಕಾರ್ಯಕ್ರಮದ ಒತ್ತಡ ಎತ್ತಲ್ಲ ನಮ್ಮ ಮಿತ್ರ ಪ್ರೀತಿ ಇದ್ದಾರೆ ಬೈದೇರು ಅವರೆಲ್ಲ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕ ಸ್ವಾಗತ ಅಂತಂದಿಲ್ಲ. ಶ್ರೀಮತಿ ಕಸ್ತೂರಿ ಪಂಜ ಈ ಮೇರೆಗೆ ನಮ್ಮ ಕ್ಷೇತ್ರದ ಶ್ರೀಮತಿ ರಮಣಿ ಸೋಮೇಶ್ವರ್ ಈ ಮೇರೆ ಬತ್ತದ ಸ್ವಾಗತದ ಗೌರವ ಕೊರಡು ಬಣ್ಣದ ವಿನಂತಿ ಮಂತೊಂದಿಲ್ಲ. ಶ್ರೀಮತಿ ರಮಣಿ ಸೋಮೇಶ್ವರ್ ಶ್ರೀಮತಿ ಕಸ್ತೂರಿ ಪಂಜ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ರಾಜಕೀಯವಾದ ತೊಡಗಿಸುವ ನಿರಂತರವಾದ ರಾಜಕೀಯದ ಹೋರಾಟ ಎಡ್ಡ ವಾಗ್ಮಿಯಾದ ನಿರರ್ಗಳವಾದ ಪಾತ್ರನಂಚಿನಾರು ಶ್ರೀಮತಿ ಕಸ್ತೂರಿ ಪಂಜ ಅವರಿಗೆ ಸ್ವಾಗತದ ಗೌರವಲು ಶ್ರೀಮತಿ ರಮಣಿ ಸೋಮೇಶ್ವರ ಮೇರೆರ್ದು ಸೋಲ್ಮೇಲು ಎನ್ನ ಆತ್ಮೀಯ ಮಿತ್ರರೆಲ್ಲ ಅಂದು ತಲಪಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಲ್ಲ ಅಂದು ಒಂಜಾತ ಧಾರ್ಮಿಕವಾದ ವಿಶೇಷವಾದ ತನ್ನನ್ನು ತಾನು ತೊಡಗಿಸಿದ ವಿಶೇಷವಾದ ಕೆಲಸ ಮಾಡ್ತಾರೆ ಸುರೇಶ್ ಆಳ್ವ ಅರೇನು ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕ ಸ್ವಾಗತ ಮಂತಂದಿಲ್ಲ. ಶ್ರೀಯುತ ಸುರೇಶ್ ಆಳ್ವ ಈ ಮೇರೆಗೆ ಚಿತ್ತರಂಜನ್ ಶೆಟ್ಟಿ ಈ ಮೇರೆ ಬತ್ತದ ಇನ್ನಿತ ಧಾರ್ಮಿಕ ಸಭೆಯಲ್ಲಿ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ಸುರೇಶ್ ಆಳ್ವ ತಲಪಾಡಿ ಗ್ರಾಮ ಪಂಚಾಯತದ ಅಧ್ಯಕ್ಷರಾದ ಧಾರ್ಮಿಕ ಸಾಮಾಜಿಕವಾದ ತೊಡಗಿಸುವ ನಿರಂತರವಾದ ಕೆಲಸ ಮನ್ಪನಾರು ರಾಜಕೀಯವಾದ ಬಳೆ ಒಂದಿಲ್ಲರು ಅವರಿಗೆ ಸ್ವಾಗತದ ಗೌರವಲು ಸೋಲ್ಮೇಲು. ಶ್ರೀ ಎಂ ಸೋಮನಾಥ ಅಸಿಸ್ಟೆಂಟ್ ಇಂಜಿನಿಯರಿಂಗ್ PW ಉಡುಪಿ ನಮ್ಮ ಕ್ಷೇತ್ರದ ಮಿತ್ತು ವಿಶೇಷವಾದ ಪ್ರೀತಿ ತನ್ನ ಕರ್ಣ ಸರ್ಲ ನಮ್ಮ ಒಂದು ಕಾರ್ಯಕ್ರಮ ಪಾಲ್ದೆತ್ತೊಂದಿರು ಈ ಸರಳ ಈ ಒಂಜಿ ಲೇಸಿಡ್ ಪಾಲ್ದೆತ್ತೊಂದು ಬತ್ತಿತ್ತೊಂದಿರು ಅರೆಗೆ ನಾವು ಮಾತಿನ ಪರವಾದ ಪ್ರೀತಿಪೂರ್ವಕ ಸ್ವಾಗತ ಮಂದೊಂದಿಲ್ಲ. ಶ್ರೀಯುತ ಎಂ ಸೋಮನಾಥ ಈ ಮೇರೆಗೆ ಶ್ರೀಯುತ ಚಂದ್ರಶೇಖರ್ ಪೇರುಬೈಲ್ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ಕ್ಷೇತ್ರದ ಜತಕೋಶಾಧಿಕಾರಿಯಾದ ಕೆಲಸ ಬಂದೊಂದು ಪನಂಚಿನ ಶ್ರೀಯುತ ಚಂದ್ರಶೇಖರ್ ಪೇರುಬೈಲ್ ಈ ಮೇರೆ ಹಿಡಿದು ನಮ್ಮ ಇನ್ನಿತ ಮಲ್ಲಬಿನ್ನೇರು ಶ್ರೀಯುತ ಎಂ ಸೋಮನಾಥ ಅಸಿಸ್ಟೆಂಟ್ ಇಂಜಿನಿಯರ್ ಈ ಮೇರೆಗೆ ಸ್ವಾಗತದ ಗೌರವಾರ್ಪಣೆ ಶಾಲು ಪಾಡ್ದು ಸ್ಮರಣೆಗೆ ಕೊಡ್ದು ಅವರನ್ನು ಎತ್ಕೊಂಡುಳ್ಳೇರು ಸೋಲ್ಮೇಲು. ಶ್ರೀ ನವೀನ್ ಚಂದ್ರ ದೇವಾಡಿಗ ಸಮಾಜದ ಮುಖಂಡರ್ಲ ಅಂದು ವಾಣಿಜ್ಯ ತೆರಿಗೆ ಅಧಿಕಾರಿ ಬಂಟ್ವಾಳ ತನ್ನನ್ನು ಕ್ಷೇತ್ರ ಬೇಲಮಂತೊಂದು ಇನ್ನಿತ ಈ ನಮ್ಮ ಕಾರ್ಯಕ್ರಮ ನಮ್ಮ ಮಿತ್ತು ಪ್ರೀತಿ ಇದು ಬೈದರು ಅರೆಗೆ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕ ಸ್ವಾಗತ ಮಂತಂದಿಲ್ಲ. ಶ್ರೀಯುತ ನವೀನ್ ಚಂದ್ರ ಈ ಮೇರೆಗೆ ಶ್ರೀ ರಿತೇಶ್ ಸೋಮೇಶ್ವರ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ಶ್ರೀಯುತ ರಿತೇಶ್ ಸೋಮೇಶ್ವರ ವಾಣಿಜ್ಯ ತೆರಿಗೆ ಅಧಿಕಾರಿಯಾದ ದೇವಾಡಿಗ ಸಮಾಜದ ಪ್ರಮುಖರಲಾದ ಶ್ರೀಯುತ ನವೀನ್ ಚಂದ್ರ ಧಾರ್ಮಿಕ ಕ್ಷೇತ್ರಗಳಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಿರಂತರ ಪ್ರೋತ್ಸಾಹ ಕೊರ್ಪಿನಾರು ಅರೇನು ಇನ್ನಿತ ಈ ಒಂದು ಧಾರ್ಮಿಕ ಸಭೆಲೆ ಸಿಕ್ಕ ಮೂಕೆಡೆ ಎತ್ಕೊಂಡುಳ್ಳೇರು ಶ್ರೀಯುತ ರಿತೇಶ್ ಸೋಮೇಶ್ವರ ಸೋಲ್ಮೇಲು. ಇಂಗ್ಲಿನ ಬಾರಿ ಪ್ರೀತಿದಾರು ಏನನ್ನ ವೈಯಕ್ತಿಕವಾದ ಎಲ್ಲಿಡಿಂಚ ತೂತಿನಾರು ಎನ್ನ ಜಯರಾಮಣ್ಣೆ ಉದ್ಯಮಿ ಆದ ಕಂಬಳ ಬದವು ಅಂಚೆ ಮಾತಬಾಗಲ ಉದ್ಯಮಿ ಆದ ಒಂಜಾತ ಸೇವೆ ಮನ್ಪನಾರು ಅಮ್ಮೆಂಬಳ ಸೇವಾ ಸಹಕಾರ ಸಂಘದ ನಿರ್ದೇಶಕರ್ಲಂದು ಶ್ರೀ ಜಯರಾಮ್ ಶೆಟ್ಟಿ ಕಂಬಳ ಬದವು ಮೆರನು ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕ ಸ್ವಾಗತ ಮಂತಂದಿಲ್ಲ. ಶ್ರೀಯುತ ಜಯರಾಮ್ ಶೆಟ್ಟಿ ಕಂಬಳ ಪದವು ಈ ಮೇರೆಗೆ ಉದಯ ಶಂಕರ್ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಿಲ್ಲ. ಶ್ರೀಯುತ ಉದಯ ಶಂಕರ್ ಕಂಬಳ ಪದವು ಜಯರಾಮ್ ಶೆಟ್ಟರ್ ಉದ್ಯಮಿಯಾದ ಧಾರ್ಮಿಕ ಕ್ಷೇತ್ರಗಳಿಗೆ ನಿರಂತರವಾದ ಸೇವೆಯನ್ನು ತೊಡಗಿಸನಾರು ರಾಜಕೀಯವಾದ ತೊಡಗಿಸುವಂದುಲೇರು ಅರೆ ಇನ್ನಿತ ನಮ್ಮ ಧಾರ್ಮಿಕ ಸಭೆಯಲ್ಲಿ ಸಿಕ್ಕ ಮಲ್ಲ ಬಿನ್ನೇರಾದ ಬೈದರೆ ಅವರಿಗೆ ಸ್ವಾಗತದ ಗೌರವಾರ್ಪಣೆ ಉದಯ ಶಂಕರ್ ಈ ಮೇರೆ ಹಿಡಿದು ಸೋಲ್ಮೇಲು. ಶ್ರೀ ಅರ್ಜುನ್ ಮಾಡೂರ್ ಮೇರ್ನ ಪರಿಚಯ ಜನಗಳ ಮುಲ್ಪ ಏರ್ಲೊಪ್ಪೆರಜ್ಜಿ ಹೋರಾಟಗಾರೆ ಸಂಘಟನಾತ್ಮಕವಾದ ತನ್ನ ತಾನು ತೊಡಗಿಸಿದ್ದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಉಳ್ಳಾಲ ನಗರ ಪ್ರಕರಣದ ಸಂಯೋಜಕರಾದ ಕೆಲಸ ಮನ್ಪನಾರು ಶ್ರೀ ಅರ್ಜುನ್ ಮಾಡೂರ್ ಮೇರೆನು ನಾವು ಮಾತಿನ ಪರವಾದ ಪ್ರೀತಿಪೂರ್ವಕ ಸ್ವಾಗತ ಮಂತಂದಿಲ್ಲ. ಅರ್ಜುನ್ ಮಾಡೋರು ಈ ಮೇರೆಗೆ ಲೋಹಿತ್ ಸೋಮೇಶ್ವರ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೋದಿಲ್ಲ. ಅರ್ಜುನ್ ಮಾಡೂರು
ಎಲ್ಲಿಯ ಪ್ರಾಯೋಡೆ ಸಂಘಟನೆ ತೊಡಗಿಸುವುದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮೂಲಕವಾದ ಧಾರ್ಮಿಕ ಜಾಗೃತಿ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂಘಟನೆ ಮಂತೊಂದು ಬರಂದು ಪುನರ್ ಶ್ರೀಯುತ ಅರ್ಜುನ್ ಮಾಡೂರ್ ಅವರಿಗೆ ಸ್ವಾಗತದ ಗೌರವಲು ರೋಹಿತ್ ಸೋಮೇಶ್ವರ ಇಮೆರೆಡ್ದು ಸೊಲ್ಮೇಲು ಶ್ರೀ ಸದಾನಂದ ಸುಲಾಯ ಚೇರ್ಮನ್ ಪರ್ಸನ್ ಬಂಟರ ಸಂಘ ಬೆಂಗಳೂರು ಇತ್ತಿನಲ್ಲ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಿತ್ತು ಪ್ರೀತಿ ಇದು ಕೋಡ್ಯಾರು ಬೈದೆರಡೆಗೆ ಅದೆಲ್ಲ ನಮ್ಮ ಮಾತಿನ ಬರೋದ ಪ್ರೀತಿ ಬರೋ ಸ್ವಾಗತ ಅಂತಂದಿಲ್ಲ ಶ್ರೀಯುತ ಸದಾನಂದ ಸುಲಾಯ ಇಮೆರೆಗೆ ಗಣೇಶ್ ಕೊಲ್ಯ ಇಮೆರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಅನ್ನೋದಿಲ್ಲ ಶ್ರೀಯುತ ಗಣೇಶ್ ಕೊಲ್ಯ ಬೇಗ ಬಲೆ ಸದಾನಂದ ಸುಲಾಯ ದೂರದ ಬೆಂಗಳೂರು ಇತ್ತನಲ್ಲ ನಮ್ಮ ಮಿತ್ತು ಮೋಕೆದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಬೈದೇರು ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರಾದ ಸಾಮಾಜಿಕವಾದ ನಿರಂತರವಾದ ಒಂದು ಸಮಾಜವನ್ನು ಮುಂದುವರಿಸುವುದು ಪುನರ್ ಅರೇನು ಇನಿ ಮೋಕೆಡೆ ಎತ್ಕೊಂದಿಲ್ಲ ಶ್ರೀಯುತ ಗಣೇಶ್ ಗಟ್ಟಿ ಮೇರೆ ಸ್ವಾಗತದ ಗೌರವಾರ್ಪಣೆ ಸೊಲ್ಮೇಲು ಗಟ್ಟಿ ಸಮಾಜದ ಅಧ್ಯಕ್ಷರಲ್ಲ ನಮ್ಮ ಆತ್ಮೀಯರಲ್ಲ ನಮ್ಮ ಮಿತ್ರ ಪ್ರೀತಿ ಇದು ಬೈದರೆ ಆಯ್ತು ಅಧ್ಯಕ್ಷರೇನ ಶ್ರೀ ದಯಾನಂದ ಪಿಲಿಕೂರು ಮೇರೇನು ನಮ್ಮ ಮಾತಿನ ಪರವಾದ ಪ್ರೀತಿ ಬರೋ ಸ್ವಾಗತ ಅಂತಂದಿಲ್ಲ ಶ್ರೀಯುತ ದಯಾನಂದ ಪಿಲಿಕೂರು ಇಮೆರೆಗೂ ವಸಂತ್ ಸೋಮೇಶ್ವರ ಇಮೆರೆ ಬತ್ತದ ಸ್ವಾಗತದ ಗೌರವ ಅರ್ಪಣೆ ಮನ್ಪಡು ಶ್ರೀಯುತ ವಸಂತ್ ಸೋಮೇಶ್ವರ ಬೇಗ ಬಲೆ ಶ್ರೀಯುತ ದಯಾನಂದ ಪಿಲಿಕೂರು ಹೊಲದವರ ಯಾನೆ ಗಟ್ಟಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಯಕ್ಷಗಾನ ಕಲಾವಿದರಾದ ಇಟ್ಲ ವಿಶೇಷವಾದ ಹಾಸ್ಯ ಕಲಾವಿದರಾದ ತನ್ನ ಚಾಪನು ಮೂಡಿಸೇನಾರು ಇನ್ನಿತ ಈಗ ಧಾರ್ಮಿಕ ಸಭೆಲೇಸಿಗೆ ನಮ್ಮ ಮಿತ್ತ ಮೋಕೆದಿದ್ದು ಬೈದರು ಅರೆಗೆ ವಸಂತ್ ಸೋಮೇಶ್ವರ ಇಮೆರೆಡ್ದು ಸ್ವಾಗತದ ಗೌರವಾರ್ಪಣೆ ಸೊಲ್ಮೇಲು ನಮ್ಮ ಈ ಒಂಜಿ ಲೇಸಿದ ಗದ್ದುಗಟ್ಟು ಉಪ್ಪುನಾರು ಹಿರಿಯರು ಅವೇತೋ ಕೃಷಿತ ನೆಟ್ಟು ಪ್ರಶಸ್ತಿಯನ್ನು ಪಡೆದು ಗಡಿನಾಡ ಕೃಷಿಕೆಂದೇ ಪುಗರ್ತ ಪಡೆಯಿನಾರು ಪ್ರಗತಿಪರ ಕೃಷಿಕೆ ಹಿರಿಯರು ನಮ್ಮ ಈ ಲೇಸಿಡು ಸೇರೊಂದಿರು ಶ್ರೀ ತ್ಯಾಂಪಣ್ಣ ಶೆಟ್ಟಿ ದೇರಂಬಳ ಮೇರೆಗೆ ನಮ್ಮ ಮಾತಿನ ಪರವಾದ ಸ್ವಾಗತ ಮಂತೊಂದಿಲ್ಲ ಪ್ರಗತಿಪರ ಕೃಷಿಕರು ಶ್ರೀಯುತ ತ್ಯಾಂಪಣ್ಣ ಶೆಟ್ಟಿ ದೇರಂಬಲ ಇಮೆರೆಗೆ ಶ್ರೀ ಕಿಶೋರ್ ಸೋಮೇಶ್ವರ ಇಮೆರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ ಪ್ರಗತಿಪರ ಕೃಷಿಕರಾದ ಧಾರ್ಮಿಕ ಸಾಮಾಜಿಕವಾದ ನಿರಂತರ ಬೆರಿಬಟ್ಟದು ಪ್ರೋತ್ಸಾಹ ಕೊರ್ಪಿನಾರಿ ಇನಿ ಮೋಕೆದಿದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಬೈದೇರು ಅರೆಗೆ ನಮ್ಮ ಮಾತಿನ ಪರವಾದ ಶ್ರೀಯುತ ಕಿಶೋರ್ ಸೋಮೇಶ್ವರ ಇಮೆರೆಡ್ದು ಸ್ವಾಗತದ ಗೌರವಾರ್ಪಣೆ ಶ್ರೀ ರಮೇಶ್ ಮಂಡನ್ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಉಳ್ಳಾಳ್ತಿ ಧರ್ಮರಸ ಕ್ಷೇತ್ರ ನಮ್ಮ ಈ ಕಾರ್ಯಕ್ರಮ ಮತ್ತು ನಮ್ಮೊಟ್ಟಿಗೆ ಸೇರೊಂದಿರು ಅರೇನು ನಮ್ಮ ಮಾತಿನ ಪರವಾದ ಸ್ವಾಗತ ಅಂತಂದಿಲ್ಲ ಶ್ರೀಯುತ ರಮೇಶ್ ಮೆಂಡನ್ ಇಮೆರೆಗೆ ಲಯನ್ ಕೆ.ಸಿ. ನಾರಾಯಣನ್ ಇಮೆರೆ ಬತ್ತದ ಸ್ವಾಗತದ ಗೌರವ ಕೊರಡು ಬಣದಕ್ಕೆ ಏನೊಂದಿಲ್ಲ ಶ್ರೀಯುತ ರಮೇಶ್ ಮಂಡನ್ ಉಳಿಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಧಾರ್ಮಿಕವಾದ ತನ್ನನ್ನು ತೊಡಗಿಸಾಯಿನಾರು ಸಾಮಾಜಿಕ ಚಟುವಟಿಕೆಗಳ ನಿರಂತರ ಪ್ರೋತ್ಸಾಹ ಕೊರ್ಪಿನಾರು ಇಟ್ಲ ವಿಶೇಷವಾದ ಪ್ರಾಣಿ ಪಕ್ಷಿ ಪ್ರೇಮಿಯಾದ ನಂಗೆ ಅಪರೂಪದ ಒಂದು ವ್ಯಕ್ತಿಯಾದ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಉಳ್ಳೇರು ಅವರಿಗೆ ಸ್ವಾಗತದ ಗೌರವಲು ಲಯನ್ ಕೆ.ಸಿ. ನಾರಾಯಣ್ ಇಮೆರೆಡ್ದು ಶಾಲು ಪಾರ್ದು ಸ್ಮರಣಿಕೆ ಕೊಡ್ದು ಅರೇನು ಎತ್ಕೊಂದಿಲ್ಲ ಸೊಲ್ಮೇಲು ಶ್ರೀ ಸಂತೋಷ್ ಶೆಟ್ಟಿ ಶ್ರೀ ಕೆ ನರಸಿಂಹ ಅಧ್ಯಕ್ಷರು ಕುಮಾರ ಶಕ್ತಿ ಸಮಾಜ ನಮ್ಮೊಟ್ಟಿಗೆ ಇವತ್ತು ಸೇರೊಂದಿರು ನಮ್ಮ ಮಾತಿನ ಪರವಾದ ಅರೇನು ಪ್ರೀತಿಪೂರ್ವಕ ಸ್ವಾಗತ ಅಂತಂದಿಲ್ಲ ಶ್ರೀಯುತ ಕೆ ನರಸಿಂಹ ಇಮೆರೆಗೆ ವಿನೋದ್ ಇಮೆರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಪಣದು ಮನ್ಪಡು ಪಣದಕ್ಕೆ ಏನೊಂದಿಲ್ಲ ವಿನೋದ್ ಶ್ರೀ ಕೆ ನರಸಿಂಹ ಕುಮಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ಈ ಕಾರ್ಯಕ್ರಮ ಮೋಕೆದಿದ್ದು ನಮ್ಮೊಟ್ಟಿಗೆ ಎಲ್ಲರೂ ಅರೆಗೆ ಮೋಕೆದ ಸ್ವಾಗತ ಗೌರವ ವಿನೋದ್ ಎರೆಡ್ದು ಸೊಲ್ಮೇಲು ಅಂಚನೆ ನಮ್ಮೊಟ್ಟಿಗೆ ಉಪಸ್ಥಿತರು ಪುನರ್ ಸುನೀಲ್ ತೊಕ್ಕೋಟು ಮೇರೆಲ್ಲ ಕ್ಷಮಿಸಿ ತಾರನಾಥ್ ತೊಕ್ಕೋಟು ಮೇರೆ ನಮ್ಮೊಟ್ಟಿಗೆ ತಾರನಾಥ್ ಅತ್ತವರ ಕ್ಷಮಿಸಿ ತಾರನಾಥ್ ಅತ್ತವರ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮ ಉಪಸ್ಥಿತಿಲ್ಲ ಅರೆಲ್ಲ ನಮ್ಮ ಮಾತಿನ ಪರವಾದ ಪ್ರೀತಿಪೂರ್ವಕ ಸ್ವಾಗತ ಅಂತಂದಿಲ್ಲ ಶ್ರೀಯುತ ತಾರನಾಥ್ ಅತ್ತಾವರ ಇಮೆರೆಗೆ ನಮ್ಮ ಆನಂದ್ ಶೆಟ್ಟಿ ಇಮೆರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ ಅವಳು ಸುನೀಲ್ ಬರೋಡಿತ್ತು ನಾಡ 6 ಅನಿವಾರ್ಯ ಕಾರಣ ಬರ್ರ ಅಬಜಿ ಬಣ್ಣದ ನಮ್ಮ ತಾರನಾಥ್ ಅತ್ತಾವರ ಮೇರೇನು ಗಡಬಿಡ್ದೇರು ಮಾತಿನ ಪರವಾದ ಅರೇನು ಮೋಕೆಡೆ ಎತ್ಕೊಂದಿಲ್ಲ ನಮ್ಮ ಮಿತ್ತು ಮೋಕೆದಿದ್ದು ಬೈದೇರು ಅರೆಗೆ ಸ್ವಾಗತದ ಗೌರವಲು ಆನಂದ್ ಶೆಟ್ಟಿ ಹಿಡಿದು ಸೊಲ್ಮೇಲು ಮುಖ್ಯವಾದ ಎದುಡುಪ್ಪನಚಿನ ಮಾತಾ ಭಕ್ತರಿಗಲ ಮಿತ್ರರಿಗಲ ಇಷ್ಟರಿಗಲ ಒಂಜೇ ಪಾತ್ರ ಸ್ವಾಗತ ಮಂತೊಂದು ಈ ಕ್ಷಮಿಸಿ ನಮ್ಮ ಬ್ರಹ್ಮವರ ಸಮಿತಿದ ಅಧ್ಯಕ್ಷರಲ್ಲ ಎನ್ನ ಆತ್ಮೀಯ ಮಿತ್ರರಲ್ಲ ನಮ್ಮ ಹರೀಶನೆಲ್ಲ ವೇದಿಕೆಗಳು ಅರೆಲ್ಲ ಮಾತಿನ ಸ್ವಾಗತ ಬಂದೊಂದಲೇ ಅಂಚನೆ ರಕ್ತೇಶ್ ದೇವಸ್ಥಾನದ ಅಧ್ಯಕ್ಷರ ಶ್ರೀ ರಾಮದಾಸ್ ಸೋಮೇಶ್ವರ ವೇದಿಕೆಗಳು ಅರೆಲ್ಲ ಮಾತಿನ ಸ್ವಾಗತ ಬಂದೊಂದಲೇ ಅಂಚನೆ ಬೈದಿನ ಮಾತಾ ಭಕ್ತರೆಲ್ಲ ಸ್ವಾಗತ ಬಂತೊಂದು ಎನ್ನ ಸ್ವಾಗತನ ಇಡೆಗೆ ಉಂಟ ಮಾತೆರೆಲ್ಲ ಮೋಕೆಡೆ ಎತ್ಕೊಂಡಂಚಿನ
ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ರವಿಶಂಕರ್ ಸೋಮೇಶ್ವರ ಇವರಿಗೆಲ್ಲ ಸ್ವಾಗತ ಮಂತೊಂದು ಕಾರ್ಯಕ್ರಮವನ್ನು ದುಂಬರಿಸ ಒಂದಿಲ್ಲ. ಈ ಕ್ಷೇತ್ರ 1992 ಬ್ರಹ್ಮಕಲಶೋತ್ಸವದ ಸಂಭ್ರಮವನ್ನು ಪಡೆದು 2008 ನನೋರ ಬ್ರಹ್ಮಕಲಶೋತ್ಸವವನ್ನು ಸಂಭ್ರಮವನ್ನು ಪಡೆದು ಇತ್ತ ಪಿರ 2023 ಮೂಜಿನೇ ಸರ್ತಿಗೆ ಬ್ರಹ್ಮಕಲಶೋತ್ಸವದ ಸಂಭ್ರಮ ಐಡ್ದುಂಬು ಕೆಲವು ಸರ್ತಿ ಈ ಕ್ಷೇತ್ರ ಜೀರ್ಣೋದ್ಧಾರ ಆತನು ಇತ್ತೆ ನಿರಂತರವಾದ ಅಭಿವೃದ್ಧಿದ ಪತೆಟ್ ಏರ್ಲ ನಂಬೆರ ಸಾಧ್ಯವಂದಿನಾಥ ಅಭಿವೃದ್ಧಿ ಆತನು ಇದಕ್ಕೆ ಭಕ್ತ ಬಂಧುಲ್ನ ಸಹಕಾರ ಕಾರಣ ಅಂಡ ಅಂಚನೆ ಮುಲ್ತ ಮಾತ ಕಾರ್ಯಕರ್ತರ ಬಂಧುಲಿನ ಶ್ರಮ ಸೇವೆ ನಿರಂತರವಾದ ಈ ಕ್ಷೇತ್ರದ ಅಭಿವೃದ್ಧಿಗೆ ಪುಣಂಚಿನ ಅಕಲ್ನ ಒಂಜಿ ಮೋಕೆದ ಪ್ರೀತಿ ಇನ್ನು ಮಾತ ಕಾರಣ ಅದು ಈ ಕ್ಷೇತ್ರ ಈತೊಂಜಿ ರೀತಿಡು ಬರಲುಡು ಬಳಗಿದ ಬೈದನು ಇನ್ನಿತ ದಿನಕಾನಗ ಅವಳು ನಾಗನ ಕ್ಷೇತ್ರದ ಆ ಪುನರ್ ಪ್ರತಿಷ್ಠಿತ ವೈದಿಕ ವಿಧಿಗಳು ಶುರುವಾದಿ ಅಲ್ಲೇ ಕಾಂಡೆ ನಾಗನ ಆಲಯಡು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಎರಡು ಎಲ್ಲಂಜಿ ರಕ್ತೇಶ್ವರಿ ಅಪ್ಪನ ಬ್ರಹ್ಮಕಲಶ ಅದು 24 ತಾರೀಕು ಶನಿವಾರ ರಾತ್ರಿ ಒಂಜಿ ಪೊರ್ಲುದ ನೇಮ ನಡಪೆರಂಡು ಈ ಮಾತಾ ಕಾರ್ಯಕ್ರಮಗಳು ನಡಪಡೋಣ ಇನ್ನಿತ ಈ ಒಂಜಿ 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ಇನ್ನೇನು ತುಡರು ಬೆಳಗಾದು ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳ ಆರು ತುಡರು ಬೆಳಗಾದು ಐನು ಉದಿಪನ ಮನ್ಪಡು ಮಾತ ಅತಿಥಿ ಗಣ್ಯರು ಭಿನ್ನೇರು ಪರಮ ಪೂಜ್ಯ ಸ್ವಾಮೀಜಿಲು ಪೂರ ಇದಕ್ಕೆ ಜೊತೆ ಸೇರಿದು 2ನೇ ದಿನದ ಕಾರ್ಯಕ್ರಮ ತುಡರು ಬೆಳಗಾವನದೊಟ್ಟಿಗೆ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ನಮ್ಮ ಶುರುಮಂತಂದುಲ್ಲ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾದೀಪಂ ನಮೋಸ್ತುತೆ ಸಂಧ್ಯಾದೀಪಂ ನಮೋಸ್ತುತೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ. ತುಡರು ಬೆಳಗಾದ 2ನೇ ದಿನದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಲಂಚಿನ ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳ ಅಂಜನೆ ಮಾತ ಭಿನ್ನೇರ ನಕಲಿಗಳ ಸೊಲ್ಮೆ ಸಂದ ಒಂದು ಧಾರ್ಮಿಕ ಸಭೆಲೇಸನ್ನು ದುಂಬರಿಸ ಒಂದಿಲ್ಲ. ತುಡರು ಬೆಳಗಾದ ಸಭೆಲೇಸಿಗೆ ಚಾಲನೆ ಕೊರಲಂಚಿನ ಶ್ರೀ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಸೂರ್ಯನಾರಾಯಣ ಹೊಳ್ಳ ಇವರು 2 ಉದಿಪನ್ನದ ಪಾತೆರ ಪನ್ನುಡು ಪಣದಕ್ಕೆ ಏನೊಂದಿಲ್ಲ. ಮಾತಾ ಭಿನ್ನೆರಡಲ ಒಂಜಿ ವಿನಂತಿ ಆಯ್ನಾತು ಚುಟುಕದ ಸಂದೇಶ ಕೊರಡು ಪಣದಕ್ಕೆ ಏನೊಂದಿಲ್ಲ. ಇತ್ತೆ ಸುರುಕಾದ ಶ್ರೀಯುತ ವೇದಮೂರ್ತಿ ಸೂರ್ಯನಾರಾಯಣ ಹೊಳ್ಳ ಇಮೆರೆರ್ದು ಉದೀಪನದ ಮದಿವು. ಶ್ರೀ ಗುರುದೇವಾನಂದ ಸ್ವಾಮೀಜಿಯವರೇ, ರಾಜಾರಾಮ್ ಭಟ್ರೆ ಹಾಗೂ ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಜ್ಜನರೇ, ಇದೊಂದು ವಿಶೇಷ ಸಂದರ್ಭ. 5 ದಿನಗಳವರೆಗೆ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಾರಂಭೋತ್ಸವವನ್ನು ನಿನ್ನೆ ಹೊರೆ ಕಾಣಿಕೆಯ ಮೂಲಕ ನೆರವೇರಿಸಿದೆ. ಬೀರಿ ಗಣಪತಿ ದೇವಸ್ಥಾನದಿಂದ ಗಣಪತಿಯ ಸನ್ನಿಧಿಯಿಂದ ಪ್ರಾರ್ಥನೆ ಮಾಡಿ ಸಾಯಂಕಾಲದ ಹೊತ್ತಿನಲ್ಲಿ ಆ ಹೊರೆ ಕಾಣಿಕೆಯನ್ನು ಇಲ್ಲಿ ತಂದು ಒಪ್ಪಿಸಿದಲ್ಲಿ ವಿಜೃಂಭಣೆಯಿಂದ ಪ್ರಾರಂಭದ ಕೆಲಸವೇ ನಡೆದಿದೆ. ಆದ್ದರಿಂದ ಆ ಕೆಲಸಕ್ಕೆ ಯಾವ ಒಂದು ವಿಘ್ನವು ಬರಲಿಕ್ಕಿಲ್ಲ ಎಂಬ ಭಾವನೆ ಈ 5 ದಿನಗಳಲ್ಲಿ ಇಲ್ಲಿ 25 ಕಲಶವನ್ನು ಎಲ್ಲ ಅಭಿಷೇಕ ಮಾಡಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೆಸಲಿ ಅಂತ ದೇವರಲ್ಲಿ ಬೇಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಹಾಗೂ ಇಲ್ಲಿ ಬೇಕಾದಂಥ ಏರ್ಪಾಡುಗಳನ್ನು ಎಲ್ಲವನ್ನು ಮಾಡುವಂತಹ ಎಲ್ಲ ಈ ಕಾರ್ಯಕರ್ತರಿಗೂ ಅಹೋರಾತ್ರಿ ಯಾವುದೇ ಒಂದು ಸ್ವಾರ್ಥ ಭಾವನೆ ಇಲ್ಲದೆ ಈ ಸ್ಥಳ ಬೆಳಗಬೇಕು ಎಂಬ ಒಂದೇ ಭಾವನೆಯಿಂದಾಗಿ ತನು ಮನ ಧನದಿಂದ ಎಲ್ಲರೂ ತಮ್ಮ ದುಡಿಮೆಯನ್ನು ಮಾಡಿದ್ದಾರೆ. ಹಾಗೂ ಇಲ್ಲಿಯ ಕಾರ್ಯಕರ್ತರಲ್ಲದೆ ಈ ನಮ್ಮ
ಪ್ರಮುಖರು ಕೆಲವರು ಪ್ರಮುಖರಿದ್ದಾರೆ. ಈ ಒಂದು ಅಧಿಕಾರಸ್ಥರು, ಅಧಿಕಾರವನ್ನು ಪಡೆದವರು, ಅವರು ಎಲ್ಲರೂ ಸೇರಿ ಎಲ್ಲ ವರ್ಗದವರನ್ನು ಪರಿಚಯ ಮಾಡಿಸಿಕೊಟ್ಟು ಅವರನ್ನು ಎಲ್ಲರನ್ನೂ ಬರಮಾಡಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಬಹಳ ಶ್ರಮಿಸಿದ್ದಾರೆ. ಎಲ್ಲರಿಗೂ ಆ ಭಗವಂತ ಸರ್ವ ರೀತಿಯಲ್ಲೂ ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು ಸನ್ಮಂಗಲವನ್ನು ಪ್ರಾಪ್ತಿ ಮಾಡಿಸಿ ಇನ್ನು ಮುಂದೆ ಬರುವ ದಿನಗಳಲ್ಲಿಯೂ ಯಾವ ಒಂದು ಕಾರ್ಯಕ್ರಮವೇ ಆಗಲಿ, ಇಲ್ಲಿ ನಡೆಯುವಂಥ ಯಾವ ಕಾರ್ಯಕ್ರಮಗಳಿರಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಇನ್ನಷ್ಟು ಆಸಕ್ತಿ ವಹಿಸಿ ಈ ಸ್ಥಳವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸುವಲ್ಲಿ ಅವರಿಗೆ ಚೈತನ್ಯ, ಶಕ್ತಿ, ಆರೋಗ್ಯಪೂರ್ಣ ದೀರ್ಘಾಯ ಸರ್ವವನ್ನು ಸನ್ಮಂಗಲವನ್ನು ಪ್ರಾಪ್ತಿ ಮಾಡಲಿ. ಈ ಸ್ಥಳವು ದಿನೇ ದಿನೇ ಅಭಿವೃದ್ಧಿಯನ್ನು ಪಡಿ ಎಲ್ಲರ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ತರಲಿ. ಆ ದೇವಿಯು, ರಕ್ತೇಶ್ವರಿ ದೇವಿಯು ಎಲ್ಲರಿಗೂ ಕರುಣೆಯನ್ನುಂಟು ಮಾಡಲಿ, ರಕ್ಷಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ 2 ಮಾತನ್ನು ನನಗೆ ಆಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟದ್ದಕ್ಕೆ ನಾನು ಕೃತಜ್ಞನಾಗಿ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ದೇವಿನ ಅನುಗ್ರಹ ಎಪ್ಪಲ ಈ ಕ್ಷೇತ್ರಗೂ ಉಂಡು ಬಂಡದು ಬಾರಿ ಪುರ್ಲುದ ಆಶೀರ್ವಚನದ ಪಾತ್ರ ಬಂಡರು ಶ್ರೀ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳೆರು ಅರೆಗೆ ಸೊಲ್ಮೆ ಸಂದ ಒಂದು ನನ್ನ ದುಂಬಗ್ ಶ್ರೀ ಕ್ಷೇತ್ರ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯರು ತುರ್ತು ಒತ್ತಡದ ನಡುಟ್ಲ ನಮ್ಮ ಮಿತ್ತು ಮೋಕೆದಿದ್ದು ಈ ಕಾರ್ಯಕ್ರಮಕ್ಕೂ ಬೈದರು ಆರು ನಮ್ಮನ್ನು ಉದ್ದೇಶಿಸಾದ ಆಶೀರ್ವಚನದ ಸಂದೇಶ ಕೊರಡು ಪಂಡದು ವಿನಂತಿ ಮಂತೊಂದುಳ್ಳೆ. ಜಟಾಧರಂ ಪಾಂಡುರಂಗಂ ಶೂಲಹಸ್తం ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೇ ದೇವಿ ನಾರಾಯಣಿ ನಮೋಸ್ತುತೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಒಂತೆ ತಡಾತು ನಿಕ್ಲೊಟ್ಟಿಗೆ ಸೇರಿನಾಗ ತಪ್ಪು ತೀರಿ ಹೊಡ್ಚುವಂತೆ ಒತ್ತಡ ಎತ್ತಿ ಹಿಡಿದವರ ಕಾಸರಗೋಡು ಬಣ್ಣಾಗ ಒಂದು ತಡಾತಲಿ ಅಂತೂ ನಿಕ್ಲೆನ ಮುಲ್ಪದ ತಾಳ್ಮೆ ಸಹನೆ ಖಂಡಿತವಾದಲ್ಲ ಮೆಚ್ಚುನಂಚರು ನಿಕ್ಲೊಂದು ಎಡ್ಡೆಪ್ಪು ಈ ಸಂದರ್ಭಡಿಯನ್ನು ಬಯಕೊಂದುಲ್ಲೆ ಒಂಜಿ ಪಾತೆರುಂಡು ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಂ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸ್ಯಾಭರಣಂ ಕ್ಷಮಾಹ ಅನ್ನೊಂದು ಪಾತ್ರ ಉಂಟು. ಅವು ತಾಳ್ಮೆ ಸಹನಿಂಟು ಭಾರಿ ಶ್ರೇಷ್ಠವಾಯಿನ ಅಂತೆ. ನಮ್ಮಡ ಬಚ್ಚದಿನೆಲ್ಲ ಅವೇ ಅಂತೆ, ಸಮಾಜಡು ಬಚ್ಚದಿನೆಲ್ಲ ಅವೇ. ಆ ತಾಳ್ಮೆ ಸಹನೆ ಬೊಕ ಕ್ಷಮಾಗುಣ ನಮ್ಮಡ ಉಂಟು ಅಂದಾಂಡ ಪೊರ್ಲುದೊಂಜಿ ಆದರ್ಶವಾದ ವ್ಯಕ್ತಿಯಾದ ಬದುಕೇರೆ ಸಾಧ್ಯತೆ ಉಂಟು. ಅಪ್ಪೆನ ಸನ್ನಿಧಿರಿ ನಮ್ಮ ಉಳ್ಳ ಕೃಷ್ಣದೇವರನ್ನು ನೆನಪು ಮಾಡ್ಕೊಡು. ಕೌರವರು ಮಾತ ಕೇಳರಿಗೆ ಅವು ದಾನೆ ಅಂಚ 5 ಜನ ಪಾಂಡವಿರುಪ್ಪನೆ ಎಂಗ್ಲು 101 ಜನ ಉಳ್ಳ ಜನಸಂಖ್ಯೆ ಎಂಕ್ಲು ಬಲ ಬೀರ್ಸೇರಿ ಆಂಡಲ ಕೃಷ್ಣದೇವರೇ ಇರ 5 ಜನ ಮಾತ್ರ ಒಪ್ಪನೆ ಅಕ್ಲೊಟ್ಟಿಗೆ ದಾಯಿಗೆ ಹೆಚ್ಚು ಒಪ್ಪಾರು. ಕೃಷ್ಣದೇವರು ಪಂಪೇರು ಅಕ್ಲೊಟ್ಟಿಗೆ ದಾಯಿ ಒಪ್ಪಣೆ ಅಂತ ಪಂಡ ಕಳೆದು ಓದುವುದಕ್ಕೆ ಚಿಂತೆ ಇಲ್ಲ. ಅಕ್ಲಡದಲ್ಲ ರಾಜ್ಯ ಮಾತ ಪೋತು ನೆನಪಿನ ಒಂದು ದುಃಖದ ಆಲಜ್ಜೆ ಅಕ್ಲಡ ದುಮ್ಮಾನಗಳು ಹೌದು ಆಲಜ್ಜೆ ಅಕ್ಲಡ ಶೋಕವಿಲ್ಲ ಶೋಕಜ್ಜಿಗೆ ಅಕ್ಲೆ ನೆನೊಂಜಿದಾನೆ ಅಂದ್ಕೊಂಡ ಅಪೇಕ್ಷೆಗಳೂ ಇಲ್ಲ. ದಾನೆ ಎಂಗ್ಲನೆ ಪಿದೈ ಪಾಡ್ಯರು ಕಡಪಡ್ಯರು ಅಜ್ಞಾತವಾಸೊಡ್ಲದ್ಯರು ವನವಾಸ ಉಂಡೆ ಅಜ್ಞಾತವಾಸೊಡ್ಲ ಪಾಡ್ಯರು ಆಂಡಲ ಅಲ್ಪ ಅಕ್ಲೆಗೆ ಚಿಂತೆ ಇಜ್ಜಾಂಡಿಗೆ ಶೋಕ ಇಜ್ಜಾಂಡಿಗೆ ಅಪೇಕ್ಷೆ ಇಲ್ಲ ಜನ ಎಂಚಾವಡು ಇಂಚಾವಡು ನಮ್ಮ 20 ಅಪೇಕ್ಷೆಗಳು ಒಪ್ಪುಂಡು. ಇತ್ತೆ ತೂಲೆ ಸಮಾಜಗಳು ಮತ್ತೆ ಎಂಚ ಅಂದ್ಕೊಂಡ ಜೋಕ್ಲೆಗೆ ಮಾತ್ರ ಪರೀಕ್ಷೆ ಮುಗಿಂಡು ದುಂಬು ಪ್ರಶ್ನೆ ಪತ್ರಿಕೆ ತಯಾರು ಮಲ್ಪೇರು ಪಾಠ ಮಲ್ತೀನಿ ಹಿಡಿದು ಬುಕ್ಕ ಪ್ರಶ್ನೆ ಪತ್ರಿಕೆ ತಯಾರಾಪುಂಡು ಬುಕ್ಕ ಜೋಕ್ಲು ಪರೀಕ್ಷೆಗೆ ಬರೆಯೋರು ತಯಾರಾವಡಿತೆ ನನ್ನ ಪರೀಕ್ಷೆ ತಯಾರಾತಿರಿ ಜೋಕ್ಲು ಮಾತ ಅವು ಜೋಕ್ಲೆಗೆ ಶಾಲೆಡ್ ಪಾಠ ನಮ್ಮ ಲಂಚನೆ ಪಾಠ ಕಲ್ತು ಬರ್ತಾನೆ ಆಂಡ
ಬದುಕಡು ಮಾತ್ರ ದುಂಬೆ ಪರೀಕ್ಷೆ ಬೊಕ್ಕ ಪಾಠ, ದುಂಬೆ ಪರೀಕ್ಷೆ ಬೊಕ್ಕ ಪಾಠ. ನಾವು ಪಂಪ ಸುರುತ ಪಾಠ ಎಂಚ ಗೊತ್ತನ ಅಂಚ ಆಯರ ಬಲ್ಲಿತ್ತಂಡು ಇಂಚ ಅವಡಿತ್ತಂಡು ಒಂದು ಪಾಠಗಳು ಶುರು ಆಪಣೆ ಸುರುಟೆ ಪರೀಕ್ಷೆ ಅಂಡ ಶಾಲೆಡ್ ಅಂಚತ್ತು. ಇನ್ನು ನಂಗೆ ಬೋಡುತ್ತನೆ ಆ ವಿಚಾರಡು ಅಂತೆ ಜಾಗೃತಿ ಅವಡೆ ಇಂತೆ ಆನ್ಲೈನ್ ಮಾತಕ್ಕೆ ಎಂಡ ನಮ್ಮ ಆಫ್ಲೈನ್ಲ ಗೊತ್ತುಂಡು ಜೋಕ್ಲೆ ಮಾತ ಕೊರಂಡು ಮಾತ ನಮ್ಮ ಪತ್ತೊಣಿಯಿಂದ ಐಫೋನ್ ಮುಟ್ಟ ಪತ್ತ ಒಂದು ಬತ್ತೇರು ಜೋಕ್ಲು ಬುಡಿರಕ್ಕೇನು ಬೇರೆ ಇತ್ತೆ ಭಾರಿ ಖುಷಿ ಆತನು ಜೋಕ್ಲೆಗೆ ತುಕ ಬುಡಡಿಗೆ ತುಕ ಬುಳುಪುನ ಬಾಲೆಗೆ ದಾದೇನು ಕೊರ್ಪೇರು ಕೈಟೆ ಮೊಬೈಲ್ ಕೊರ್ಪೇರು ದಾಲಾಂಡ ತುಲೆ ಮಾತ ಬೇಡಿಕೆ ಹಾಕ್ಲಿ ಸುರುಟು ಮೊಬೈಲ್ ಕೊರ ನಮಗೆ ಮಣಿ ಪದಗಳು ಬೇರೆ ಹಾಕ್ಲದು ದಾಲ ಮಣಿಪಿ ವಾವು ಪದ್ರಲ್ಲಿ ಒಂದು ತಾಕ್ಲು ಒಣಸಲ ಬೊಡ್ಚಿ ಬಂಜಿಗಳ ಕೇಂಜ ದಾಲ ಐಟೇ ಮುರುಕುದು ಪೇರು ಒಂಡ ತುಲೆ ರೀಕ್ಲಿ ಆನ್ಲೈನ್ ಅಂಚಾಂಡು ಬೊಕ್ಕ ಆಫ್ಲೈನ್ ಬತ್ತನ ಇಂಚಾಂಡು ಎನ್ನ ಉದ್ದೇಶ ಇಂಚಾಂದ್ ಕೆಂಡ ಆನ್ಲೈನ್ ಪಡು ಆಫ್ಲೈನ್ ಪಡ ಅಂಡ ಲೈಫ್ ಲೈನ್ ಮಾತ ಮರಪೇರಿಗೆ ಬಲ್ಲಿ ಲೈಫ್ ಲೈನ್ ಓಡುಂಡು ಇಂಚಿನ ಶ್ರದ್ಧಾ ಕೇಂದ್ರಡುಂಡು ಆ ಜೋಕುಲು ಬಣ್ಣಾಗ ಏತು ಕೊಂಡಾಟ ಹಾಪುಣದು ಕೆಂಡ ಒಂಜಿ ಸಂಸ್ಕಾರ ಕೇಂದ್ರಗೆ ಎಂಕ್ಲು ಬತ್ತದ ಎನ್ಪಿನ ಒಂಜಿ ಅವು ಮನವರಿಕೆ ಏರೆಗಾಂಡ್ಲ ಅವು ಆ ಜೋಕ್ಲಡ ಆ ಶಿಸ್ತುನ ಅಪ್ಪೆನಕ್ಲೆಗೆ ಒಂಜಿ ಎಡ್ಡೆಪ್ಪನ ಬಾಯ್ಕ್ವ್ಯಾನೆ ಎಂಕ್ ತೋಜನೆ ಈ ಭಾಗೋಗು ಬಣ್ಣಗ ಸೋಮೇಶ್ವರದ ಭಾಗೋಗು ಬಣ್ಣಗ ಸೆರಂಗದ ಅಪ್ಪೆನಕ್ಲೇನು ತುಯ್ಯರಿಗೆ ಸಾಧ್ಯತೆ ಹಾಕೊಂಡು ಇಂಪಿನ ಮುಲ್ಪ ತೋಜದಾರ ಶ್ರದ್ಧೆಡು ತೋಜ್ಪಾದರು ಒಂದು ದೇಶದ ಒರಿಪುದ ಸಂಕೇತ ಉಂಟು ನೆಟ್ ನಮ್ಮ ಜಾಗೃತಿ ಆವಡು ಉಂಟು ನೆನೊಂಜಿ ಓಡುಂದು ಕೆಂಡ ಯುವಶಕ್ತಿಗೆ ಒಂಜಿ ಅಭಿನಂದನೆ ನೆನಪ ನೋಡಿ ಜವಣೆರೆ ಕೂಟುಂಡತೆ ಅವು ದುಂಬು ಲಕ್ಕಣದ ಭವ್ಯ ಭಾರತ ನಿರ್ಮಾಣ ಮಾಡ್ಪೇರು ದಿಂಜ ಪೊರ್ತು ನಂಗೆ ಬೋಡ್ಚಿ ಬೊಕ್ಕ ನೆನದ ಪೀಳಿಗೆ ಅಗ್ಲಿ ಬರ್ಪೇರು ಒಟ್ಟೊಟ್ಟಿಗೆ ಬರ್ಪೇರು ನಿಕ್ಲೆಂಚ ಪೋಯ್ರು ಅಂಚನೆಕ್ಲ ಬರ್ಪೇರು ಎಂಚ ಸೂಜಿದೊಟ್ಟಿಗೆ ನೂಲು ಪೋಪುಂಡ ಅಂಚನೆಕ್ಲು ಬರ್ಪೇರು ಅಣ್ಣೆದಾನವಂತೆ ಅಕ್ಲದಾನವಂತೇರು ಆಯ್ತು ಬೇರಿಡಿದ ಅಕ್ಲು ಬರ್ಪೇರು ಅಪಗ ನಮ್ಮ ಆದರ್ಶವಾದ ನಮ್ಮ ಉಳ್ಳ ಅಂದಾಂಡ ದುಮ್ಮುದ ಪೀಳಿಗೆ ಗಟ್ಟಿಯಾದ ಉಂಟುಂಡು ಉಂಟು ಏನು ಪಂಡೊಂದಿತ್ತೆ ಪರೀಕ್ಷೆಕ್ಲೆಗೂ ನಿರೀಕ್ಷೆದ ಬಗೆಗೆ ಮಾತ ಪಂಡೊಂದಿತ್ತ ನಮ್ಮ ಪಾಂಡವರಿಗೆ ಶೋಕವಿಲ್ಲ ನಿರೀಕ್ಷೆಗಳು ಇಲ್ಲ ಅಣ್ಣ ಕಡೆಗೆ ನೆನೊಂಜಿದಾದ ಅಂದ್ಕೆಂಡ ಯಾದೇವಿ ಸರ್ವಭೂತೇಶು ತುಷ್ಟಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಏತಲಾಯ್ಕೊಂಡು ತುಲೆ ಅವಾಗ ತುಷ್ಟಿಯಿಂದ ಪಂಡ ತೃಪ್ತಿಯಿಂದ ಅರ್ಥ ಆ ಪಾಂಡವರಿಗೆ ಎಂಚೆತ್ತಂದ್ಕೆಂಡ ಆತ್ಮತೃಪ್ತಿ ಇತ್ತಂಡು ಎತ್ತಿನೆಟ್ಟು ಸಮಾಧಾನ ಇತ್ತಂಡು ಅವು ಅವಡು ಒಂದು ಅವಡನ್ನು ಬೇಡಿಕೆ ಹೆಜ್ಜೆ ಬಂದದ್ದರಲ್ಲಿ ತೃಪ್ತಿ ಇದ್ದು ಅವು ಮನುಷ್ಯಗೆ ಮುಖ್ಯ ಬೋಡೇನೆ ಎತ್ತಿನಿಟ್ಟು ತೃಪ್ತಿ ಎಚ್ಚದೆ ಕೈ ಪಾಡಿಬಿಟ್ಟಿಗೆ ಆಪತ್ತುಗಳು ಒಟ್ಟೊಟ್ಟಿಗೆ ಬರ್ಪುಣ್ಣ ಮಾಡ ಇನ್ನು ಅಪ್ಪೇನ ಮತ್ತು ರಕ್ತೇಶ್ವರಿಯಿಂದಲೇಪ್ಪ ನಮ್ಮ ನೆನಪುಡು ಮಾತ ಬರ್ಪಣೆ ನೆತ್ತಿರ್ತೂಜನೆ ಸುರುಟು ರಕ್ತೇಶ್ವರಿ ಅಂದು ರಕ್ತ ಬೀಜಾಸುರನ ಕೆರಡುಂದಾಣ ನೆತ್ತಿರನ ಹಿಂಗೊಡುಂದಾಣ ನಾಳೆ ನೀರ್ದು ಬರೋಡಾತನಿ ಅಣ್ಣ ನೆನೊಂಜಿಪ್ಪುದಾಡು ಲೆಕ್ಕೆ ಸಿರಿಯಿಂದಲ ಪಂಪೇರು ಲೆಕ್ಕೆ ಸಿರಿ ಲೆಕ್ಕ ಸಿರಿಯಿಂದ ಬಂಡ ಲೆಕ್ಕದಾಂತಿನ ಸಿರಿನಿ ಕೊರ್ಪು ನಾಲ್ನ ನೆನೊಂಜಿ ಅರ್ಥ ಉಂಡು ಅಂಡ್ ಆ ಲಕ್ಷ್ಯ ಮಾತ್ರ ಅಲ್ಲ ಕಡೆಟು ಪೋಡು ನಮ್ಮವು ಆ ಲಕ್ಷ್ಯ ಅಲ್ಲ ಮೆತ್ತು ಉಂಡು ಅಂದಾಂಡ ಅಲ್ಲಿ ಲಕ್ಷ ಸಿರಿ ಕೊರ್ಪುನ ಅಲ್ಲ ಅಂದಿನಿಪಿನ ಒಂಜಿ ಪಾತೆರ ಪನೋಳಿ ನಮ್ಮ ತುಳುನಾಡ ಸಂಸ್ಕೃತಿದ ಪುರ್ಲಂಚ ಉಂಡು ಒಂದು ಧರ್ಮದ ಬೂಡು ಸಂಸ್ಕೃತಿದ ನಾಡು ಎಂದು ಕೊಂಡಾಡಬೇರು ಮಾತ ನಮ್ಮ ಕರಾವಳಿದ ಬಾಗೋಡು ಹೊರ ತೂಳೆನಿಕ್ಲಿ ನಮ್ಮ ಮಾತು ಕ್ರಿಯಾಶೀಲರಾದುಪ್ಪ ನೆತ್ತ ಪಿರವಡು ದಾಯ್ತೊಂಡು ದೇವರನ್ನ ಮೂಲ ನಂಬಿಕೆದ ಒಂಜಿ ರೀತಿಯ ಅನುಗ್ರಹ ನಂಗೆ ಉಂಡು ಐ ನಮ್ಮ ಹಿಡ್ದವರ ಅವು ಅನುಗ್ರಹ ನಂಗೆ ಮಲ್ತೊಂದು ದೈವ ದೇವರಿಂದ ನಮ್ಮ ಪಂಪ ಈ ಬಾಗೋಡು ನೆನೊಂಜಿ ನಾಗದೇವರಿನ ನೆನವರ ಪಿರೋರ ತಾಪನೆ ಮನ್ಪಣಂಚಿನ ವಿಷಯಗಳುಂಡು ಭಾರಿ ಎಡ್ಡೆ ಸಂಗತಿಗಳು ನಾಗನ ಬಿಡ್ದು ನಮ್ಮ ದಾಲಜ್ಜಿ ನಮ್ಮನ್ನು ಬಿಡ್ದು ನಾಗೆಲ್ಲ ಉಪ್ಪುಜ್ಜಿದೆ ಕಡಲು ಗಿಡತದ ಅಂಚು ಬತ್ತನತ್ತ ಕಡಲು ನಂಚು ಗಿಡತ್ತು ನಮ್ಮ ನಾಡು ಉದಿಪಾಯಿನತ್ತ ಅಲ್ಪ ನಿಜವಾದ್ರೆ ಆ ನಾಗನ ನೆಲೆ ನೆನಂಜಿ ಮಾತ್ರ ಅಲ್ಪ ಅಲ್ಪ ನಂಗೆ ತೋರೆಗೆ ಸಾಧ್ಯತೆ ಹಾಕೊಂಡು ನಾಗೇನಿಪಿನವು ನಾಗದೇವರಿಗೆ ಚಕ್ಷುಶ್ರವ ದೇವ್ರ ಲೆಪ್ಪೇರು ಚಕ್ಷುಶ್ರವ ಅಂದ್ ಪಂಡ ನಾಗದೇವರಿಗೆ ಕೆಬಿಜ್ಜಿ ನಾಗ ಕೆಬಿ ಒಳ್ಳ ತೋಜುಜಾಯ್ತು ಅವು ಕೆಬಿ ಒಂದ್ಕೇಂಡ ಕಣ್ಣನೇ ಕಿವಿ ಮಲ್ತೊಂದು ತೂಪುನಂಚಿನ ದೇವೇರು ನಾಗದೇವೇರು ಅಂತಾರೆ ಕೊಂಡಾಡಬೇರು ನಾಗಕ್ಕೆ ಬೊಡ್ತುನಂಚಿನ ಬೇತೆ ಬೇತೆ ಅಭಿಷೇಕ ನಾನೇನೊಂಜ ಮಾತ ಮನ್ಪಣೆ ನಮ್ಮ ತೂಪ ದಾಯಿ ಗೌ ಮಾತ ತನು ತಂಬಿಲ ದಾಯಿ ನಾಗದೇವರಿಗೆ ಮನ್ಪುರಮ ನಾಗಮಂಡಲಾದಿಗಳೇನೆ ಮನ್ಪ ದಾಯಿಗೆ ನಮ ಐಟು ಒಂಜಿ ರೀತಿಯ ವಿಶೇಷತೆ ಉಂಡು ಹೆಚ್ಚಾದ ಯಾರನ್ನ ಪಾತ್ರೆದು ಕುಳ್ಳುಜಿ ಅವ್ರನ್ನ ಚುಟುಕು ಮಾತ್ರೆಗಳವು ಅಂದತೆ ಸಮಯ ಬಳ್ತನೆ ಹಿಂಗೆ ಗೊತ್ತುಂಡು ಪ್ರಜ್ಞೆ ಉಂಡು ಎಲ್ಲ ದೀರ್ಘವಾದ ಪಾತ್ರದ ಯಾನ ಮನಸ್ಸು ಮಲ್ಪುಜಿ ಒಟ್ಟು ದಿಂಜಿನ ಸಭೆ ಉಂಡು ನೆಟ್ಟು ಎಂಕು ತೋಜನು 14 ಐಸಿರ ಮಲ್ಪೊಂಡು ಅಂತ ತೋಜುನು 14 ಕಳೆದಿಂಜಿ ಲೆಕ್ಕ ಮಿತ್ರಡುಲ್ಲೇರು ಇಂದೇ ಸಿರಿ
ಈ ರೀತಿ ಉಂಡು ಅಂದಾಂಡ ಮಾತ್ರ ಮೋನೆಡ್ತುಲೆ ಕೊಂಚ ಎಡ್ಡೆ ಇರಿತು ಐಸಿರ ಉಂಡು ಅಂದಲಕ್ಕ ಬಾರಿ ಎಡ್ಡೆ ಒಂಜಿ ಕಾರ್ಯಕ್ರಮ ಪಾಲ್ಪಡೆ ಒಂದಲ್ಲ ಸೋಮೇಶ್ವರ ರಕ್ತೇಶ್ವರಿ ದೇವಿನ ಸನ್ನಿಧಿಲಿ ನಮ್ಮ ಉಳ್ಳ ಇನಿಪಿನ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಕುರ್ಪಿಂಚಿನ ಅಪ್ಪೆ ಪನ್ಪೇರತ್ತೆ ಸಂಸ್ಕಾರದ ಬಾಗೋಡು ಮೆರಡಕ್ಕೆ ಎಣ್ಣ ಪನ್ಪೇರು ಕರಾಗ್ರೆ ವಸತಿ ಲಕ್ಷ್ಮೀ ಎಂದು ಶುರು ಮಾಡ್ಪೇರು ಒಂದು ಕುಡಿದಾದಗೆ ಆಡುಣತೆ ಮಾತ ದ್ವೇ ಲಕ್ಷ್ಮಿ ಇದು ಲಕ್ಷ್ಮಿ ಅಂಚಾದ ನೆಟ್ಟು ಈ ಕೊಡಿಯನ್ನು ನಮ್ಮ ಲಕ್ಷ್ಮಿಯೊಂದಿಗೆ ತೊಂಬಂದ ಅಂಡ ಚಲನೆ ಇತ್ತಿನ ಅವು ಉಂಡು ಅವು ಲಕ್ಷ್ಮಿ ಪಣವು ಉಂತುನಲ್ಲಿ ಪೊಂತೇರೆಗೆ ಬಲ್ಲಿ ಅವು ತಿರುಗೋಡು ತಿರುಗಿನ ಮಾತ್ರ ಐಕ್ ಬೆಲೆ ಹೆಚ್ಚಾಪನೆ ಒಳ್ಳ ಉಂತುನಲ್ಪಣೆ ಉಂತುನಲ್ಲಿ ಅಪಾಯ ಉಂಡು ಐಕ್ ಅವು ತಿರುಗೋಡಿಗೆ ಅಂಡ ಏಪಲ ಪಣವು ಪಾತೆರೆ ಬಲ್ಲಿಗೆ ಅವು ಚಲವಣೆಗೆ ಮಾತ್ರ ತಿಕ್ಕೊಡಿಗೆ ಪಾತೆರೆ ಬಲ್ಲಿ ಪಾತೆರೆ ಸತ್ಯನೇ ಆವಡು ಪಣವು ಚಲವಣಿಗೆ ಬೋಡು ಅಪ್ಪ ಅಲ್ಪ ವಿಶೇಷತೆ ಎಂಚಿನ ಅಂದಿಕೆಂಡು ಅವು ಚಲನೆ ಹಿಡಿತಿನಂದಾಂಡ ಸತ್ಯ ಉಂಡು ಅಂದಾಂಡ ಬೋಡ್ತು ನಡೆಗೆ ಅವು ತಿರುಗೇರಿಗೆ ಸಾಧ್ಯತೆ ಆಪುಂಡು ಪಣವನ್ನು ಪಾತೆರೆರು ಬಿಡರೆ ಬಲ್ಲಿಗೆ ತಿರುಗವಡು ಅಂಚದು ಕೊಡಿಟ್ಟು ಲಕ್ಷ್ಮಿ ಉಳ್ಳಾಲ ನಾಲೈದ ಕೊಡಿಟ್ಲ ಲಕ್ಷ್ಮಿ ಉಳ್ಳಾಲ ಆಪತ್ತುಲ ಸಂಪತ್ತುಲ ನಾಲೈದ ಕೊಡಿಟ್ಟು ಉಂಟು ಈ 32 ಕೂಳಿಗಳು ಮಾತ್ರ ಒಟ್ಟಾದೊಂಜಿ ಮೀಟಿಂಗ್ ಮಲ್ತಾಗೆ ಈ ಸರ್ತಿ ಈ ನಾಲೈ ನೀನು ಬರೆಯರ ಬುಡುಪು ಜಂಕ್ಲಿ ಪಿದಾಯಿ ತೂಕ 32 ಕೂಳಿಗಳ ಎದುರು ಬತ್ತ ಬುಡುಪು ಜನ ನಾನು ಅವರ ರಾಗ್ಯನೆಂದು ಉಂಡತ ಕೆಲವು ಸರ್ತಿ ಆಗಿದ್ದು ಬೋಪಣಿ ಎಂದು ಉಂಡತ ಆಂಡ್ ಯಾನು ದಾಲ ಬರ್ಪಜಿ ಪಿದಾಯಿಗೆ ಸಂದರ್ಭ ಬಣ್ಣಾಗ ತೂಕ ಯಾನು ಒರಿ ಆರೋಪನಿಗ್ಲೆ 32 ಜನಕ್ಕೂ ಏರ ಆಪೆದಿಲ್ಲದೆ ಒಂಚೂರು ಹೆಚ್ಚು ಕಮ್ಮಿ ಪಾತ್ಯರ್ದು ಒಂಚೂರು ಬಾಯಿ ತಪ್ಪು ಬರ್ತದೆ ಎದುರುದೇ ರಡ್ಡು ಬುಡಿಯೇ ರಡ್ಡು ಕುಳಿಪಿದೆ ತಾಳ್ದು ಬೋಡು ರಡ್ಡು ಕುಳಿ ತಾಣ್ಣೇನೆ ತಡ ನಾಲೈ ಪಿದೇವತ್ವ ಅಲೋ ಎಂಚ ಎನ್ನ ಕಾರ್ಬಾರು ಯಾರು ಅಂತ ಪಂಡಣಿಗೆ ಅಪ್ಪಗ ನಾಲಗಿ ಎತ್ತು ತಾಕತ್ತುಂಡು ತುಲೇರಿಕ್ಲೆ ಹೈಕ್ ಪಣ್ಪೇರು ಒಳಾಂಡ ವಾಕ್ ದೋಷಗಳು ಇತ್ತಂದಾಂಡ ಮೇನಾಡೆ ಬೋಪೇರು ಜನತಾಂತ್ರಿಗಳಾಡೆ ಬೋಪೇರು ವಾಗ್ದೇವಿ ಪೂಜೆ ಮಾಡಿ ನಾಳೆದ ಕೊಡಿಟ ಲಕ್ಷ್ಮಿ ನಾಳೆದ ನಡುಟಿ ಎರುಳ್ಳೇರು ಮೂಲ ಅಂಗಡಿ ಎರುಳ್ಳೇರು ಶಾರದಾದೇವಿ ಉಳ್ಳಾಲು ಅಣ್ಣೇರು ನಮ್ಮ ನಡುಟು ಉಳ್ಳೇರು ಸತ್ಯಶಂಕರ ಉಳ್ಳೇರು ನಮ್ಮ ಒಟ್ಟು ಶೃಂಗೇರಿ ಶಾರದೆನ ನೆನಪಾವಡು ನಡೋಟು ಶಾರದೆ ಕಡೇಟಿ ಏರುಳ್ಳೇರು ಒಂದುವೆ ಅಪ್ಪೆಪ್ಪನೆ ಕಡೇಟಿ ನಾವು ನೆರ್ನಾಗೊಂಡು ಅಯ್ಯೋ ಅಲ್ಲ ನಾಲಾಯೇ ಅಂತ ಕೆಲವು ಸರ್ತಿ ಅವು ಇದು ಪಿದೆ ಇವತ್ತು ಅಂತ ಅರ್ಥ ಅಂದತೆ ಅಪ್ಪಗ ಮೂಜಿಲ ನಾಲೈಟ್ಲುಂಡು ನಮ್ಮ ಕೈಟ್ಲುಂಟು ಅಪ್ಪ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇನ್ನು ಮೂಜಿ ಒಟ್ಟಾಂಡ ಮಾತ್ರ ಬದುಕು ಆಪಣೆವು ಇದನ್ನು ಬದುಕು ಆಪಜಿ ನರಕ ಆಪಣೆ ಮೂಜಿಲ ಒಟ್ಟು ಸೇರಡು ಇಚ್ಛಾಶಕ್ತಿಲ ಬೋಡು ಜ್ಞಾನಶಕ್ತಿಲ ಬೋಡು ಕ್ರಿಯಾಶಕ್ತಿಲ ಬೋಡು ಒಂಜಿ ಆತು ಒಟ್ಟಾಂಡ ದಾಂಡ ಸಮಾಜ ಇಂಚ ಕೈಟಿನ ಬಣ ಮುದ್ದೆ ಮಣ್ಪೊಂಜಿ ಸಂಘಟನೆ ಆಪುಂಡ ಅಂಚನೆ ನಂಗೆ ಸಂಘಟನೆ ಆವಡು ಅಂದಾಂಡ ನಿರ್ಮಲ ಮನಸ್ಸು ಬೋಡು ಯಾನು ಪಾತ್ರ ಒಂದು ಪುನಃ ಅರ್ಜುನ್ ನಮ್ಮೊಟ್ಟುಗಳೇ ಇರುತ್ತೆ ಇಂದುಲೊಂಜಿ ಪಾಂಡವರನ ಬಗೆಟ್ ಪಣ್ಣಾಗ ಪಣೊಡೆಯತ್ತ ಅರ್ಜುನನ ಕಥೆಯನ್ನು ಪಣೊಡೆಯತ್ತ ಇದಕ್ಕೆ ಪುಷ್ಟಿಯಾದ ತರೇಟು ಅಂತದೇರು దానికేంట సనాతన హిందూ ధర్మದ ಪುರ್ಲುನು ಒರಿಪೋಡುಂದಾಂಡ ಜವಣೆರ ಶಕ್ತಿ ಎದುರು ಬರಡು ಅನ್ಪಂಡೆ ಜವಣೆರ ಶಕ್ತಿ ಎದುರು ಬರಡು ನಮ್ಮ ಅಧರ್ಮನು ದೊಂಕುದುಂತುನಂಚಿನ ಜವಾಬ್ದಾರಿ ನಮ್ಮ ಮಿತ್ತು ಉಂಟು ಅಪ್ಪೆ ಆವಿರ್ಭಾವ ಆತನದ ಎಂದ್ಕೇಂಡ ಅಧರ್ಮನು ದೊಂಕುದುಂತೆರ ಬೋಡಾದು ಆವಿರ್ಭಾವ ಆತನೆ ಆ ಸತ್ಯವನ್ನು ನಮ್ಮ ತೆರಿನಿಂದಾಂಡ ನಮ್ಮ ಧರ್ಮದ ಸಂರಕ್ಷಣೆ ನಮ್ಮ ಕರ್ತವ್ಯವಾದ ಇತ್ತನ ಮಾತ್ರ ಒರಿಪಾಯರಿಗೆ ಸಾಧ್ಯತೆ ಉಂಟು ಈ ಸಂದರ್ಭಡು ಪಂಡೊಂದು ಬೊಳ್ಪೊಂದು ಬಣ್ಣಗಿನಿ ಒದಿಪಾಣ ಮಂತನ ಏರುಂದು ಕೇಳ್ನೆಗೆ ನಿಕ್ಲೆಗೆ ತುಳುನಾಡು ಬಿಸು ಪರ್ಬ ಆಂಡ ಚಾಂದ್ರಮಾನ ಉಗಾದೀನಿ ಕೋಡೆ ಕತ್ತಲೆ ಅಮಾವಾಸ್ಯೆ ಇನಿ ಪಾಡ್ಯದ ಎಡ್ಡೆ ದಿನೊಟ್ಟು ಚಾಂದ್ರಮಾನ ಉಗಾದಿದ ಎಡ್ಡೆ ದಿನ ಇನಿ ಚಂದ್ರದೇವಿರ್ನ ಆ ಲೆಕ್ಕಾಚಾರಡು ಸೌರಮಾನ ಎಲ್ಲಂಜಿ ಬರ್ಪುಂಡು ಬಿಸು ಪರ್ಬ ಅಂತ ಒಂಜಿ ಪಾತ್ರೆ ಹಿಂಗೆ ನೆನೆಪಾಂಡು ಮುಲ್ಪ ಒಂಜಿ 2 ನಿಮಿಷ ಪಾತ್ರೆ ಹೊಡೆದ ನನಗೆ ಗೊತ್ತು ಜಿಂಕ್ ಈ ಬೊಲ್ಪದ ವಿಷಯ ತೂನಗ ಬೊಲ್ಪು ಪೊತ್ತ ಇರುತ್ತೆ ಈ ಸಭೆಟ್ಟು ಒಂಜಿ ಚರ್ಚೆ ಒಂದಿತ್ತನಿಗೆ ಚರ್ಚೆ ಒಂದು ಉಪ್ಪನಾಗ ಯಾಜ್ಞವಲ್ಕ್ಯರು ಚರ್ಚೆದ ವಿಷಯ ಹೊಡಿತನಾರು ಜನಕ್ಕೆ ಎದುರು ಬತ್ತರಿಗೆ ತಡದು ಬರ್ಪಣೆ ಜನಕಗಳದಿಂದ ಬೇಲೆ ಬಣ್ಣಗೊಂದು ತಡ ಬತ್ತನಾರ್ಲೆಕ್ಕೆ ಜನಕನ ಪಾತೆರೆಂಚ ಗೊತ್ತದೆ ಯಜ್ಞವಲ್ಕ್ಯರಡ ಮನುಷ್ಯನಿಗೆ ಬೆಳಕಾಗುವುದು ಯಾವುದು ಮನುಷ್ಯಗೆ ಬೊಲ್ಪ ಅಪ್ನೆ ಹೋವು ಆತ ಪರ್ತನಾಗ ಯಜ್ಞವಲ್ಕ್ಯರು ಪಂಡರೆ ದಾದ ಮಾರಾಯ ಮನುಷ್ಯಗೆ ಬೊಲ್ಪ ಅಪ್ನೆ ಸೂರ್ಯದೇವರು ಇಜ್ಜರ ಮೆರಡ ಸೂರ್ಯನಾರಾಯಣ ಉಂಡು ಸೇರಿದಲೆ ಭಾರಿ ವಿಶೇಷವಾಯಿನ ಒಂದು ಪುದಾರ ಆ
ಸೂರ್ಯದೇವರೆಡ್ದು ಬೊಲ್ಪಾಪನು ಸೂರ್ಯದೇವರು ಉದಿಪು ಆತನ ಮುಗಿ ಅಲ್ಪ ಕಂತುನಲ್ಲ ಉಂಡತ್ತ ತೂಜು ಜರತ್ತೆ ಕತ್ತಲೆ ನನಗೆ ಬೊಲ್ಪು ಓಡತ್ತ ನಂಗೆ ನೇಸರ ದೇವರು ಬತ್ತೆರ್ನ ಕಂತು ಬೇರತ್ತ ಅವಾಗ ಓಳು ನಂಗೆ ಬೊಲ್ಪು ಒಯ್ದು ಬೊಲ್ಪು ಒಂದು ಕೆನ್ನಗ ಚಂದ್ರದೇವರಿಂದ ಚಂದ್ರ ಹಿಡ್ದು ಬೊಲ್ಪಾಪನಿಗೆ ಆ ಜನಕ್ಕೆ ಬಂಡೆಗೆ ಇಜ್ಜಿ ಹಿಂಗೆ ಪೂರ್ತಿ ವಿಶ್ವಾಸ ಇಜ್ಜಿ ಅಮಸೆಗೋಳುಂಡು ಬೊಲ್ಪು ತುಡರು ಉಂಡತ್ತ ನೆಟ್ಟು ಬೊಲ್ಪಾಪುಣು ಅಂತ ಬಂಡೇರಿಗೆ ಒಂದು ವೇಳೆ ಎಣ್ಣೆ ಇಜ್ಜಿಂಡ ಪರ್ತಿ ತುಂಡು ಪೊತ್ತು ಪೋಂಡ ಪಾತ್ರನೇ ಬಲ ಇಜ್ಜಿನ್ನಾಂಡ ಬೊಲ್ಪು ಒಳ್ಳುದಕ್ಕೇನೆ ಶಬ್ದದಿಂದ ಬೆಳಕಾಗುವುದು ಇತ್ತ ನಂಗೆ ಚೆಂಡದ ಸೊಲಕೆ ಎಂಡತೆ ಶಬ್ದ ಹಿಡ್ದು ಅವು ನಂಗೆ ಬೊಲ್ಪಾಪ್ತರು ನಂಗೆ ಅನುಕೂಲ ಅವು ಚೆಂಡದ ಪೆಟ್ಟಂದು ಗೊತ್ತಾಪ ನಂಗೆ ತೋಜ್ಪಾಡು ಇಜ್ಜಿ ಕೇಂಡಾಗ ನಂಗೆ ಶಬ್ದವೇ ಬೆಳಕಾಗುವುದು ಅಂತ ಎಡ್ಡೆ ವಿಚಾರಗಳು ಐತವುಳ ಎಡು ಉಂಟು ಅಂಡ ಆ ಪಣ್ಪೇರಿಗೆ ಶಬ್ದವು ಇಲ್ಲದಿದ್ದರೆ ಏನು ಒಂದು ಕೇಂದ್ರಿಗೆ ಜನಕನ ಪ್ರಶ್ನೆಗೆ ಉತ್ತರ ಕೊರಡತ್ತ ಯಜ್ಞವಲ್ಕಿರ ಪಣ್ಪೇರಿಗೆ ಅದೂ ಇಲ್ಲ ಇದೂ ಇಲ್ಲದಿದ್ದರೆ ಒಂದು ನಿಜವಾದ ಅವನ ಒಳಗೆ ಒಂದು ಬೆಳಕಿರುವುದು ಅವು ಉಡಲ್ದ ತುಡರು ಅಂತ ಪಂಡೇರಿ ಆ ತುಡರ ಆಗಿ ಬೊಲ್ಪಾಪುಣು ಅಂತ ಪಂಡೇರಿ ನಾವು ಮಾತೆಲ್ಲ ಮಣ್ಪಡೆನ ಮುಖ್ಯ ಕೆಲಸ ಒಂದು ಕೇಳಿ ನಮ್ಮ ಉಡಲ್ನ ಅರಲ್ಪನ ಕೆಲಸ ಆ ತುಡರ್ನ ಅರಲ್ಪಡತ್ತೆ ಸಂಸ್ಕಾರ ಕೂಡ ಈಗ ಆತ್ಮ ಸಂಸ್ಕಾರ ಅಂದ್ರೆ ನೆನಂಜು ಪುದಾರ ಉಂಡು ಮನುಷ್ಯಗೂ ವ್ಯಕ್ತಿ ಸಂಸ್ಕಾರ ಅಂದುಂಡು ಮರಕ್ಕೆ ವೃಕ್ಷ ಸಂಸ್ಕಾರ ಅಂದುಂಡು ದೀಪಗೂ ದೀಪ ಸಂಸ್ಕಾರ ಅಂದುಂಡು ಇತ್ತ ಪೊತ್ತುನಾಗ ಅವು ಪೊತ್ತುನ ತುಡರ್ಡು ಅವು ಉಬಿಪುಂಡು ಕರಿನು ಅಂಚನೆ ನಮ್ಮ ಉಡಲ್ಡಲ್ಲ ಒಂಜಾತ್ ಕರಿ ಬರ್ಪುಂಡು ಐಕ್ ಸಂಸ್ಕಾರ ಅಂತ ಬೋಡು ಆ ಉಡಲ್ದ ತುಡನ್ನು ಅರಲ್ಪಡುಂದಾಂಡ ನಮ್ಮ ಸಿದ್ಧತೆ ಅವಳು ಐಕ್ ಓವು ಜಾಗೆ ಕೇಂದ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇದು ದಾನೆತ್ತಿನ ಕೇಂದ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರಡು ಧಾರ್ಮಿಕ ಶಿಕ್ಷಣ ಕೊರ್ಪುನಂಚಿನ ವ್ಯವಸ್ಥೆ ಆವಡು ತೀರ್ಥದೇತೊಂಡು ಎಂಚ ಸುತ್ತು ಬರ್ಪಣೆ ದಾಯಿಗೆ ನನ್ನದು ಜೋಕ್ಲಿ ಚೂರು ಕಲ್ಪಾಯಿಜಿ ನಡ ಬಾರಿ ಬಂಗದ ವಿಷಯ ಒಂದು ಧಾರ್ಮಿಕ ಶಿಕ್ಷಣ ಓಳ್ತಿಕೊಡು ಧಾರ್ಮಿಕ ಶ್ರದ್ಧಾ ಕೇಂದ್ರ ಒಡ್ತಿಕೊಡು ಅಪಗ ಪೊರ್ಲುದ ಆಲಯ ಅದು ಬುಳೆದು ಬರ್ರಿಗೆ ಸಾಧ್ಯತೆ ಪುಣ್ಯತ ಒಟ್ಟಿಗೆ ನಮ್ಮಡೆ ಎಡ್ಡೆ ಸುಸಂಸ್ಕೃತ ಸಮಾಜ ನಿರ್ಮಾಣ ಎಲ್ಲವೂ ಸಾಧ್ಯವಂತ ಕೊರ್ಪುಣದು ಈ ಸಂದರ್ಭಡು ಪಂಡೊಂದು ಹೆಂಗೆ ತುಡರೊಂದು ಬಣ್ಣಾಗ ಬಾರಿ ಅರ್ತಿ ಪ್ರೀತಿ ಅನ್ನದ ಕೇಂಡ ಧರ್ಮ ನಂದಾದೀಪ ಭಕ್ತಿ ಭಾಮಿತೋದೆಣ್ಣೆ ಆಚರೆಗೆ ಬಲ್ಲಿ ಕತ್ತಲೆದ ಸುಳಿ ಕರಿದು ಬೊಲ್ಪುದಡೆ ನಡ ಪೆರೆಗೆ ಅಸತ್ಯದ ಗುರಿ ಬುಡುದು ಸತ್ಯನೂ ನಾಡೆರೆಗೆ ಮರಣೊಡ್ದು ಅಮೃತತ್ವದ ಪೊರ್ಲ ಚಾವಡಿಗೆ ಬೊಲ್ಪು ಕೊರ್ಪಿಂಚಿ ಸಾನದಿಗೆ ನಿಲಿಕೆ ಭಕ್ತಿ ಭಾವಾರ್ಥೋದೋ ಎಣ್ಣೆ ದಿಂಜ ಧರ್ಮನಂದಾದೀಪ ಭಕ್ತಿ ಭಾಮಿತೋದೆಣ್ಣೆ ಆಜರೆಗೆ ಬಲ್ಲಿ ಒಂದು ತುಳು ಭಾಷೆಡು ಪಂಡೆ ಒಂದು ಉಪನಿಷತ್ತದ ಸಾರನೆ ನೆತ್ತ ಉಳೆಡು ಉಂಡು ಒಂದು ಪಂಡೊಂದು ಅಧ್ಯಕ್ಷರ ನೆನಪೊಂಡ ಏನು ಮುಂದುವರಿಪೇರು ಬೋಡಂಡ ಈ ಒಂಜಿ ಎಡ್ಡೆ ಇನ್ನಿಗೆ ಅಧ್ಯಕ್ಷರ ರಾಜೀನಾಮೆರೆ ಆವಡು ಉಂದುಂಡು ಬೇತೆಯರ್ಲ ಇನ್ನಿಗೆ ಆರೇ ಬರಡು ಉಂಡು ಅವಳು ಅವೇ ಪೊರ್ತುಗಿ ನೀ ತುಡರ ಅರಲ್ಪಡ್ದು ನಿಘಂಟಾತನ ಅಪ್ಪೆ ಪಣ್ಣ ಸೂಚನೆ ತಪ್ಪೆರ ನನಗೆ ಸಾಧ್ಯನಾ ಏನು ಬಣ್ಣಗಳ ಬೇಗ ಬರೋದು ಮತ್ತೆ ಏಟು ಬಾಡಿ ಮತ್ತು ಆ ಪೊರ್ತುಗೋ ಆವಡಿನ ಪಿಂಡಿದ ಆಲ ಸಂಶಯಗಳಿಜ್ಜಿ ಎಂಕು ತೋಜನೆ ಮುಲ್ಪ ಅಪ್ಪೆದ ಕದನಕ್ಕೆ ಈ ತೋಜು ಬಳತ್ತೆ ಅಪ್ಪೆ ಅಧರ್ಮದ ವಿರುದ್ಧವಾದ ದೊಂಕೆರಲ ಕುಂತು ನಂಚಿನ ಅಪ್ಪೆ ಸಿರಿ ಅಂತ ಪಂಪೇರಿ ಅಂಚಿನ ಮೂಳು ಮಸ್ತ್ ಸೀರಿನಕ್ಲು ಇತ್ತಿನ ಹಿಡಿದ ಅವರೊಂದು ಪೊರ್ಲಾತನ ಈ ಸಂದರ್ಭಡು ಪಂಡೊಂದು ಸೇರಿನಂಚಿನ ಮಾತೆರೆಡ ದೇವರೆಡ್ಡೆ ಪುದಿಪಾವಡು ನಮ್ಮ ಉಡಲ್ದ ತುಡರು ಅರಳಡು ಈ ಸಂದರ್ಭಡು ದೇವರೆಡ ಪ್ರಾರ್ಥನೆ ಮಲ್ತೊಂದು ಈಗ ಪ್ರೇರಣೆ ಕೊರಲೆ ದೇವರೇ ಎಂದು ಅಪ್ಪೆಡ ಪ್ರಾರ್ಥನೆ ಮಲ್ತೊಂದು ನಡಪಿಂಚಿ ಕಾರ್ಯಗಳು ಮಾತ್ರ ನಿರ್ವಿಘ್ನವಾದ ಎಡ್ಡೆ ರೀತಿ ನಡತು ಬರಡು ಮೇರಿನ ಪಾತ್ರ ಬಾರಿ ಲಾಕೆತ್ತಂಡು ನಿರ್ವಿಘ್ನವಾಗಿ ನಡೆಯಬೇಕು ಎತ್ತು ಲಾಯ್ಕದ ಪಾತ್ರ ಅವತ್ತೇ ಒಂಜಿ ಅರ್ಚಕರಾದ ಪ್ರಾರ್ಥನೆ ಮಲ್ಪ ನಾವು ನಿಜವಾದ ಅಂಚಿನ ಮಲ್ಲ ಮನಸ್ಸದಾರ ನಮ್ಮ ಒಟ್ಟುಗುಳ್ಳೇರು ಎರಡು ಪಾತೆರನ್ನ ಅವ್ರನ್ನ ಬಂದು ಮಿತ್ತೇರ ಹೆಂಗೆ ಪಕ್ಕ ನೆನೆಪಾಪಣ್ ಕೆಲವರು ಮಾತ್ರ ನೆನಪು ಅಂತಾರೆ ಮೋಹನ್ ಒಳ್ಳೆಯವ್ರನ್ನ ಮಾತ್ರ ನೆನಪು ಅಂತೀರಿ ಎಡ್ಡೆ ಅರ್ಥ ಪಿತ್ತುಂಡಿ ಅಂತುವಿನ ಸತ್ಯವನ್ನು ನಿಕ್ಲೊಟ್ಟಿಗೆ ಪಟ್ಟೊಂಡೆ ನೆಟ್ಟು ಹಿಂಗೆ ಲೆಪ್ಪು ಕೊರಿಯರ ಬತ್ತನಿಟ್ಟು ಆನಂದನ್ನೇ ಒಕ್ಕ ಮಕ್ಕಳು ಮಾತ ಕೆಲವರನ್ನು ನಾನು ಪಣೋಡು ಒಳ ಬುಡ್ದು ಬಣ್ಣ ತಪ್ಪದೇ ಚಾರ ಹಿಡ್ದು ಅಲ್ಲಿ ಪಡೆದು ಶುರು ಮಾಡ್ಕೊಡಿ ನಾನು ನೆತ್ತ ಜವಾಬ್ದಾರಿ
ಬಲ್ಲ ಮಟ್ಟದ ಏನು ಈತಿ ಈ ಗ್ರಾಮೀಣ ಉಳಾಡಿ ಈತೊಂಜಿ ಲಾಯ್ಕದ ಪ್ರೋಗ್ರಾಮ್ ಅನ್ಪೇರ ಆಪಣಿ ಅನ್ಪಿನ ನಿಂಗೆ ತೋಜ್ಪಾದಾರತ್ತೆ ನಿಕ್ಲೆ ಒಂಜಿ ಎಡ್ಡೆಪ್ಪಣಿ ಈ ಸಂದರ್ಭ ಬೈಕ್ ಒಂಜಿ ಶಿಸ್ತುಬದ್ಧವಾದ ಮುಲ್ಪ ಕಾರ್ಯಕ್ರಮ ಆವತ್ತುಂಟು ಏನು ಒಳ್ಳೆ ಪಣ್ಣು ದಾಂಡ ಅವಳು ಸೋಮೇಶ್ವರದಲ್ಲಿ ರಕ್ತೇಶ್ವರಿ ದೇವಿ ದೇವಸ್ಥಾನಕ್ಕೆ ನಾನು ಹೋಗಿದ್ದೇನೆ ಆದರ್ಶವನ್ನು ಕಂಡಿದ್ದೇನೆ ಎಂದು ಪಣವಳಿ ನಂಜಿಗರೆಟ್ಟಿಗೆ ಮಾತ್ರ ಒಂದು ಶಿಸ್ತುಂಡು ದಲ ಗಡಿಬಿಡಿದಲ್ಲಜಿ ಪೊರ್ಲುಡೆ ವ್ಯವಸ್ಥಿತವಾದ ಐಕ್ ಬೋಡ್ತಾರೆ ಪ್ರಕಾಂದನ ಒಂಜಿ ಸ್ವಚ್ಛತೆಯನ್ನು ಮಾತಾ ಕಾತೊಂದು ಕಿನ್ನೆ ಜೋಕ್ಲು ಮಾತಾ ಅವಳೆ ಮಳೆ ಬಳ್ಳಿಪಿಣಿ ನಿಂತು ಒಂಜಿ ಆತ ನಂಗೆ ಶೋಕು ತೋಜುಂಡು ಅದಕ್ಕೆ ಒಂದುವೇ ನಮ್ಮ ತುಳುನಾಡು ಉಳ್ಳ ಇನ್ಪಿನ ಒಂಜಿ ವಿಚಾರಣಿಗಳು ತೋಜ್ಪಾದು ಕೊಡ್ತಾರೆ ದೇಕ್ಕೆ ಕುಡೋರ ಎಡ್ಡೆಪ್ಪನ್ನು ಬಯಕೊಂದು ಮಾತ ಪೊರ್ಲ ಕಂಟ ನಡಪಾಡೊಂದು ದೇವರೆಡ ಪ್ರಾರ್ಥನೆ ಮತ್ತೊಂದು ಸೇರ್ನ ಅರೆ ಕಾರ್ಯಕ್ರಮ ಈತನೇ ಮಾತೆರನ್ನ ಎದುರ್ಕೊಂಡಾಗ ಕೆಲವು ವಿಷಯ ಪಂಡೇರು ಈತ ಜನಕ್ಲೇನು ಮಾತು ಈತಿ ಎಲ್ಲೇ ಚುಟುಕುಡು ಪಣ್ಯರು ಆಪಣತ್ತೆ ಬರೋರೆ ಐನು ತೆರಿಪಾದಾರ ನಿಕ್ಲೆ ಒಂಜಿ ಎಡ್ಡೆ ಒಂಜಿ ಅಭಿನಂದನೆ ಪಣೋಡು ಅಂಡ ನೆನತೆ ಇருந்து ಗೊತ್ತು ನೆನತ ಧನ್ಯವಾದಗಳು ಉಪ್ಪಡತ್ತೆ ಏರಂಡ ರೆಡಿ ಅವಳು ಬರೆಯೊಂದು ಅವರು ಇವರು ನೆನೆಲ್ಲ ಬರೊಂದು ಪೇರು ಬರೊಂದು ಪಡೆದ್ರು ಅವ್ರು ಬರ್ತಾ ಇದ್ದಾರೆ ಸೇರ್ಬೋದು ನೋಡೊಂದು ಹಾಕ್ಕೊಳ್ಳಿ ನೋಡುವ ಅಂತ ಅಂಡ ಈತ ಅಧ್ಯಕ್ಷರಿಗೆ ಹೊಂಡೈ ಚೊಪ್ಪಣೆ ಆ ರೀತಿ ತರಗಿನ ಮಾಡಿದ್ದಕ್ಕಿರಿ ಬೇರೆ ಕುಜಲ್ಲ ಜಂಚಿಂಚಿದೆ ಅಂಡ ಅರೆಗಿತ್ತೆ ಗಡಿ ಬಿಡಿದೆ ಹೇಗೆ ಗೊತ್ತದೆ ಮುರಡಂಜಿ ಸಭೆಟ ಪನ್ನೊಳ್ಳೆ ತನ್ಯಾರೆ ಪೋಣಕ್ಕೆ ನೋಡ್ತಿದ್ದಾರೆ ಧನ್ಯವಾದ ಕೊರ್ರೆ ಬತ್ತು ಅಂತೀರ ಆರು ಸುರೂಪೋಪಣೆ ಧನ್ಯವಾದ ಪಣೆರೆ ವೇದಿಕೆಗೆ ಸುರೂಪೋಪಣೆ ಪೋಣಗಡೆ ಇಂಚ ಒಂದುಂಡು ಕಾಕಾಜಿ ಆಡೆ ಎತ್ತುದನ ಗುಡಗುಡ ಇಂಚ ಅಂಡು ಪಂಡರಿಗೆ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಇರನತ್ತೆ ವಹಿಸಿದ್ದ ಅಂದ ಪಣ್ಣಾಗ ಲಕ್ಕುಂತೀರು ಅಧ್ಯಕ್ಷರು ಉಂತಲಯ ಆಯ್ ಕೊಡೋದು ಇಂಚು ಆಪುಂಡು ದಾದ ಮಲ್ಪೊಂಡು ಆಯ್ ಗೊತ್ತಾಪಜಿ ನಿಜವಾದ ಆಯ್ತು ಆತನೇ ಗೊತ್ತುಂಡು ಆರು ಪಂಡೇರು ತುಲೆಯ ಯಾನು ಸಭೆಟ್ಟು ಬತ್ತು ಕುಳ್ಳುದು 4:30 ಗಂಟೆ ಅಂಡು ಪೊರ್ತು ಇತ್ತೆ ಈ ಧನ್ಯವಾದ ಕೊರ್ನ ಇಂಚಿನ ಹೊಂಡ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಒಂಜಿ ಶಬ್ದ ಸೇರ್ಪಲಾಯ್ ಖಾಲಿ ವಹಿಸಿದ್ದತ್ತು ಏನು ಸಹಿಸಿದ್ದು ಒಂದುಲಪ ನೋಡು 4:30 ಗಂಟೆ ಅಂಡು ಅಂಚೆ ಸಭೆ ಕೆಲಸ ಬುದ್ಧ ಬೋಪಣೆ ಉಂಡು ಈ ಎಂಸಿಮನ್ ಪಣಕ್ಕೆ ಎಡ್ಡೆ ವಿಚಾರ ಉಂಡತೆ ಪಂಡೇರತ್ತೆ ಇತ್ತೇನೆ ಲಾಯ್ಕಿಡು ಏತು ಲಾಯ್ಕಿಡು ಪಂಡು ಚುಟುಕಾಗಿ ಎಲ್ಲರೂ ಅವು ಆಯ್ತಾ ಕಂಟ್ರೋಲ್ ಮಾಡ್ನ ಕೆಪಾಸಿಟಿ ಹಾಕ್ಲೇಡು ಉಂಡವು ನಿಜವಾದ ಅಂಚಿನ ಬೋಡು ನಮ್ಮಡ ಈ ಒಂಜಿ ಸಂದರ್ಭಡು ಅಂಚದೆ ಏನು ಪಾತ್ರೆನೇ ಆಗ್ತದಲ್ಲ ತಪ್ಪದೇರಿ ಹೊಡ್ಚಿ ಬೇತೆ ವಿಚಾರ ಇಜ್ಜಂದಕ್ಕೆ ಅನ್ನು ವಿಚಾರ ಕೊರಡಾದೆ ಬರ್ತದೆ ಸೇರ್ನಂಚಿನ ಮಾತೆರೆಗಳ ನೆಟ್ಟು ಸಹಕಾರ ಕೊರ್ಪುನ ಅಪ್ಪೆಲ್ಲು ಪೇರು ಮಾತ ಸಂಘ ಸಮಿತಿದ ಮಾತೆರೆಗಳು ಎಡ್ಡಿ ಬಯಕೊಂದು ಲೋಕಡು ಶಾಂತಿ ನೆಮ್ಮದಿ ನೆಲೆ ಆವಡೊಂದು ದೇವರೆಡ ಪ್ರಾರ್ಥನೆ ಮತ್ತೊಂದು ಕತ್ತಲೆ ಮಾಜೋಡು ಬೊಲ್ಪು ಅರಳೋಡು ಪೂರೈಗಳು ಎಡ್ಡೆ ಆವಡನ್ ಪಂಡು ಪಾತೆರಂತಾವೆ ಅವಧೂತ ಚಿಂತನ್ ಗುರುದೇವದತ್ತ ಕತ್ತಲೆ ಕಳೆಯೋಡು ಬೊಲ್ಪು ಅರಳೋಡು ಪಂಪಿನಂಚಿನ ಪಾತ್ರ ಗಂಭೀರತೆದ ಐಟ್ಲ ಅಪ್ಪೆ ರಕ್ತೇಶ್ವರಿ ಮಾತೆರ್ನಲ ಮೋನೆಡು ಮೂಲು ಸಿರಿಕುಲು ಮೂಡ್ದನ್ನು ಪಂಡದು ಬರಿ ಪೊಂಡುಡು ಒಂಜಾತ ಧಾರ್ಮಿಕ ಸಂದೇಶ ಕೊರಿಯರು ಐತೊಟ್ಟಿಗೆ ಮಾತೆರ್ನಲ ಮೋನೆಡು ತೆಲಿಕೆಲ್ಲ ಮೂಡಿಸೆಯರು ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯರು ಅರ್ನ ಪಾದ ಪದ್ಮಗು ಸೊಲ್ಮೇಲೇನು ಸಂದ ಒಂದು ಸಭೆಲೇಸನ್ ದುಮ್ಮರಿ ಸಾವೊಂದುಲ್ಲ ನಮ್ಮೊಟ್ಟಿಗೆ ಕೋಟೆಕಾರ ಶೃಂಗೇರಿ ಶಾಖಾ ಮಠದ ಧರ್ಮದರ್ಶಿಲು ಶಾಖಾಧಿಕಾರಿಲು ಶ್ರೀ ಸತ್ಯಶಂಕರ ಬಳ್ಳಾವನ ಮೊಟ್ಟಿಗೊಳ್ಳೇರು ಆರು ಒಂಜಿ ರಡ್ಡು ಪಾತೆರ ಆರು ಅನಾರೋಗ್ಯಡುಲ್ಲೇರು ಪಾತೆರ್ಜಿ ಬಂಡೇರು ಅಂಡಲ ಎಂಕಲ್ನ ಧಾರ್ಮಿಕ ಸಭೆಲೇಸಿಗೆ ಮಾತೆರಲ ಒಂಜೊಂಜಿ ರಡ್ಡು ಪಾತೆರದ ಸಂದೇಶ ಕೊರಡು ಪಂಡದಕ್ಕೆ ಏನಂದಿಲ್ಲ ಚುಟುಕುದ ಸಂದೇಶ ಅದು ಪಂಡಿನಿ ಸ್ವಾಮೀಜಿಯರಿಗತ್ತು ಚುಟುಕದ ಸಂದೇಶನ ಪಂಡಿನಿ ಸ್ವಾಮೀಜಿಯರಿಗತ್ತು ಅರೆಗೆ ಸಮಯ ಕೊರ್ರೆ ನಮ್ಮದಲ್ಲ ಅನ್ನತ್ತು ನಮ್ಮ ಅತಿಥಿ ಗಣ್ಯರಿಗೆ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದ್ ಆಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಈ ಕ್ಷೇತ್ರದ ಅಧಿದೇವತೆಯಾದ ರಕ್ತೇಶ್ವರಿ ಅಮ್ಮನವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಆತ್ಮೀಯ TG ರಾಜಾರಾಮ್ ಭಟ್ ಅವರಿಗೆ ವಂದಿಸ್ತಾ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ವಂದಿಸ್ತಾ ನೆರೆದ ತಮಗೆಲ್ಲರಿಗೂ ವಂದಿಸುತ್ತಾ ಚುಟುಕಾಗಿ ನಾನು ನನ್ನ ಮಾತುಗಳನ್ನು ಮುಗಿಸಲಿಕ್ಕೆ ಇಚ್ಛೆಪಡ್ತೇನೆ.
ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥ ಇದಂ ಶರೀರಂ ಎನ್ನುವಂಥದ್ದು ಒಂದು ಸುಭಾಷಿತ. ಅಂದರೆ ಪ್ರಕೃತಿ ಏನು ಎನ್ನುವಂಥದ್ದನ್ನು ಸೂಚಿಸುವಂಥ ಒಂದು ಸುಭಾಷಯ, ಏನು ಮಾಡಬೇಕೆನ್ನುವಂಥದ್ದು. ನದಿ ಹರಿತದೆ ಪರೋಪಕಾರಕ್ಕಾಗಿ, ಅದರಿಂದ ಏನೂ ಅದು ಪ್ರಯೋಜನ ಪಡ್ಕೊಳ್ಳೋದಿಲ್ಲ. ಬೆಟ್ಟದಿಂದ ಹಿಡಿದು ಸಮುದ್ರದವರೆಗೆ ಸೇರುವವರೆಗೂ ಆಚೆ ಈಚಿನ ಪ್ರದೇಶಗಳ ಜನರಿಗೆ ವ್ಯವಸಾಯಕ್ಕೆ, ಕುಡಿಲಿಕ್ಕೆ, ಪಕ್ಷಿಗಳಿಗೆ ನೀರು, ಹೀಗೆಲ್ಲ ಅದನ್ನು ವಹಿಸ್ತದೆ. ಅದರಿಂದ ಅದೇನು ಪಡ್ಕೊಳ್ಳೋದಿಲ್ಲ, ಪರೋಪಕಾರವನ್ನು ಮಾಡ್ತಾ ಬರ್ತದೆ. ಅದೇ ರೀತಿ ವೃಕ್ಷ ಫಲಗಳನ್ನು ಕೊಡ್ತದೆ, ಅದೇನು ತಿನ್ನೋದಿಲ್ಲ, ಅದು ಪ್ರಾಣಿ ಪಕ್ಷಿಗಳಿಗಾಗಿ ಅದನ್ನು ಕೊಡ್ತದೆ. ಗೋವು ಹಾಲನ್ನು ಕೊಡ್ತದೆ, ಅದೇನು ಕುಡಿಯುವುದಿಲ್ಲ, ನಾವೇ ಅದನ್ನು ಕುಡಿತೇವೆ. ಹೀಗೆ ಪ್ರಕೃತಿ ಮತ್ತು ಪ್ರಾಣಿಗಳು ಅವರವರ ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ. ಕೊನೆಯದ್ದು ಮನುಷ್ಯ. ಪರೋಪಕಾರಾರ್ಥ ಇದಂ ಶರೀರಂ ಅಂತ, ಅಂದರೆ ಈ ಶರೀರ ಇರುವಂಥದ್ದು ಪರೋಪಕಾರಕ್ಕಾಗಿ ಅಂತ. ಅದನ್ನು ನಾವು ಎಷ್ಟು ಮಾಡ್ತೇವೆ ಅಂತ ನಾವು ಯೋಚನೆ ಮಾಡಿದರೆ, ಈ ಮೂರಕ್ಕೆ ನಾವು ಹೋಲಿಸಿದರೆ ಇದು ಬಹುಶಃ ಮೈನಸ್ನಲ್ಲಿ ಹೋಗ್ತದೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಹೇಳ್ತೇನೆ. ಪರೋಪಕಾರಿಗಳಾಗಿ ನಾವು ನಮ್ಮ ಜೀವನವನ್ನು ಮಾಡಬೇಕು. ಈ ವಿಷಯವನ್ನು ನಮಗೆ ತಿಳಿಸಲಿಕ್ಕೆ ಯಾರು ಪೂಜ್ಯ ಸ್ವಾಮಿಗಳು ಹೇಳಿದರು, ದೇವಸ್ಥಾನಗಳು ಮಾಡಬೇಕು ಅಂತ. ಈ ಕೆಲಸಗಳನ್ನು, ದೇವಸ್ಥಾನಗಳ ಇತಿಹಾಸ ನಾವು ತೆಗೆದರೆ, ದೇವಸ್ಥಾನ ಯಾಕೆ ಆಯಿತು, ಅದರ ಕಾರ್ಯವೈಖರಿ, ಆಂಗ್ಲರು ಬರೋರಿಗೆ ಏನು ಅಂತ ನಾವು ತಿಳ್ಕೊಂಡ್ರೆ ಸ್ವಾಮೀಜಿಗಳು ಹೇಳಿದಂಥ ಮಾತಿಗೆ ಅರ್ಥ ಬರ್ತದೆ. ಆಂಗ್ಲರು ಇಲ್ಲಿ ಆಡಳಿತ ಪ್ರಾರಂಭ ಮಾಡುವ ಮೊದಲು ದೇವಸ್ಥಾನಗಳೇ ಎಲ್ಲದರ ಕೇಂದ್ರ ಆಗಿತ್ತು. ಕಂದಾಯ ಇಲಾಖೆ ದೇವಸ್ಥಾನದಲ್ಲಿತ್ತು, ನ್ಯಾಯಾಂಗ ದೇವಸ್ಥಾನದಲ್ಲಿತ್ತು, ವಿದ್ಯಾಕೇಂದ್ರ, ಯೂನಿವರ್ಸಿಟಿ ದೇವಸ್ಥಾನದಲ್ಲಿತ್ತು. ಅದಕ್ಕೆ ಘಟಿಕಾಸ್ಥಾನ ಅಂತ ಹೇಳ್ತಾ ಇದ್ದರು. ನಾನು ಆಗ ಇವರು ಸೋಮನಾಥ್ ಅವರು ಇದ್ದಾಗ ನಾವು ಸ್ವಲ್ಪ ಅದರ ವಿಷಯ ಮಾತಾಡಿಕೊಂಡೆವು. ಅಂದರೆ ಚರಿತ್ರೆಯಲ್ಲಿ ಗುಲ್ಬರ್ಗದ ಹತ್ತಿರ ಶಂಭುಲಿಂಗ ಘಟಿಕಾಸ್ಥಾನ ಅಂತ ನಾವು ಚರಿತ್ರೆಯಲ್ಲಿ ಕೇಳಿದ್ದೇವೆ, ಅದೀಗ ಇಲ್ಲ ಅಲ್ಲಿ. ಅದು ನಿಮಗೆ ಅವರು ಆ ಪ್ರದೇಶದವರು ನಿಮಗೆ ಗೊತ್ತುಂಟಾ ಅಂತ ಅವ್ರ ಹತ್ರ ಕೇಳಿದೆ, ಅಂದರೆ ಅದರ ಬಗ್ಗೆ ವಿಷಯ ತಿಳ್ಕೊಳ್ಳೋದಕ್ಕೆ. ಹಾಗೆ ಆಂಗ್ಲರು ಬಂದಾಗುವಾಗ ಇದೆಲ್ಲ ದೇವಸ್ಥಾನ ಬೇರೆ ಬೇರೆ ಕಡೆಗೆ ಹೋಯಿತು. ಶಾಲೆ, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿ ಹೋಯಿತು. ಕಂದಾಯ ಇಲಾಖೆ, ಗ್ರಾಮ ಕಚೇರಿ, ತಾಲೂಕು ಆಫೀಸು, ಜಿಲ್ಲಾ ಕಚೇರಿ, ರಾಜ್ಯ ಕಚೇರಿ ಕೇಂದ್ರಕ್ಕೆ ಹೋಯಿತು. ಆಮೇಲೆ ನ್ಯಾಯಾಂಗ, ತಾಲೂಕು ಮ್ಯಾಜಿಸ್ಟ್ರೇಟ್ರು, ಆಮೇಲೆ ಜಿಲ್ಲಾ ನ್ಯಾಯಾಧೀಶರು, ಹೈಕೋರ್ಟು, ಸುಪ್ರೀಂ ಕೋರ್ಟ್, ಹೀಗೆ ಹೋಯಿತು. ದೇವಸ್ಥಾನದಲ್ಲಿ ದೇವರು ಮಾತ್ರ ಉಳ್ಕೊಂಡ್ರಷ್ಟೇ, ಮತ್ತು ಯಾವುದೇ ಚಟುವಟಿಕೆಗಳು ನಡೀತಾ ಇಲ್ಲ. ಅಂದರೆ ಈಗಿನ ವ್ಯವಸ್ಥೆಯಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಕೂಡ ದೇವಸ್ಥಾನದಲ್ಲಿ ಸರಿಯಾದ ಆಡಳಿತದವರು ಬಂದರೆ ಮಾಡಿಕೊಂಡು ಹೋಗ್ಬೋದು. ಆದರೆ ಅವರಿಗೆ 3 ವರ್ಷ ಅವಧಿ ಮಾತ್ರ. ಅವ್ರು ಏನು ಮಾಡಲಿಕ್ಕಾಗುತ್ತೆ 3 ವರ್ಷದಲ್ಲಿ? ಪರ್ಮನೆಂಟ್ ವ್ಯವಸ್ಥೆ ಮಾಡುವ ಹಾಗೆ ಒಂದು ವ್ಯವಸ್ಥೆ ಬೇಕಾಗ್ತದೆ. ಅದನ್ನು ಎಲ್ಲರೂ ತಿಳ್ಕೊಂಡು ಅದನ್ನು ಮಾಡಿದರೆ ನಮಗೆ ನಮ್ಮ ಧರ್ಮದ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ, ಇಲ್ಲದಿದ್ದರೆ ಆಗುವುದಿಲ್ಲ. ಅದನ್ನು ನಾವು ಮುಂದಕ್ಕೆ ಸ್ವಾಮೀಜಿಯವರು, ಅವರ ಹತ್ರ ಎಲ್ಲ ಪಕ್ಷದವರು, ಎಲ್ಲ ರಾಜಕೀಯದವರು, ಎಲ್ಲ ಅಧಿಕಾರಿಗಳು ಬರ್ತಾರೆ. ಅವರಿಗೆ ಇದನ್ನು ಹೇಳಿ ಅವರಿಂದ ಮಾಡಿಸಿದರೆ ಇದು ಒಂದು ವೇಳೆ ಕಾರ್ಯಕ್ರಮಕ್ಕೆ ಬರ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಂತೆ ದೇವಸ್ಥಾನಗಳು ನಮ್ಮ ಆಧ್ಯಾತ್ಮಿಕ ವಿಚಾರವನ್ನು ತಿಳ್ಕೊಳ್ಳುವಂತಹ ಒಂದು ಕೇಂದ್ರ ಆಗಬೇಕು. ನಮ್ಮ ಧರ್ಮವನ್ನು ತಿಳ್ಕೊಳ್ಳುವಂಥ ಕೇಂದ್ರ. ಧರ್ಮ ಅಂದರೆ ಏನು? ಪೂಜೆ ಮಾಡೋದು, ಭಜನೆ ಮಾಡೋದು ಅದು ಮಾತ್ರ ಅಲ್ಲ, ಅದು ಒಂದು ಭಾಗ ಅಷ್ಟೇ. ಅಹಿಂಸಾ, ಸತ್ಯಮಸ್ತೇಯ, ಶೌಚಮಿಂದ್ರಿಯ ನಿಗ್ರಹ, ಏತಂ ಸಾಮಾಸಿಕಂ ಧರ್ಮಂ ಚಾತುರ್ವರ್ಣ್ಯೇ ಬಹಿರ್ಮಂ ಅಂತ ಸ್ಮೃತಿಕಾರರು ಹೇಳಿದ್ದಾರೆ. ಇದು 5 ಧರ್ಮದ ಸೂತ್ರಗಳು. ಇದನ್ನು ನಾವು ನಮ್ಮ ಜೀವನದಲ್ಲಿ ಪರಿಪಾಲಿಸಿಕೊಂಡು ಬಂದರೆ ನಮಗೆ ಅಲ್ಲಿ ಪೊಲೀಸ್ ಸ್ಟೇಷನ್ನು ಬೇಡ, ಕೋರ್ಟುಗಳು ಬೇಡ, ಯಾವುದು ಬೇಡ. ನಾವೇ ನಮ್ಮ ಜೀವನವನ್ನು ನಾವು ಮಾಡಿಕೊಂಡು ಹೋಗಲಿಕ್ಕಾಗ್ತದೆ. ಈ ವ್ಯವಸ್ಥೆ ದೇವಸ್ಥಾನಗಳ ಮೂಲಕ ಆಗಬೇಕು. ಅದಕ್ಕೆ ನಾವು ಪ್ರಯತ್ನ ಪಡಬೇಕು. ಈ ಕ್ಷೇತ್ರದ ವಿಷಯ ಹೇಳುವುದಿದ್ದರೆ, ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದಾರೆ, ವೇದಿಕೆಯಲ್ಲಿ ಇಷ್ಟು ಜನ ಇದ್ದಾರೆ, ನಿಮಗೆ ಒಂದು ಗಪ್ ಚಿಪ್ ಶಬ್ದ ಕೇಳ್ತಾ ಇಲ್ಲ. ಇಂತಹ ಒಂದು ಸನ್ನಿವೇಶ ನನ್ನ ಜೀವಮಾನದಲ್ಲಿ ಇದು ಸುರು ನೋಡುದಿಲ್ಲ. ಅದು ಇಷ್ಟು ಒಂದು ಶಿಸ್ತುಬದ್ಧವಾದಂಥ ವೇದಿಕೆಯಾಗಲಿ ಸಭೆಯಾಗಲಿ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕೆ? ಇದರ ಮುಖ್ಯವಾಗಿದ್ದರೆ ಕಾರ್ಯಕರ್ತರು. ರಾಮದಾಸರಾಗಲಿ, ರವಿಶಂಕರಾಗಲಿ, ಉದಯಶಂಕರ್ ಆಗಲಿ, ನನಗೆ ಹೆಸರು ಎಲ್ಲರದ್ದು ಹೇಳಲಿಕ್ಕೆ ಬರೋದಿಲ್ಲ. ಇವರೆಲ್ಲರೂ ಇದಕ್ಕೆ ವಂದನೀಯರು, ಇವರು ಶ್ಲಾಘನೀಯರು, ಇವರೆಲ್ಲರಿಗೂ ಅನುಕರಣೀಯರು. ಇವರನ್ನು ನಾವು ಮುಂದೆ ಇಟ್ಕೊಂಡು ನಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋದರೆ ನಮ್ಮ ಕೆಲಸಗಳು ಯಶಸ್ವಿಯಾಗಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಈ ಕ್ಷೇತ್ರ ಸ್ವಾಮೀಜಿಯವರು ಹೇಳಿದಾಗೆ ಎಲ್ಲದಕ್ಕೂ ಮಾದರಿಯಾಗಿ ಉಂಟು. ಇದು
ಅದರ ಪ್ರಕಾರ ಇದನ್ನು ಮಾದರಿ ತೆಗೆದುಕೊಂಡು ಇತರ ಕ್ಷೇತ್ರಗಳು ಇದನ್ನು ಬೆಳೆಸಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಇಲ್ಲಿನ ಎಲ್ಲ ಅಧಿಕಾರಿಗಳಿಗೆ ವಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಈ ಕ್ಷೇತ್ರ ಎಲ್ಲರಿಗೂ ಮಾದರಿಯಾಗಲಿ ಎನ್ನುವಂತಹ ಒಂದು ಒಳ್ಳೆಯ ಸಂದೇಶದ ಮೂಲಕ ಮಾತನ್ನು ಮುಗಿಸಿದ್ದಾರೆ. ಶ್ರೀ ಶೃಂಗೇರಿ ಶಾಖಾಮಠ ಕೋಟೆಕರ್ ಇದರ ಧರ್ಮದರ್ಶಿಗಳು ಶ್ರೀಯುತ ಸತ್ಯಶಂಕರ ಬಳ್ಳಾವರು. ಅವರು ನಿರರ್ಗಳವಾಗಿ ಧಾರ್ಮಿಕ ಸಂದೇಶ ನೀಡಬಲ್ಲವರು. ಆದರೂ ನಮ್ಮ ವಿನಂತಿಯ ಮೇರೆಗೆ ಚುಟುಕಿನ ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಶ್ರೀಮತಿ ಕಸ್ತೂರಿ ಪಂಜಾರವರು, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು. ಅವರು ಕೂಡ ನಿರರ್ಗಳವಾಗಿ ಮಾತಾಡಬಲ್ಲ ವಾಗ್ಮಿ, ಆದರೆ ಚುಟುಕಿನ ಸಂದೇಶ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುಣ್ಯ ಮನ್ನಡು ನಿಲೆಯಾಯಿನ ಚಿತ್ತಿನ ದೈವಿ ಶಕ್ತಿಗೆ ಕೈಮುಗಿತೊಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಮತ್ತರ್ಮೇಡು ನಂಗೆ ಮಾತ ಆಶೀರ್ವಚನ ಮಲ್ತಿನ ಚಿತ್ತಿನ ಪೂಜ್ಯನೀಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿರೇ, ಗುರಿಕಾರ್ಯದ ಪಟ್ಟವಹಿಸೋ ಚಿತ್ತಿನ ಗೌರವನೀಯರಾಯಿನ ಶ್ರೀ ಟಿ ಜಿ ರಾಜಾರಾಮ ಭಟ್ರೆ, ನಂದಲ ಅರ್ಲಾಯಿನ ಚಿತ್ತಿನ ಪ್ರಧಾನ ಅರ್ಚಕಿಯರು ಸೋಮನಾಥ ದೇವಸ್ಥಾನದ ಶ್ರೀ ಸೂರ್ಯನಾರಾಯಣ ಹೊಳ್ಳ, ಮತ್ತರ್ಮೇಡು ತಿನ್ನಂಚಿತ್ತಿನ ಮಾತ ಗೌರವನೀತ ಆದರಣೀಯ ಗಣ್ಯ ಬಂಧುಲು ಅಂಚಿನೆ ಸಭಾಂಗನಡು ಸಂಪನ್ನರಾಯಿನ ಮಾತ ಬಂಧುಲೆ ಬರೀ ಪೊರ್ಲೆ ಕಂಡಡು ನಂಗೆ ಸ್ವಾಮೀಜಿಲು ಆಶೀರ್ವಚನ ಮಲ್ತಿ ನಡೆದು ಬಕ್ಕ ಪ್ರಧಾನ ಅರ್ಚಕಿಯರು ಸೂರ್ಯನಾರಾಯಣ ಹೊಳ್ಳ ಮೇರೆ ಪಾತ್ಯ ನಡೆದು ಬಕ್ಕ ಐದು ಒಟ್ಟಿಗೂ ಬರೀ ಪೊರ್ಲೆ ಕಂಡಡು ನಂಗೆ ಧಾರ್ಮಿಕತೆದ ಬಗ್ಗೆ ತೆರಿಪಾಯಿನ ಚಿತ್ತಿನ ಹಿರಿಯರು ಪಾತ್ಯ ನಡೆದ ಬಕ್ಕ ಒಂಜಿ ರಡ್ಡು ಶಬ್ದ ಪಾತ್ಯರದು ಮುಗಿಪೋಯೆ. ದಾದರಡ್ಡ ಶಬ್ದ ಬಂದಕೇಂಡ ಪರಪುನ ಚಿತ್ತಿನ ನೀರಿಡು, ಬೀಜುನ ಚಿತ್ತಿನ ಗಾಲಿಡು, ಕೊಡಿನ ಚಿತ್ತಿನ ಪಚ್ಚೆ ಪೈರಿಡು ನಮ್ಮ ಮಾತ ದೈವ ದೇವರನ್ನು ತುಯಿನಕಲು ವಿಶೇಷವಾದ ತುಳುನಾಡದ ಮಣ್ಣದ ನಮ್ಮ ಮಾತಿರ್ಲ ಇನ್ನಿಕ್ಕೆ ಸಾಂಸ್ಕೃತಿಕ ಭಾರತವಾದ ಶ್ರೀರಾಮ ಮಂದಿರ ಅಯೋಧ್ಯೆಡು ನಿರ್ಮಾಣ ಒಂದುಂಡು. ಸಂಸ್ಕಾರನು ಒರಿಪುಣ ಚಿತ್ತಿನ ಕೇಂದ್ರ ಒಂದು ಕೇಂದ್ರ ನಮ್ಮ ತುಳುನಾಡು. ಇಡೀ ವಿಶ್ವ ಇನಿ ಭಾರತದ ಚಿತ್ತು ಒಂದಿತ್ತುಂಡಲ್ಲ, ಭಾರತ ದೇಶದ ಅಪ್ಪೆಲ್ಲು ಪಂಡ ಆ ಮೋಕೆಡು ನಮ್ಮನ್ನು ಇಡೀ ವಿಶ್ವ ತೂಂದಿಪ್ಪುಂಡು. ಮೆಗ್ಗೆಪಲೆಯನ್ನು ಒಟ್ಟಿಗೂ ವಿಶೇಷವಾದ ನಮ್ಮ ಭಾರತ ದೇಶದ ಒಂಜಿ ಸಂಸ್ಕಾರನ ಒರ್ತಿನ ಚಿತ್ತಿನ ಏರೆಂದು ಕೇಂದ್ರ ನಮ್ಮ ಮೆಗ್ಗಿಪಲೆಯಲ್ಲು ಪೂಜ್ಯನೀಯ ಸ್ವಾಮೀಜಿ ಒಂಜಿ ಪಾತೆರ ಪಂಡೇರು. ಈ ಸೋಮೇಶ್ವರದ ಈ ದೈವೀ ಶಕ್ತಿದ ಪುಣ್ಯ ಮನ್ನಡು ನಮ್ಮ ಮಾತ ಮೆಗ್ದಿಪಲ್ಲಿಯಲ್ಲಿ ಸೀರೆದ ಸೆರಂಗಿ ಪೊದೆತ್ತೊಂದು ನಮ್ಮ ದೈವ ದೇವರನಲ್ಲಿ ಪಡ್ಡ ಬುನ್ನಂಚಿದಿನ ಒಂಜಿ ಪಾತೆರ ಪಂಡೇರು. ಸತ್ಯವಾಯಿನ ಪಾತೆರ ನಮ್ಮ ಇನಿ ನಮ್ಮ ಸಂಸ್ಕಾರನ ಒರಿಪೊಡು ತುಳುನಾಡದ ಮನ್ನಡು ಪುಟ್ಟಿನ ಚಿತ್ತಿನ ಮಾತ ಮೆಗ್ದಿಪಲ್ಲಿಯಲ್ಲೂ ನಮ್ಮ ಬೊಕ್ಕೊರೆಗೆ ಮಾರ್ಗದರ್ಶಕರಾವಡ್ನಿ ತಂಡ ವಿಶೇಷವಾದ ನಮ್ಮ ಇಲ್ಲದವು ಪ್ರಾರಂಭ ಆವಡು. ನಮ್ಮ ಜೋಕುಲು ಬಾಲೆಲೆಗೆ ನಮ್ಮ ಅವೇನೇ ಕಲ್ಪಾದು ಕೊರಡು ಅನ್ನ ಇನಿಕವೇನು ಮದದೊಂದು ಬರ್ಪುನ ಚಿತ್ತಿನ ಕೇಂದ್ರಲ ನಮ್ಮ ತುಳುನಾಡನೆ ಆ ಒಂದುಂಡು. ಒಂಜಿ ಕಡೆ ಬೇಜಾರಿಂದ ಅಂಡ ಕುಡೊಂಜಿ ಕಡೆ ಸಂತೋಷ ಒಂದುಂಡು. ದಾಯಿ ಸಂತೋಷ ಅಂದಕ್ಕೆ ಅಂಡ ಈ ವಿಧಾನಸಭಾ ಕ್ಷೇತ್ರೋಡಿತ್ತಿನ ಚಿತ್ತಿನ ಒಂಜಿ ಜವ್ವನೆ ಒರಿ ಉಪನ್ಯಾಸ ಕೊರ್ಪುನ ಚಿತ್ತಿನ ಒಂಜಿ ವ್ಯಕ್ತಿನ ಪುದರ್ ಜ್ಞಾನ ಉಲ್ಲೇಖ ಮಲ್ಪೊಡೆ ಹಾಪುಂಡು. ಅರುಣ್ ಉಲ್ಲಾಳ್ರು ದಾಯಿಗ ಅರುಣ್ ಉಲ್ಲಾಳ್ರನ್ನ ಪುದರ್ ನೆನಪು ಮಲ್ತೆ ಅಂದ ಪಂಡ ಧಾರ್ಮಿಕ ಕ್ಷೇತ್ರ, ಧಾರ್ಮಿಕ ಆಲಯ ಅವು ಅಧ್ಯಯನ ಕೇಂದ್ರದ ಒಟ್ಟಿಗೂ ಧಾರ್ಮಿಕ ಶಿಕ್ಷಣ ಕೊರ್ಪುನ ಚಿತ್ತಿನ ಒಂಜಿ ವ್ಯವಸ್ಥೆ ಅವಡು. ಅಂಚಿತ್ತಿನ ಆ ವ್ಯವಸ್ಥೆನ ಅರುಣ್ ಉಲ್ಲಾಳ್ರು ಮುಲ್ಪ ಮಲ್ತೊಂದುಲ್ಲೇರು. ಇಂಚಿತ್ತಿನ ಎತೋ ಪುಣ್ಯಾತ್ಮೇರು ಧಾರ್ಮಿಕ ಶಿಕ್ಷಣ ನಮ್ಮ ಜೋಕ್ಲೆಗೆ ಕೊರ್ಪುನ ಚಿತ್ತಿನ ವ್ಯವಸ್ಥೆಯನ್ನು ಮಲ್ತೊಂದುಲ್ಲೇರು. ಜವ್ವನೆರಡ ಅವು ಆ ಉದ್ದೀಪನ ಅಕಲ್ಡ ಉಡಾಲ್ಡ ಒಂದುಂಡು ಅಂಡ ಹಿರಿಯರಾಯಿನ ಚಿತ್ತಿನಕಲು ಕೆಲವೊಂಜಿ ಸಂದರ್ಭಡು ಮದಪುನ ಚಿತ್ತಿನ ಸತ್ಯ ಸಂಗತಿನ ನಮ್ಮ ಮೆಗ್ದಿಪಲ್ಲಿಯಲ್ಲೂ ಮಲ್ತೊಂದಿಪ್ಪುವ ಅಪ್ಪೆಲ್ಲ ಅದು ಮಲ್ತೊಂದಿಪ್ಪುವ. ವಿಶೇಷವಾದ ಏಪಲ ಪನ್ಪುನಂಚ ಇನಿಲ ಪಂಡ್ರೆಗೆ ಅನ್ನು ಬೈಕೊಂದುಲ್ಲೆ ಪೂಜ್ಯನೀಯ ಸ್ವಾಮೀಜಿ ಮಾತ ಹಿರಿಯರ್ನ ಎದುರುಡು ನಮ್ಮ ಮದಿಮೆದ ಮಂಟಪದ ಮಿತ್ತು ಪೂಪುನ್ ದಾಯಿಗಿಂದ ಕೇಂಡ ಅಲ್ಪ ಮದಿಮೆಲೆಗೆ ಆಶೀರ್ವಾದ ಮಲ್ಪರ ಎಡ್ಡೆ ಬಡ ಪಂದು ನಮ್ಮ ಮದಿಮೆದ ಮಂಟಪದ ಮಿತ್ತು ಪೋಪ ಕಾಡು ಚಪ್ಪಲು ಪಾಡೊಂದು ಏತು ನಮ್ಮ ಆಶೀರ್ವಾದ ಮಲ್ಪಂದು ನಂಗೆ ಗೊತ್ತುಜ್ಜಿ ಮದುಮೆಲೆಗೆ ಬಾರಿ ಸ್ಟೈಲ್ದ ಆ ಮುಟ್ಟುನು ಚಪ್ಪಲ್ನ ತೆತ್ತುಕೊರ್ದು ನಮ್ಮ ಏರಾಂಡಲ್ಲ ನಮ್ಮ ದಾಯಿಗೆ ಮುಟ್ಟು ಪಾಡೊಂದು ಪೋದು ಆಶೀರ್ವಾದ ಮಲ್ಪು ಅಂದಕ್ಕೆ ಏನಂದ ಅಂಡ ಪನ್ಪಿನ ಪಾತ್ರೆ ಎಂಚಿನಂದಕ್ಕೆ ಎಂಡ ಮತ್ತರ್ ಮೆಡಿತಿನ ಮದುಮಲೆ
ಕಾರ್ಡ್ ಚಪ್ಪಲ್ ಪಂಡೇರು ನಮ್ಮ ಪೋದು ಚಪ್ಪಲ್ ಪಂಡಕ್ಕೆ ದಾದ ತಪ್ಪುಂಡು ಬಂದು ದಯಮಲ್ತದ ನಿಗಲ್ಡ ಕೈ ಮುಗಿತು ವಿನಂತಿ ಮಲ್ತೊಂದುಲ್ಲೆ ನಮ್ಮ ಮದುವೆ ಮದ್ಮಲ್ನ ಮಂಡೆಗೆ ಪಾಂಡಂಚಿತ್ತಿನ ಅರಿ ನಮ್ಮ ಉನ್ಪಿನವು ನಮ್ಮವೇನು ದೇವೇರ ಬಂದು ನಂಬುನವು ನಮ್ಮ ಕಾರ್ಡ್ ಪಾಂಡ ಚಪ್ಪಲ್ಡು ಅವೇನು ಪೋದು ದೊಂಕುದು ಎಡ್ಡೆಗೆ 100 ಕಾಲ ಬದುಕಲೇ ಬಂದು ಆಶೀರ್ವಾದ ಮಲ್ಪುನವು ನಮ್ಮ ಆತ ಸರಿಯತ್ತಂದು ಯಾನು ಎನ್ನೋನುವೆ ಅಕ್ಲು 100 ಕಾಲ ಎಡ್ಡೆ ಅದು ಬದುಕೋಡು ನಿದ್ದಂಡ ಉನ್ಪಿನ ಅರಿ ದೇವೇರಿಂದ ನಮ್ಮ ಎನ್ನದಿತ್ತಂದಾಂಡ ನಮ್ಮ ದಯಮಲ್ತದ ಕಾರಿಗೆ ಚಪ್ಪಲ್ ಪಾಡ್ದು ಆ ಮದಿಮೆದ ಮಂಟಪಗ ಮಿತಾರ್ನ ಉಂತ ಎಣ್ಣಾಂಡ ಖಂಡಿತವಾದ್ಲ ನಮ್ಮ ತುಳುನಾಡದ ಸಂಸ್ಕಾರನ ಒರಿಪುನಂಚಿತಿನ ಒಂಜಿ ವ್ಯವಸ್ಥೆ ಮಲ್ಪರೆಗೆ ಸಾಧ್ಯತೆ ಉಂಡು ಪನೊಂದು ಎಕಡೆ ಪಂಡಿನ ಜನೆ ಚುಟುಕುಡು ಪಾತೆರ ಬಂತೇರು ಖಂಡಿತವಾದ್ಲ ಚುಟುಕುಡೆ ಪಾತಿರುವೆ ಅಂಡ ನಮ್ಮ ಸಂಸ್ಕಾರನ ಒರಿತೋನ್ಗ ವಿಶೇಷವಾದ ನಮ್ಮ ತುಳುನಾಡದ ಮಣ್ಣಡು ಮಾತ ಕಡೆಡ್ಲ ಮಾತ ವಿಷಯ ಇಡ್ಲ ನಮ್ಮ ನಮ್ಮುನಂಚಿತಿನ ನಮ್ಮ ಧರ್ಮದ ನಮ್ಮುನಂಚಿತಿನ ವ್ಯವಸ್ಥೆ ಒಂದು ಕೆಂಡ ಗುರು ಹಿರಿಯರಡ್ದು ಪತಿನ ಕೊಡಿನಂಚಿತಿನ ಪಜಿರಡ್ಲ ದೇವರ ತೂಪುನಂಚಿತಿನ ಸಂಸ್ಕಾರದ ಮನಸ್ಸಿತ್ತಿನಗುಲು ಐಕೋಸ್ಕರ ಬಾರಿ ಖುಷಿತ ಸಂಗತಿ ಇನ ಬಂಡ ಒಂಜಿ ಮಾತೇರ ಪನ್ನಂಚ ಪಾತೆರ ಪನೊಂದುಲ್ಲೆ ಶಿಸ್ತುಬದ್ಧವಾಯಿನ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಪೂಜ್ಯನೀಯ ಸ್ವಾಮೀಜಿನ ನೇತೃತ್ವದ ಮೂಲಕ ನಡತೊಂದುಂಡು ಮಾತ ಹರಿಶಣ್ಣನ ಆ ಅಧ್ಯಕ್ಷ ಸ್ಥಾನಡು ರವಿಯಣ್ಣನ ಪ್ರಧಾನ ಕಾರ್ಯಂತರನ ಸ್ಥಾನಡು ಮಾತೆರ ಒಟ್ಟಾದು ಒಗ್ಗಟ್ಟಾದು ಒಪ್ಪತ್ತಾದು ಮಲ್ತದು ಮುಲ್ಪ ಬಾರಿ ಪೊರ್ಲೆಕಂಠದ ಬ್ರಹ್ಮ ಕಲಶೋತ್ಸವದ ಈ ಪರ್ವಕಾಲದ ಸಂದರ್ಭಡು ಮೊತ್ತರ್ಮೇಡು ಮಾತೆರ್ನ ಮಿಗೆಬಲೆಯಲ್ಲಿ ಉಂಟು ಪಾಲು ಪಡೆಯನ್ನ ಅವಕಾಶ ಮಲ್ತುಕೊಂಡು ನಿಕ್ಲಿಗೆ ಮಾತೇರಿಗ್ಲ ಸೋಲೋಯ್ತು ಸಲ್ಮೆ ಸಂದವದು ಪಾತೆರಗು ವಿರಾಮದ ಚುಕ್ಕಿದು ಒಂದುಲ್ಲೆ ಜೈ ತುಳುವಪ್ಪೆ ಶ್ರೀಮತಿ ಕಸ್ತೂರಿ ಪಂಜರನ ಪಾತೆರ ಆರು ಪಾತೆರ ನೆಟ್ಟು ಒಂಜಿ ಬಂಡಿರ ಅರ್ನ ಸ್ವರಕ್ಕೆ ಎಲ್ಲಿಗೆ ಎಂದು ನಮ್ಮ ಪಣ್ಪುಣಕೆಯಿಂದ ಕಂಚಿನ ಕಂಠ ಮೊಳಗಿತು ಒಂದು ಅಂಚಿನ ಕಂಚಿನ ಕಂಠದ ಪಾತೆರಡು ಧಾರ್ಮಿಕ ಸಂದೇಶ ಕೊರಿಯರು ಅವರಿಗೆ ಸೊಲ್ಮೆ ಸಂದ ಒಂದು ದುಂಬಗ್ ಶ್ರೀಯುತ ಎಂ ಸೋಮನಾಥ ಅಸಿಸ್ಟೆಂಟ್ ಇಂಜಿನಿಯರ್ ಅರೆ ರಡ್ಡು ಪಾತ್ರದ ಸಂದೇಶ ಕೊರಡು ಬಣ್ಣದಕ್ಕೆ ಏನೊಂದಿಲ್ಲ ಸೋಮೇಶ್ವರ ನೆನೆಸ್ಕೊಂಡು ಮಾತಾ ರಕ್ತೇಶ್ವರಿಯವರ ಸನ್ನಿಧಾನದಲ್ಲಿ ಈ ಕ್ಷೇತ್ರದಲ್ಲಿ ಇಷ್ಟು ವೇದಿಕೆ ಮೇಲೆ ಗುರುಜಿಯನ್ನು ಕರೆಸ್ಕೊಂಡು ಅವರಿಗೂ ಸನ್ಮಾನ ಮಾಡಿದಂಥ ಕ್ಷೇತ್ರ ಗುರುದೇವಾನಂದ ಸ್ವಾಮೀಜಿಯವರಿಗೂ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ವಂದಿಸ್ತಾ ಹಾಗೂ ನೆರೆದಿರೋಂಥ ಎಲ್ಲ ಭಕ್ತಾಭಿಮಾನಿಗಳಿಗೂ ವಂದಿಸ್ತಾ ನಮ್ಮ ಮೇಡಮ್ ಹೇಳಿದಾಗೆ ಗುರುಜಿಯವರು ಹೇಳಿದಾಗೆ ಸಂಸ್ಕೃತಿಯನ್ನು ನಮ್ಮ ಇಷ್ಟು ಸಣ್ಣ ರಕ್ತೇಶ್ವರಿ ನಮ್ಮ ಇವರು ದೇವಸ್ಥಾನದಲ್ಲಿ ನೆರವೇರಿಸಿ ನಾನು 3 ವರ್ಷದಿಂದ ಇಲ್ಲಿಗೆ ಭಕ್ತಿಯಿಂದ ಚಂದ್ರಶೇಖರಣ್ಣ ಹೇಳಿದ ಮೇಲೆ ನಾನು ಇಲ್ಲಿಗೆ ಭಾಳ ನನಗೆ ಒಳ್ಳೆಯದಾಗಿದೆ. ಈ ಸ್ಥಾನಕ್ಕೆ ಬಂದ ಮೇಲೆ ಇಂಥ ನಮ್ಮವರು ಹಿರಿಯರಿದ್ದರು ಇಂಜಿನಿಯರ್, ಅವ್ರು ತೀರಿ ಹೋದ್ರು. ಈಗ ಅವರನ್ನು ನನಗೆ ಹೇಳಿದರು, ನೀನು ಯಾವಾಗಲೂ ಅಲ್ಲಿಗೆ ಸನ್ನಿಧಿಗೆ ಹೋಗು, ಒಳ್ಳೆ ಶಾಂತ, ಇಷ್ಟು ಶಾಂತತೆ ಇದೆ ಅಂದರೆ ಹೇಳಲಿಕ್ಕೆ ಆಗೋದು. ನನಗೆ ಇಲ್ಲಿ ಬಂದ ಮೇಲೆ ತುಂಬ ಶಾಂತ ಅನ್ನಿಸ್ತದೆ, ಭಾಳ ಶಾಂತವಾಗಿ ಮಾತಾಡಲಿಕ್ಕೆ ಆಗಲ್ಲ. ಇಂಥ ಸನ್ನಿವೇಶಗಳನ್ನು ಯಾವಾಗಲೂ ಎಲ್ಲರಿಂದ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿನ ಹಿರಿಯರು ಎಲ್ಲರೂ ಒಟ್ಟಾಗಿ ಒಂದು ವ್ಯವಸ್ಥಿತವಾಗಿ, ನಾನು ರಾತ್ರಿ ಎಷ್ಟೊತ್ತು ಬಂದಿದ್ದೆ, ನಾನು 11 ಗಂಟೆ ತನಕ ಇಲ್ಲಿ ಸೇವೆ ಮಾಡಲಿಕ್ಕೆ ತಯಾರಾಗಿದ್ದೇನೆ. ಅದೇ ರೀತಿ ಇನ್ನು ಮುಂದೆ ಇಲ್ಲಿ ಎಲ್ರಿಗೂ ಅವಕಾಶ ಕೊಡೋ ಕಡೆಯಿಂದ ಮಾತಾಡಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ನನಗಿಂತ ಚೆನ್ನಾಗಿ ಮಾತಾಡಿದ್ದಾರೆ, ಅವರಿಗೂ ಮಾತಾಡಲಿಕ್ಕೆ ಅವಕಾಶಕ್ಕೆ ಮುಂದೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ. ಬಹಳ ಚುಟುಕಿನಲ್ಲಿ ಒಳ್ಳೆಯ ಮಾತುಗಳಲ್ಲಿ ಈ ಕ್ಷೇತ್ರದ ಪ್ರಶಾಂತತೆಯನ್ನು ವಿವರಿಸಿದರು. ಈ ಕ್ಷೇತ್ರದ ವೈಶಿಷ್ಟ್ಯವೇ ಹಾಗೆ. ಇಲ್ಲಿ ಎದುರು ಬಂದು ಶಾಲ ಹಾಕಿ ನಿಲ್ಲಕ್ಕೆ ಯಾರೂ ತಯಾರಿಲ್ಲ. ಒಂದು ರವಿಶಂಕರರನ್ನು ಅಥವಾ ರಾಮದಾಸ್ ಸೋಮೇಶ್ವರ ಎಲ್ಲರೂ ದುಡಿದವರನ್ನೇ. ಒಂದು ಕೆಲಸ ಹೇಳಿದರೆ ಅದಕ್ಕೆ 100 ಜನ ತಯಾರಾಗ್ತಾರೆ. ಒಬ್ಬ ಮಾಡುವ ಕೆಲಸಕ್ಕೆ 100 ಜನ ತಯಾರಾಗ್ತಾರೆ. ಅದು ಇಲ್ಲಿಯ ವೈಶಿಷ್ಟ್ಯ ಅಂತ ಹೇಳಿಕೊಳ್ತಾ ಮುಂದಕ್ಕೆ ನಮ್ಮೊಂದಿಗಿರುವಂತಹ ದೂರದ ಬೆಂಗಳೂರಿನಿಂದ ಬಂದಿದ್ದಾರೆ ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರು ಶ್ರೀಯುತ ಸದಾನಂದ ಸುಲಾಯ. 2 ಚುಟುಕಿನ ಸಂದೇಶ.
ಮಾತೆರೆಗಳ ನಮಸ್ಕಾರ. ಅಂಚನೆ ಪರಮ ಪವಿತ್ರವಾದ ಒಡಿಯೂರು ಕ್ಷೇತ್ರದ ಗುರುದೇವಾನಂದ ಸ್ವಾಮೀಜಿನ ಪಾದಕ ಅಡ್ಡಬೂರಂದು ಅಂಚನೆ ಇನ್ನಿತ್ತ ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿದ ಶ್ರೀಯುತ ರಾಜಾರಾಮ್ ಭಟ್ರೆ ಅಂಚನೆ ವೇದಿಕೆಡೆ ಆಸೀನರಾಯಿನ ಮಾತೆರೆಗಳ ವಂದಿಸೊಂದು ಅಂಚನೆ ಎದುರು ಇತ್ತಿನ ಭಕ್ತ ಬಾಂಧವ್ಯ ವಂದಿಸೊಂದು ಎಂಕೊಂಜಿ ಅವಕಾಶ ಕೊರನ ರಡ್ಡೆ ಪಾತ್ರ ಬಂತಾರೆ ಅಯ್ಯನ ರಡ್ಡೆ ಪಾತ್ರ 2 ನಿಮಿಷ ಮುಗಿಪೆ ಇನಿ ಆ್ಯಕ್ಚುಲಿ ನಾನು ಬೆಂಗಳೂರದ ಬಂಟ್ರ ಸಂಘದ ಅಧ್ಯಕ್ಷ ಇರುತ್ತೆ. ಬಂಟ್ರ ಸಂಘದ ಸ್ಕಾಲರ್ಶಿಪ್ದ ಚೇರ್ಮ್ಯಾನ್ ಅದಿಲ್ಲ ನಾನು ದಯಮಲ್ತದ ಸ್ಕಾಲರ್ಶಿಪ್ ಚೇರ್ಮ್ಯಾನ್ ಅದಿಲ್ಲ ಅಂಚನೆ ಇದಂಗೆ ಆಸೆ ಇತ್ತು ಭಾರಿ ಒಂದು ಆಸೆ ಇತ್ತು. ಇನಿ ಕಾಸರಗೋಡು ಬೊಕ್ಕ ಈ ಕುಡ್ಲದ ಈ ಒಂಜಿ ಪರಿಸರದ ಒಂಜಿ 15 ಸ್ಟೂಡೆಂಟಿಗಿನಿ ಸ್ಕಾಲರ್ಶಿಪ್ ಕೊರಿಯ ಅಯ್ಯನ ಒಂದುವೇ ವೇದಿಕೆಡೆ ನಮ್ಮ ಸ್ವಾಮೀಜಿನ ಒಂಜಿ ಅಮೃತಾಸ್ತೋಡ ಕೊರೊಂದು ಭಾರಿ ಆಸೆ ಇತ್ತು. ಅವನೊಂದು ಅವಕಾಶ ತೆಗೆಜೈಕ್ ಅಂಚ ಐನಿನ ಬಂಟ್ರ ಸಂಘ ಕುಡ್ಲಡೆ ಕುಡ್ದು ಬಿಡಿಯ ಐಕ್ಲ ಸ್ವಾಮೀಜಿನ ಒಂಜಿ ಆಶೀರ್ವಾದ ಬೋಡೋದಕ್ಕೆ ಏನೊಂದಿಲ್ಲ. ಅಂಚನೆ ಸ್ವಾಮೀಜಿ ಪಂಡೇರು ಈ ಒಂಜಿ ಸಬೆಟ್ ಇಂದು ಸೆರಂಗ್ ಬತ್ತನ ಪುಂಜೋಕ್ಲು ಉಳ್ಳೇರು ಪಂಡು ದಾಯಪಂಡ నేను ದಾಯಪಂಡ ಈ ಒಂದು ಮಣ್ಣೆಗಳ ಒಂದು ಬಾರಿ ಮಲ್ಲ ಇತಿಹಾಸ ಉಂಡು. ಸಂಸ್ಕಾರದ ಒಟ್ಟಿಗೆ ನಮ್ಮ ಇತಿಹಾಸವನ್ನು ತೆರೆಯೋಣ ದಾಯಪಂಡ ಇನಿ ಸೋಮೇಶ್ವರದ ಸೋಮನಾಥೇಶ್ವರ ದೇವಸ್ಥಾನ ಪಂಡ ಒಂದು ಹಿಸ್ಟಾರಿಕಲ್ ಒಂಜಿ ಮೈಲ್ ಸ್ಟೋನ್ ಇತ್ತು ಅಂಚನೆ ಪಂಡ ಅಂಚನೆ ಈ ಒಂಜಿ ಮಣ್ಣೆಗೆ ಬೋಡಾದು ಬ್ರಿಟಿಷರ್ನ ಎದುರು ಹೋರಾಟ ಮಲ್ತಿನಂತಿನ ರಾಣಿ ಹಬ್ಬಕ್ಕಲ ಪುಂಜೋವೆ ದಾಯಿ ಪಾತ್ರೆ ಪನ್ನದಲ್ಲೇ ಪಂಡ 14ನೇ ತಾರೀಕಿಗೆ ಬೆಂಗಳೂರು ರಾಣಿ ಹಬ್ಬಕ್ಕೆ ಉತ್ಸವ ಮಲ್ತ ಬಂಟ್ರ ಸಂಘದ ಸಹಯೋಗದೊಟ್ಟಿಗೆ ಸುಮಾರು 10,000 ಜನ ಸೇರಿದಂತಿನ ಸಭೆಟ್ಟು ರಾಣಿ ಹಬ್ಬಕ್ಕೆ ಉತ್ಸವ ಮಲ್ತ ನೀನು ದಾಯಪಂಡ ಈ ಒಂದು ಇತಿಹಾಸ ಮಾತುಗಳನ್ನು ತೆರೆಯಡೊಂದು ಪನ್ಪನ ದೃಷ್ಟಿಡು ನನ್ನ ದುಂಬದ ಒಂದು ಪ್ರಜಾವರ್ಗಗಳ ತೆರೆಯಡ ಪನ್ಪಂಜ ದೃಷ್ಟಿಡು ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಮಲ್ತದೆಂಕ್ಲು ಅಂಚನೆ ಹೋಯ್ ಸರಿ ನಮ್ಮ ತುಳರೆ ಚಾವಡಿದ ಕಾರ್ಯಕ್ರಮ ಮಾಡಿ ಐಕ್ಲ ಪರಮ ಪೂಜ್ಯ ಸ್ವಾಮೀಜಿ ಬತ್ತಿರ್ತಾರೆ ಬೆಂಗಳೂರಿಗೂ ಆರ್ಲ ಭಾರಿ ಆಶೀರ್ವಾದ ಮಲ್ತಾರೆ ಆವಡೆ ಯಾನ್ ಜನ ಜಾಸ್ತಿ ಪಾತಿರಜಿ ಈ ಒಂಜಿ ಮಣ್ಣಗೊಂಜಿ ಭಾರಿ ಮಲ್ಲೊಂಜಿ ಶಕ್ತಿ ಉಂಡು ರಕ್ತೇಶ್ವರಪ್ಪೆ ಮಾತೆರೆಗಳ ಅನುಗ್ರಹ ಮಲ್ಪಡು ಅಂಚನೆ ಒಡಿಯೂರದ ಸ್ವಾಮಿನ ಅನುಗ್ರಹ ಒಪ್ಪಾಡು ಪಂಡು ಯಾನ್ ಈ ಒಂಜಿ ಪಾತ್ರ ಮುಗಿತಾನೆ. ಧನ್ಯವಾದ. ಸೊಲ್ಮೇಲು ಶ್ರೀಯುತ ಸದಾನಂದ ಸುಲಾಯ ಬೆಂಗಳೂರು ಬಂಟ್ರ ಸಂಘದ ಸ್ಕಾಲರ್ಶಿಪ್ ಸಮಿತಿದ ಅಧ್ಯಕ್ಷರಾರು ಎಡ್ಡ ಸಂದೇಶ ಕೊರಿಯರಿಗೆ ಸೊಲ್ಮೆ ಸಂದ ಒಂದು ನಮ್ಮ ಇನಿತ ಮಲ್ಲ ಬೆನ್ನೆರಡು ವರಿಯಾದ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ರತ್ನ ಎಜುಕೇಷನ್ ಟ್ರಸ್ಟ್ದ ಅಧ್ಯಕ್ಷರು ಅರೇನು ವೇದಿಕೆಗೆ ಅತ್ಯಂತ ಗೌರವಡು ಎತ್ಕೊಂಡುಲ್ಲ ಅರೆಗೆ ಸ್ವಾಗತ ಮಂದೊಂದಲ್ಲ ರವಿಶಂಕರ್ ಅರೇನು ವೇದಿಕೆಗೆ ತಂಪೋಡು ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರಿಗೆ ಅತ್ಯಂತ ಆತ್ಮೀಯರಾದ ಶಿಕ್ಷಣ ಕ್ಷೇತ್ರದ ಸೇವೆ ಸಂದ ಒಂದು ಪುನರು ಅರೆಗೆ ನವೀನ್ ಶೆಟ್ಟಿ ಇವರು ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಪಣದಕ್ಕೆ ಏನೊಂದಿಲ್ಲ ಶ್ರೀಯುತ ನವೀನ್ ಶೆಟ್ಟಿ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅರೆಗೆ ನಮ್ಮ ಮಾತೆರನಲ ಪರವಾದ ಮೋಕೆಡೆ ಎದ್ಕೊಂದಿಲ್ಲ ನವೀನ್ ಶೆಟ್ಟಿ ಇವರೆಡ್ದು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೆ ಸ್ವಾಗತ ಗೌರವ. ಸೋಲ್ಮೇಲು ಸಭೆಯಲ್ಲಿ ದುಂಬರಿ ಸವಂದುಲ್ಲ ನಮ್ಮೊಟ್ಟಿಗೆ ಮಲ್ಲ ಬೆನ್ನೆರಾದು ಪುನಂಚಿನ ಉದ್ಯಮಿ ಶ್ರೀ ಜಯರಾಮ್ ಶೆಟ್ಟಿ ಕಮಲ ಪದವು ಆರು ರಡ್ಡು ಚುಡುಕದ ಸಂದೇಶ ಕೊರಡು ಪಣದಕ್ಕೆ ಏನೊಂದಿಲ್ಲ. ಶ್ರೀ ನಾಗದೇವರನ ಪುನರ್ಪ್ರತಿಷ್ಠೆ ಅಂಚನೆ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಉಪ್ಪುನ ಶ್ರೀ ಒಡಿಯೂರ್ದ ಸ್ವಾಮಿಲ್ನ ಆಶೀರ್ವಾದ ನಟ್ಟೊಂದು ಅಂಚನೆ ಮಾಗಣದೇವರಾಯನ ಸೋಮನಾಥಗೆ ಸಾಷ್ಟಾಂಗ ಪ್ರಣಾಮ ಮಲ್ತೊಂದು ಮುಲ್ತ ಪೂರ ಪರಿವಾರ ದೇವರುಗಳ ಆಶೀರ್ವಾದ ನಟ್ಟೊಂದು ವೇದಿಕೆದ ಮುಂಭಾಗೊಡುತ್ತಿನ ಮಾತ ಭಗವದ್ ಭಕ್ತರೆ ಇನಿ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮದ 2ನೇ ದಿನೊಟ್ಟು ನಮ್ಮ ಉಲ್ಲ ದಯಪಂದಾಂಡ ಒವೇ ಒಂಜಿ ಬ್ರಹ್ಮಕಲಶ ಪುಂದಾಂಡ್ಲ ಅವಲಾತ್ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಮಲ್ಪೇರು ದಾಯ ಬಂದಾಂಡ ನಮ್ಮ ಈ ಧರ್ಮದ ಬಗ್ಗೆ ನಂಗೆ ಈ ವಿಚಾರ ತೆರೆಯೋಡ್ನಾಡ ಇಂಚಿನ ಧಾರ್ಮಿಕ ಸಭಾ ಕಾರ್ಯಕ್ರಮ ಪೋದು ಅವಳು ಗಣ್ಯರನ್ನ
ரெண்டு பாத்திரக்கேந்து நம்ம ಏನು ಜೀವನೋಡು ಅಳವಡಿಸಂದಾಂಡ ನಮ್ಮ ಇಲ್ಲದ ಜೋಕ್ಲಿಗೆ ಪಂಡದು ಕೊರಿ ಅಂದಾಂಡ ನಮ್ಮ ಇಲ್ಲಿ ಧಾರ್ಮಿಕ ವಿಚಾರಗಳು ಬೆಳಗುಂಡು ಅಂಚೆನೆ ಆ ಜೋಕ್ಲಿಗಳ ಆ ವಿಚಾರ ತೆರೆಯುಂಡು ದಯಪಂದಳ ಸ್ವಾಮಿಲು ಭಾರಿ ಸವಿಸ್ತಾರವಾದ ನಮ್ಮ ಸಂಸ್ಕಾರ ಎಂಚೊಪ್ಪೋಡು ನಮ್ಮ ಎಂಚ ಜೀವನ ಮಲ್ಪೋಡು ಪಂಡದು ಮೂಲ ಮಾತ್ರೆಗಳ ಪಂಡದು ಕೊರಿಯರು ಮೂಲ ಪೂರ ಆಂಜನಕ್ಲದ ಹೆಚ್ಚ ಪೊಂಜನಕ್ಲು ಭಾಗವಹಿಸಿದರು ಈ ವಿಚಾರ ಪೊಂಜನಕ್ಲನ ಮನಸ್ಸು ಮುಟ್ಟುದಾಂಡ ಅಕ್ಲ ಇಲ್ಲದ ಜೋಕ್ಲು ಬಾಲೆಲೆಗೆ ಪೂರ ಧರ್ಮದ ವಿಚಾರವನ್ನು ತೆರಿಪಾಯದಾಂಡ ನಮ್ಮ ಪೊರ್ಲುಡು ಧರ್ಮಡು ಜೀವನ ಮಲ್ಪರೆ ಆಪುಡು ನಮ್ಮ ದೈವದೇವರನ್ನು ಎಂಚ ಆಚಾರ ವಿಚಾರ ಮಲ್ಪುಡು ಐತ ಬಗ್ಗೆಲ ನಂಗೆ ಸ್ಪಷ್ಟ ಮಾರ್ಗದರ್ಶನ ಇಂಚಿನ ಧಾರ್ಮಿಕ ಸಭಾ ಕಾರ್ಯಕ್ರಮಡು ನಂಗೆ ತಿಕ್ಕೊಂಡು ಐಕಾದೆ ನಮ್ಮ ಮನರಂಜನೆದೆಲ್ಲ ಹೆಚ್ಚಿಗೆ ಒತ್ತುದಾಯ ಕೊರಡು ಪಂಡ ಇಂಚಿನ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೊರಡು ಕೆಲವೊಂಜಿ ಕ್ಷೇತ್ರ ಪೋಂದಾಂಡ ಅವಳು ಇಂಚಿನ ಧಾರ್ಮಿಕ ಸಭಾ ವ್ಯವಸ್ಥೆಡು ಜನಕ್ಕಳು ಬಾರಿ ಬರ್ಪಣಿ ಕಮ್ಮಿ ಅವಳು ನಾಟಕ ಆಟನ ಇಂಚಿನ ಕಾರ್ಯಕ್ರಮ ಇತ್ತಿಂದ ಮಸ್ತ್ ಜನ ಸೇರಿರು ಸೋಮೇಶ್ವರುಡು ಅಂಚತ್ತು ಸೋಮೇಶ್ವರುಡು ಧಾರ್ಮಿಕ ಸಭಾ ಕಾರ್ಯಕ್ರಮಡು ಮಸ್ತ್ ಜನ ಮಹಿಳೆಯರು ಭಾಗವಹಿಸಿದರು ಅಂಚನೆ ಜೋಕ್ಲಿನಲ್ಲಿ ಎತ್ತೊಂದು ಬೈದರು ದಯ ಬಂದಾಂಡ ಇನಿತ ಜೋಕುಲು ಎಲ್ಲೇ ಈ ದೇವಸ್ಥಾನ ಆಡಳಿತ ಮಲ್ಪನಕ್ಲು ಆ ಇನಿತ ಜೋಕುಲು ಅಂಚಾದ ಉಪ್ಪನಾಗ ಈ ಒಂಜಿ ತಲೆವಾರು ಮುಗಿಂಡಲ್ಲ ನನೊಂಜಿ ತಲೆವಾರಿಗೆ ನಮ್ಮ ಆ ದೇವಸ್ಥಾನದ ವ್ಯವಸ್ಥೆ ಎಂಚ ದಾನೆ ಪಂಡದು ನಮ್ಮ ಜೋಕ್ಲಿಗೆ ತೆರಿಪಾದು ಕೊರ್ದಾಂಡ ಆ ದೇವಸ್ಥಾನ ಬೆಳಗ್ಗೆರೆ ಸಾಧ್ಯ ಉಂಡು ಅಂಚಾದು ಇನಿ ಮೂಲು ಸೋಮೇಶ್ವರುಡು ಅವು ಪೊರುಳು ತೋಜೊಂದುಂಡು ದಯ ಬಂದಾಂಡ ಹೆಚ್ಚಿನ ಸಂಖ್ಯೆಡೆ ಮಹಿಳೆಯರು ಭಾಗವಹಿಸಿದರು ಅಕ್ಕಲು ಈ ಧರ್ಮದ ವಿಚಾರವನ್ನು ತಮ್ಮ ಜೋಕ್ಲಿಗಳ ತೆರಿಪಾವರು ಅಂಚಾದು ಈ ಭಾಗಡು ಐಕಿ ಧರ್ಮಗೂ ಚ್ಯುತಿ ಬರಂದ ಲೆಕ್ಕ ಅಕ್ಲು ಕಾರ್ಯಕ್ರಮ ನಿರ್ವಹಣೆ ಮಲ್ಪೇರಿ ನೆತ್ತ ಈ ಒಂಜಿ ಬ್ರಹ್ಮಕಲಸ ಅವಡ್ದಾಂಡ ಆಯ್ತ ಎದುರು ಇತ್ತಿನದಿಲ್ಲ ಪಿರಾಡು ಮಸ್ತ್ ಜನ ಬೆನ್ಪುನ ಅಕ್ಲು ಇಲ್ಲೇರು ಕೆಲವು ತಿಂಗಳು ದಿಂಚಿ ಮೂಲು ಕಂಗು ತುಂಬೋದಾಡು ಲೈಟ್ ಪಾಡುದನ್ನೆಲ್ಲ ಮಸ್ತ್ ಜನ ಬೇಲೆ ಬೆನ್ಪೇರು ಅಂಚಾದು ಅಕ್ಲಿಲ್ನ ನಮ್ಮ ಈ ಸಂದರ್ಭಡು ನೆತ್ತ ಪಿರಾಡು ಬೆನ್ನಿ ಬೆಂದಿನ ಅಕ್ಲಿಲ್ನ ನೆನಪು ಮಲ್ತೊಂದು ನಮ್ಮ ಮಾತೆರ್ಲ ಇಂಚಿನ ಧಾರ್ಮಿಕ ಸಭಾ ಕ್ಷೇತ್ರಗಳ ಎಡ್ಡೆ ಕೆಲಸ ಮಲ್ತೊಂದು ಆ ಕ್ಷೇತ್ರದ ಎಡ್ಡೆಪ್ಪಗೂ ನಮ್ಮ ಮಾತೆರ್ಲ ಸಾಕಾರ ಕೊರಕ ಪಂಡದು ಪಾತೆರ್ರೆ ದಿಂಜ ಅವಕಾಶ ವಿದ್ಯಾಧರ್ಸೆಟ್ಟು ಪಂತೆ ರಡ್ಡು ಪಾತ್ರೆದು ಮುಗಿಪೋಡು ಅಂಚಾದೆ ಹೆಚ್ಚಿಗೆ ಪಾತೆರೆ ಪೋಪುಜಿ ಮೂಲ ಇತ್ತಿನ ಮಾತ್ರೆಗಳ ಸೋಲ್ಮೆ ಸಲ್ಲಿಸ ಒಂದು ಎನ್ನ ರಡ್ಡು ಪಾತ್ರೆ ಅಂತ ಜೈ ಶ್ರೀರಾಮ್ ಸೋಲ್ಮೇಲು ಜಯರಾಮಣ್ಣ ಇರನ ರಡ್ಡು ಎಡ್ಡ ಪಾತ್ರೆಗೂ ದುಂಬಗು ನಮ್ಮೊಟ್ಟಿಗೆ ಪುಣಂಚಿನ ಪೊಲದವರ ಯಾನೆ ಗಟ್ಟಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಶ್ರೀಯುತ ದಯಾನಂದ ಗಟ್ಟಿ ಪಿಲಿಕೂರು ಚುಟುಕುದ ಸಂದೇಶ ಕೊರಡು ಬಣ್ಣದಕ್ಕೆ ಏನೊಂದಿಲ್ಲ ಸ್ವಾಮೀಜಿಲೆಡ್ದು ಶುರು ಮಲ್ತದೆ ವೇದಿಕಡುಪುನ ಗಣ್ಯಾದಿ ಬೆನ್ನರೆ ಸೇರ್ದಿಂಚಿನ ಭಕ್ತಕೂಟ ಮಾತೆರೆಗೆಲ್ಲ ಮೋಕ್ಯದ ಸೊಲ್ಮೇಲು ಪಾಕ ವರ್ಷೋಡ್ ದಿಂಚ ಯಾನಕ್ಕೆ ಏನೊಂದು ಪುನಃ ರಕ್ತೇಶ್ವರಿ ಬಳಗ ಶ್ರೀ ಸೋಮನಾಥ ದೇವರನ ಪಂಚಪರ್ವಡ್ಲ ಈ ರಕ್ತೇಶ್ವರಿ ಬಳಗ ಬತ್ತು ಸೇರ್ದು ಕಜ್ಜೋನು ಮಲ್ತೊಂದು ಪುಂಡು ಎಂಕಿ ಇನ್ನಿ ಇಡೆ ಬತ್ತದನಾಗ ಅಜ್ಜಪ್ಪ ಇನ್ನಿ ಪಂಡ ಕ್ಷೇತ್ರ ಅಂತದು ಇತ್ತನ್ನೇ ಸುಮಾರು ಜನ ಬಿನ್ನೇರು ಪಂಡೇರು ಯಾನೇನಿ ಮಾತ ಸಂಘದ ಲೆಕ್ಕನೇ ರಕ್ತೇಶ್ವರಿ ಬಳಗ ವರ್ಷಗೊಂಜಿ ವಾರ್ಷಿಕೋತ್ಸವ ನಾಟಕ ಮಲ್ತದ ಕಾರ್ಯಕ್ರಮ ಮುಗಿಪುಡು ಅದಕ್ಕೆ ಭಾಗವಹಿಸೇರಂಗೆ ಅಂಚ ಅಂದಿ ಎನ್ನಿನಿ ಇನ್ನು ಬ್ರಹ್ಮಕಲಶೋತ್ಸವದ ಅಡ್ಡಿಗಿಡೆ ಬತ್ತದಾನ ಗೊತ್ತಾಂಡು ರಕ್ತೇಶ್ವರಿ ದೈವಸ್ಥಾನ ಬಳಗ ಮಾತ್ರ ಮೂಲ ಉಪ್ಪುನ್ಯತ್ತು ಆ ಬಳಗದೊಟ್ಟಿಗೆ ಒಂಜಿ ದೈವಸ್ಥಾನ ಉಂಡು ಈ ಕ್ಷೇತ್ರ ತುನಗ ಒಂಜಿ ಆತು ಖುಷಿ ಆಪುಣು ಮಾತೆರ್ಲ ಪಂಡ್ಲೆಕ್ಕನೆ ಸಂಪುದ ಜಾಗೆ ಒಯ್ಪುದ ಜಾಗೆಡೆ ಅಪ್ಪೆ ಕುಲೊಂದೇರಿ ಬಹುಶಃ ನಂಗೆ ಗೊತ್ತಿತ್ತಿನ ಪುರಾಣದ ಕತೆ 7 ಜನಟ್ಟು ಒರ್ತಿ ಮೇರೆ ಸೋಮೇಶ್ವರಡ್ಲ ಒಲ್ಲೇರಿ ಪಿಲೊಂತಿ ಕಿಡ್ಲ ಕೊಲ್ಲುದೇರಿ ಇಂಚಿನ ಭಕ್ತಕೂಟನು ಕುಲ್ಲೋಡು ಒಂದಾಂಡ 6 ಕುಲ್ಲುದನ ಜಾಗೆ ಹಂಚೋಂಡು ಅವಲ ಇನ್ನು ಸುದ್ದಿ ದಿಕ್ಕಂಡೆ ಸ್ವಂತ ಜಾಗೆಡೆ ಕುಲೊಂದೇರಿ ಒಂಜಾತ ಅನುದಾನವನ್ನು ದೇತೊಂದೇರಿ ಯಾನ್ ಕುಡಲ ಪನ್ಪೆ ಪಾರ್ಟಿ ಹೋಗಲು ಅವು ಕುಡಾತ ಅನುದಾನ ದೇತೊಂದೆ 4 ಮೇಟ್ಲ ಕಟ್ಟಣ ಮನ್ಪ್ಲೆ ನಂಗೆ ಕುಲ್ಯರು ಒಂಜಿ ಅವಕಾಶ ಹಾಪುಂಡು ಅಂಚಿನ ಅವಕಾಶ ಬರ್ಪುಡು ದಯಪಂಡ ಧರ್ಮ ಶಿಕ್ಷಣ ಅಂದು ಪಂಡೇರಿ ಅಂಚಿನ ಶಿಕ್ಷಣಕ್ಕೂ ನಂಗೆ ಜಾಗೆ ಬೋಡು ಐಕೆ ಎಡ್ಡೆ ಅವಕಾಶ ಉಂಡು ಐನು ಮಾತನ ಗಳಸೋನಗ ಇನಿ ಈ ಬ್ರಹ್ಮಕಲಶದ ಪೊರ್ತುಡು ಹಿರೇಕಲ್ಲೊಂಜಿ ಪಾತ್ರ ಉಂಡು ಬಚ್ಚಿರದೊಟ್ಟಿಗೆ ಪೊಂಗರೆಗಲ ನೀರು ಎಂದು ಅಂಚಾಂಡು ಇನಿ ಬ್ರಹ್ಮಕಲಶದೊಟ್ಟಿಗೆ ನಂಗೆ ಮಾತೆರೆಗಲ ಒಂಜಿ ಅವಕಾಶ ತಿಕ್ಕದನೆ ಈ ಕಾಕಾಜಿ ಮುಲ್ತ ಬ್ರಹ್ಮಕಲಶದ ಕಾಕಾಜಿ ಅಂತ ಒಂಜಿ ಬಾರಿ ಖುಷಿ ಹಾಪುಂಡು ಬಹುಶಃ ರಡ್ಡು ಮೂಜಿ ಗ್ರಾಮದ ಮಾತ ಸದಸ್ಯರನ್ನ ಪುದರ್ಲ ನೇಟುಂಡು ಏರ್ನ ಪುದರ್ನ ಬುಡ್ತು ಜರ್ನಿಕೆಲೆ ಮಾತೆರೆಗಳೊಂಜಿ ಖುಷಿ ಪುಂಡು ಕೆಲವರಿಗೆ ಎನ್ನ ಪುದರಂಜಿ ಬುಡ್ದು ಬೋಡತ್ತ ಅಂದೆ ಐಕ ಅವಕಾಶ ಜಾತ ಪುದರನಿ ಈ ಐನಾಜಿ ಕಾಕಾಜಿಡಿ ಜಿಂಜಾದಾರೆ ಆತೆ ಹತ್ತಂದೆ ತೊಕ್ಕೊಟ್ಟು ಇಂಚಿ ಏತ್ ಸಂಘ ಸಂಸ್ಥೆ ಉಂಡು ಏತಿ ಜಾತಿ ಸಂಘಲುಂಡು ಐತ ಮಾತ ಪುದರನ್ನ ನೇಟು ಪ್ರಿಂಟ್ ಮಲ್ತದ್ದು ಒಟ್ಟು ಮಲ್ದಾರೆ ಈ ಬ್ರಹ್ಮಕಲಶೋತ್ಸವದೊಟ್ಟಿಗೆ ಜಾತಿ ಭೇದವನ್ನು ಮರೆತದೆ
ಇಂಚಿನ ಮಾತ ಸಮುದಾಯಗೂ ಜಾತಿಗೆ ಮೂಲ ಕುಳ್ಳಿಯರ ಅವಕಾಶ ಮಲ್ತು ಕೊಡ್ತಾರೆ ನೆಕ್ ಸುರುಕ್ಕಾದ ನಿಕ್ಕ ಸೋಲ್ಮೇಲು ನಮ್ಮ ಈ ಜಾತಿ ಭೇದವನ್ನು ಮರೆತದು ಹಿಂದುಲು ಪನ್ಪುನ ಒಂಜೇ ಭಾವನಡಿ ಇಂಚಿನ ದೇವರನ್ನ ಕೊಡಿಯಡಿಟ್ಟು ದೈವರ್ನಾವಡು ದೇವರ್ನಾಡು ಕೊಡಿಯಡಿಟ್ಟು ನಮ್ಮ ಸೇರಿ ಅಂದಾಡ ನಮ್ಮ ಗಟ್ಟಿಯಪ್ಪ ಒಂಜಾತು ಧರ್ಮ ಶಿಕ್ಷಣ ಬರ್ಪುಡು ಏನು ಒಂಜಿ ಅಕೇರಿದ ಒಂಜಿವೆ ಧರ್ಮ ಶಿಕ್ಷಣದ ಬಗ್ಗೆ ಮಸ್ತ್ ಹಿರಿಯಕಲು ಪಂಡೇರಿ ಇನ್ನು ಧರ್ಮ ಶಿಕ್ಷಣಕ್ಕೂ ಕೊರತೆ ಉಪ್ಪು ನಂಗೆ ಒಂಜಿ ನಮ್ಮ ಕೈಟ್ ಒಂಜಿ ಮೊಬೈಲ್ ಉಂಡು ಯಾನು ಮರತ್ರದ್ದು ಬೈದೆ ಹೆಂಗೆ ಕೈಟ್ ದಾಲಾ ಟೆನ್ಷನ್ ಇಜ್ಜಿ ಮೊಬೈಲ್ ಇಜ್ಜ ತಪಣ್ಪುಣ ಟೆನ್ಷನ್ ಇಜ್ಜಿ ನಮ್ಮ ಮಾತೆರ್ಲ ಆಯ್ನತ್ತು ಜೋಕ್ಲೆನತ್ತು ಪೊಂಜೋಲೆನತ್ತು ಜವಣಿರನತ್ತು ನಮ್ಮ ಕೈಟಿತ್ತಿನ ಮೊಬೈಲಿನ ದಿನೊಟ್ಟು ಆಯ್ನಾತ್ ನಾಲಿ ಭೋಜಂಕದ ಉಲೈದಿಂಡ ಧರ್ಮ ಶಿಕ್ಷಣ ತನ್ನಾತಿಗೆ ತಿಕ್ಕೊಂಡು ಮಾತೆರೆಗಿಲ್ಲ ಸೋಲ್ಮೇಲು ಧರ್ಮ ಶಿಕ್ಷಣ ಮಾತ್ರೆಗಳ ತಿಕ್ಕೋಡು ಬಂದ್ಬಿಡ ಪಾತ್ರ ಬಾರಿ ಪೊಲ್ಲೋಡು ಬಂಡಿ ಶ್ರೀಯುತ ದಯಾನಂದ ಗೆಟ್ಟಿಯರು ಅವರಿಗೆ ಸೊಲ್ಮೆ ಸಣ್ಣ ಒಂದು ದುಂಬಗೆ ನಮ್ಮೊಟ್ಟಿಗೆ ಉಪನಂಚಿನ ದೇರಳಕಟ್ಟೆ ರತ್ನ ಎಜುಕೇಷನ್ ಟ್ರಸ್ಟ್ದ ಅಧ್ಯಕ್ಷರು ಧಾರ್ಮಿಕ ರಾಜಕೀಯ ಮುಂದಾಳು ರವೀಂದ್ರ ಶೆಟ್ಟರು ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ರಾಜ್ಯದ ಹೆಚ್ಚು ಕಡಿಮೆ ಮಾತಾ ಜಿಲ್ಲೆಯಲ್ಲ ಸುತ್ತಿನಾರ ಅರ್ನೊಟ್ಟಿಗೆ ಕೆಲವು ಜಿಲ್ಲೆಗೆ ಅಲ್ಲ ಪೋತೆ ಇತ್ತಾರೆ ಹೇಳಿದ್ರೆ ಎರಡು ಸಂದೇಶ ಕ್ಷೇತ್ರದ ಆರಾಧ್ಯ ದೇವರ ಮನಸ್ಸು ಸ್ಮರಣೆ ಮಂತೊಂದು ಯಾರು ನಂಬುನ ಮಾತಾ ದೇವದರನ ಮನಸ್ಸು ಸ್ಮರಣೆ ಮಂತೊಂದು ಪರಮ ಪೂಜ್ಯ ಒಡಿಯೂರದ ಸ್ವಾಮೀಜಿನ ಆಶೀರ್ವಾದ ಬೇಡೊಂದು ವೇದಿಕೆದ ಅಧ್ಯಕ್ಷರು ನಮ್ಮ ಮಾತ ಕೆಲಸಡ್ಲ ಮಾಗದ ಸಲ್ಮಾನ್ ಪುಣಂಚಿನ ನಮ್ಮ SCDCC ಬ್ಯಾಂಕ್ದ ಕುಡ್ಲದ ನಿರ್ದೇಶಕರಲಾದಿ ಪುಣಂಚಿನ TG ರಾಜಾರಾಮ್ ಭಟ್ರೆ ರೆಗ್ಲ ಗೌರವಪೂರ್ಣ ನಮ್ಮನ್ನು ಸಲ್ಲಿಸುವೊಂದು ಎನ್ನ ಮಾತ ಕೆಲಸಡ್ಲ ಮಾಗದ ಸಲ್ಮಾನ್ ಪುಣಂಚಿನ ಶೃಂಗೇರಿ ಶಾಖಾಮಠ ಕೋಟೆಕಾರದ ನಮ್ಮ ಧರ್ಮದರ್ಶಿಲಾಯನಂಚಿನ ಸತ್ಯಶಂಕರ ಬಲ್ಲವರಿಗ್ಲ ಗೌರವಪೂರ್ಣ ನಮ್ಮನ್ನು ಸಲ್ಲಿಸುವೊಂದು ನಮ್ಮ ವೇದಿಕೆ ಎಡುತ್ತಿನ ಮಾತ ಗಣ್ಯರಿಗ್ಲ ಗೌರವಪೂರ್ಣ ನಮ್ಮನ್ನು ಸಲ್ಲಿಸುವೊಂದು ವೇದಿಕೆದ ದುಮ್ಮುಪ್ಪುನಂಚಿನ ಈ ಊರದ ಮಾತ ಸಜ್ಜನ ಬಂಧುಲೆ ನಮ್ಮ ರಕ್ತೇಶ್ವರಿ ದೇವಸ್ಥಾನದ ಶ್ರೀ ನಾಗದೇವರನ ಪುನರ್ ಪ್ರತಿಷ್ಠೆ ರಕ್ತೇಶ್ವರಿ ಗುಲಿಗ ದೈವೇಲ್ನ ಈ ಪಂಚವಿಂಶತಿ ಕಲಾಶಾಭಿಷೇಕ ಬೊಕ್ಕ ವಾರ್ಷಿಕ ನೇಮೋತ್ಸವದ ಒಂದು ಸಂಭ್ರಮಡು ನಾವು ಮಾತೆರ್ಲ ಮುಲ್ಪ ಸೇರ್ದ ಮಾತಾ ಬಿಣ್ಣೆರ್ಲ ಮಸ್ತ್ ವಿಚಾರಲೇನು ಬಗ್ಗೆ ಪಾತಿರಿಯದು ಇನಿ ಈ ಒಂಜಿ ಕ್ಷೇತ್ರ ವಾರೀತಿಡು ಬೆಳಗೊಂದುಂಡು ಈ ಊರದ ಅಭಿವೃದ್ಧಿ ವಾರೀತಿಡು ಆವೊಂದುಂಡು ಮಾತೆಕ್ಲ ಅಪ್ಪೆ ರಕ್ತೇಶ್ವರಿನ ಆಶೀರ್ವಾದಡು ಅವು ಪೂರ ಸಾಧ್ಯ ಆತನು ಇನ್ನು ಭಾರಿ ಖುಷಿಯ ಪುಣ್ಯದಾನೆಂದು ಬಂದಾಗ ಮುಲ್ಪೆತ್ತಿನ ಒಂಜಿ ಜವಣಿಯರ್ನ ತಂಡ ಹಿರಿಯಕುಲು ಜವಣಿಯರು ಮಾತ್ರ ಸೇರೊಂದು ಭಾರಿ ಒಂಜಿ ಅತ್ಯಂತ ಭಯಭಕ್ತಿಡು ಈ ಕ್ಷೇತ್ರದ ಕೆಲಸ ಮಂಪುನ ನಮ್ಮ ತೂಪ ಯಾನ್ ಯಾಪಲ ಪಣಿರುಂಡು ಒಂಜಿ ವೇದಿಕೆದ ಅಡಿಟ್ ಅತ್ತಂದಾಂಡ ಸಂಘ ಸಂಸ್ಥೆಲಡು ನಾವು ಮಾತೆರ್ಲ ಸೇರಿಂದಾಂಡ ನಮಕ್ ಒಂಜಿ ಭಾವನೆ ಒಪ್ಪೋಡುದಾನಂದ ಮನ್ನಾಗ ನಾವು ಮಾತೆರ್ಲ ಒಂಜಪ್ಪೆ ಜೋಕುಲು ಪಂಪಿನ ಆ ಒಂಜಿ ಭಾವನೆಯನ್ನು ದೀವೊಂದು ನಮ್ಮ ಕೆಲಸ ಮಂತಂದಾಂಡ ದೇವರು ಖಂಡಿತವಾದಲ ಅದಕ್ಕೆ ಬೆರಿಸಾಯ ಹೊಂತದ್ದು ನಮ್ಮ ಮಾತ ಕೆಲಸನ ನಿರ್ವಿಘ್ನವಾದ ಮಲ್ಪೇರು ಇನಿ ಈ ಒಂಜಿ ಕ್ಷೇತ್ರ ಮಾತೆರ್ಲ ಪಂಡೇರು ಜಾಗದ ನಮ್ಮ ತುಳುನಾಡದ ಮಣ್ಣೆ ಅಂಚೆನೆ ಬಾಲ ಕಾರ್ಣಿಕವಾಯಿನು ನಮ್ಮ ಯಾಪ ಈ ಮಣ್ಣನ್ನು ಪುಡ್ಡಿ ಹಿಡಿದು ಅತ್ತಂದಾಂಡ ಮುಲ್ಪೆತ್ತಿನ ದೈವದೇವಿಯರನ್ನು ನಂಬುದು ನಮ್ಮ ಕೆಲಸ ಕಾರ್ಯನ ಮಂತಂದಾಂಡ ಖಂಡಿತವಾದ್ಲ ಆ ದೈವದೇವಿಯರನ್ನ ಆಶೀರ್ವಾದ ನಂಗೆ ಕೊಪ್ಪುಂಡು ಇನಿ ವೀರರಾಣಿ ಅಬ್ಬಕ್ಕನ ಬಗ್ಗೆ ಪಂಡೇರು ಈ ಊರುಡು ಸ್ವಾತಂತ್ರ್ಯ ಪೂರ್ವಡು ಸುರುಕಾದು ಪೋರ್ಚುಗೀಸರಿನ ವಿರುದ್ಧವಾದ ಒಂದು ಸ್ವರ ಗೆತ್ತದು ಜೈ ಸೋಮನಾಥ ಅಂತ ಪಂಡದ ಆಣಿದ ಕಾಲಡು ಈ ಊರುಡು ಸ್ವಾತಂತ್ರ್ಯದ ಒಂಜಿ ಕಿಚ್ಚನು ತೊಜಪಾಯಿನಂಚಿನ ಅಬ್ಬಕ್ಕನ ನಾಡು ನಮ್ಮ ಉಲ್ಲ ನಿಜವಾದ ಇಂಚಿತ್ತಿನ ಒಂಜಿ ಪುಣ್ಯಾತ್ಮರನ ಆ ಒಂಜಿ ತ್ಯಾಗ ಬಲಿದಾನ ದೇಶಭಕ್ತಿ ರಾಷ್ಟ್ರಪ್ರೇಮ ಆ ನಿಟ್ಟಿಡು ದೇಶ ಸಾಗದುಪ್ಪುನ ಸಂದರ್ಭಡು ಇನಿ ನಮ್ಮ ದೇಶಲ ವಿಶ್ವಗುರು ಆಪಿನಂಚಿನ ಒಂಜಿ ನಮ್ಮ ಮಾತೆರ್ಲ ತೂವೊಂದು ಅಂಚಿನ ಸ್ಥಾನಮಾನ ನಂಗೆ ತಿಕ್ಕೊಂದುಂಡು ಆ ನಿಟ್ಟಿಡು ನಮ್ಮೈನಿ ಮಾತೆರ್ಲ ಬಹಳ ಮುಖ್ಯವಾದ ಇನಿ ಮಸ್ತು ಜನ ಅಪ್ಪನಕುಲು ಜೋಕುಲು ಮಾತೆರ್ಲ ಉಳ್ಳೇರು
ನಮ್ಮಡ ಮುಖ್ಯವಾದ ಬೋಡೈನಿ ಧರ್ಮ ಶಿಕ್ಷಣದ ಬಗ್ಗೆ ಪಂಡಿರ್ ನಮ್ಮನಂಚಿನ ದೈವ ದೇವರು, ನಮ್ಮ ಕುಟುಂಬದ ದೈವ ದೇವರು, ನಮ್ಮ ಮಾಗಣದ ಸೀಮೆದ ದೇವರನ್ನ ಮಾತ ಧಾರ್ಮಿಕ ಶ್ರದ್ಧಾ ಕೇಂದ್ರ ನಮ್ಮ ಪೋಣಂದಾಂಡ ನಮ್ಮ ಬರ್ಪಿನಂಚಿನ ಕಷ್ಟಲು ದೂರ ಹಾಕೊಂಡು ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ತಿಕ್ಕೊಂಡು ಆ ನಿಟ್ಟೆಡು ನಮ್ಮ ಇನ್ನು ಕೆಲಸ ಮಂಪಣ ಬಹಳ ಅಗತ್ಯ ಉಂಟು. ನಮ್ಮ ಜೋಕ್ಲೇನು ಇಂಚಿತ್ತಿನ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಜೋಕ್ಲೇನು ಲೆಚೊಂದು ಬರ್ಪಣಂಚಿನ ನಮ್ಮ ಒಂದು ಗಲಿಗೆ ಬತ್ತದ ಆ ದೇವರನ್ನ ಇನ್ನಿತ ಜವಣಿಯರನ್ನ ಬೇತೆ ರೀತಿಯ ನಮ್ಮ ಇನಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮ ನಮ್ಮ ತೂಪ ಅಂಚಿತ್ತಿನ ಒವೇ ರೀತಿದ ಅಡ್ಡ ತಾಜಿಗೆ ಪೋವಂದ ಲೆಕ್ಕ ತೂಪುನಂಚಿನ ಜವಾಬ್ದಾರಿ ನಂಗೆ ಆ ಜೋಕಲ್ನ ಅಪ್ಪ ಎಮ್ಮೆಲ್ಲೆಗೆ ಅತಂದಾನ ಹಿರಿಯಕಲೆಗೊಂಡು ಅವು ಆವಡೊಂದಾಂಡ ಇಂಚಿತ್ತಿನ ಕೆಲಸ ಕಾರ್ಯಡು ನಮ್ಮ ಜೋಕಲನ್ನು ತೊಡಗಿಸಾಂಡ ಖಂಡಿತವಾದಲ ಆ ಜೋಕಲು ಎಡ್ಡೆ ತಾದಿಡು ಪೋದು ಅಕ್ಕಲ್ನ ಆ ಶೈಕ್ಷಣಿಕ ಜೀವನ ದಿಪ್ಪು ಅತ್ನ ಇನ್ನಿತರ ಕೆಲಸ ಕಾರ್ಯ ದಿಪ್ಪು ಪೂರ ಎಡ್ಡೆ ರೀತಿಯ ಸಾಧ್ಯತೆ ಉಂಟು. ಮಲ್ಲನಗ ನಮ್ಮ ಜೋಕಲ್ನ ಮಿತ್ತನ ಮಲ್ಲ ಕನಸರ ಜಿದುಪ್ಪ ಅಪ್ಪೆಲ್ಲು ಅತ್ತನ ಪಪ್ಪ ಅಮ್ಮನ ಪಪ್ಪನಕಲು ವಾರೀತಿ ಪನ್ನಗ ಒಂದು ಬಾಲ್ಯದ ಅಪ್ಪಮ್ಮೆ ಎನ್ನ ಮಗೆ ಭಾರಿ ಮಲ್ಲ ಜನ ಅವಡು ಅತ್ತಂದಾಂಡ ಸಮಾಜಡು ಆಯೆ ತರದಿರ್ತದ ನಡಪುನ ಅಂಚಲೆ ಕಾವಡು ಆ ರೀತಿಯ ಮನಮಲ್ಲ ಬೇತೆ ಕನಸನು ಇನ್ನು ದಿವೊಂದಿಲ್ಲ ಎಂಕಲ ರಡ್ಡು ಆಣಜೋಕಲು ಉಳ್ಳೇರಿ ಆಲ್ನ ಆ ರೀತಿಯ ಕನಸು ಸಾಮಾನ್ಯ ಅಪ್ಪಮ್ಮ ಗುಪ್ಪುನ ಅಪ್ಪಗ ನಮ್ಮ ವಾರೀತಿಡು ಆ ಜೋಕಲನ್ನು ತೂಡು ಆ ಜೋಕಲಿಗೆ ವಾರೀತಿದ ಶಿಕ್ಷಣ ನಮ್ಮ ಕೊರಡು ವಾರೀತಿದ ಇನ್ನು ಬೇತೆ ಶಿಕ್ಷಣ ಕೊರಿಯರ ವಾರೀತಿದ ದಾರಿದ್ರ್ಯ ನಂಗೆ ಇಜ್ಜಿ ಕಷ್ಟನ ಸುಖನ ವಾರೀತಿರಲ್ಲ ಇನಿ ಎನ್ನಲು ಒಂಜಿ ಶಾಲೆಂಡು ಸ್ವಾಮಿಲೆ ಉದ್ದೀಪನ ಮಂತಿನಂಚಿನ ಶಾಲೆವು ಸಾರತ್ತವ್ರ ಮಣ್ಣು ಸಂಪತ್ತು ಎನ್ಮಾಡು ಅಪ್ಪಗ ಎನ್ನ ಅಮ್ಮನ ಪುದಾಡು ಮಂತಿನಂಚಿನ ಶಾಲೆ ಯಾನ್ ಬಂದ್ಬಿಟ್ಟಿದ್ದಾನೆ ಬಂದಾಗ ಜೋಕ್ಲಿಗೆ ಅಂಚಿತ್ತಿನ ಒಂಜಿ ನೈತಿಕ ಗುಣಮಟ್ಟದ ಒಂಜಿ ಮೌಲ್ಯಾಧಾರಿತ ತೀಜಿ ರಾಜಾರಾಮ್ ಭಟ್ರನ ಒಂಜಿ ವಿದ್ಯಾಲಯ ಉಂಟು ಇವತ್ತು ಶೋಕದ ವಿದ್ಯಾಲಯ ಇಂಚಿತ್ತಿನ ವಿದ್ಯಾಲಯನ ತೂ ಒಂದು ನಮ್ಮ ಜೋಕರನ್ನ ಮಾಡಿ ಸೇರ್ಸ ಎಂದ ನಮ್ಮ ಸಂಸ್ಕೃತಿನ ಅಲ್ಪ ಕೊರಿಯರ ಸಾಧ್ಯತೆ ಉಂಟು ಬೇತೆ ಶಾಲೆ ನಮ್ಮ ತೂಪ ಅಲ್ಪ ಪೋಣ ಕಾಜಿದಿಯ ರಜ್ಜಿ ಬೊಟ್ಟುದಿಯ ರಜ್ಜಿ ಕುಂಕುಮ ಪನ್ಪಿನ ನಮನೆ ನಾವು ಸೇರ್ಸವನ್ನ ನಮನೆ ಅಡಿ ಅಂಚದು ಪುನಗ ನಮ್ಮ ಜೋಕ್ಲಿಗೆ ನಮ್ಮ ಧರ್ಮದ ಆ ದಾಯಗ ಒಂದು ಕೊರಿಯರ ಬಲ್ಲಿ ಆ ಶಿಕ್ಷಣ ಸಂಸ್ಥೆ ನಮ್ಮ ಧರ್ಮವು ನಮ್ಮ ಸಂಸ್ಕೃತಿಯವು ಆ ರೀತಿ ನಮ್ಮ ಹಿಂದೂ ಧರ್ಮದ ನಮ್ಮ ಜಾಗೃತಿ ಅನ್ನಂದಾಂಡ ನಾವು ಮಾತೇರ್ಲ ನಮ್ಮ ಜೋಕುಲಂಚೆನೆ ಇನ್ನು ಪಾಶ್ಚಾತ್ಯೀಕರಣಗೆ ಆ ಮರಳಪಿನಂಚಿನ ಕಮ್ಮಿ ಆಪಣು ಇಂಚಿತ್ತಿನ ಧಾರ್ಮಿಕ ಕ್ಷೇತ್ರ ಬತ್ತದು ಒಂಜಿ ಶೋಕಡ ದೇವರಿಗೆ ಭಕ್ತಿಡು ಒಂಜಿ ಅಡ್ಡಬೂರ್ಣದಾಂಡ ಖಂಡಿತವಾದ ದೇವಿ ಯಾಪನ ನಮ್ಮನಂಚಿನ ದೈವ ದೇವರಡ ನಮ್ಮ ಒಳ್ಳೆ ರೀತಿಯ ಸ್ವಾರ್ಥ ರಹಿತವಾದ ಇನಿ ಅಡೆಗೆ ಪೋದಕ್ಕೆ ಏನಂದಾಂಡ ಇಡೀ ನಮ್ಮ ಪುರೋಹಿತೇರ್ಲ ಕೊನೆಗಾಲ ಪನ್ಪುಣಿದಾನ ಪನ್ನಾಗ ಸರ್ವೇ ಜನ ಸುಖಿನೋ ಭವಂತು ಇಡೀ ಏರ್ಲ ನಮ್ಮ ಧರ್ಮ ಎಂಕೆ ಅಡ್ಡೆವಾಡು ಎನ್ನ ಬಡದು ಜೋಕ್ಲೆ ಅಡ್ಡೆ ಪಂಪಿನತ್ತು ಇಡೀ ಲೋಕಕ್ಕೆ ಅಡ್ಡೆವಾಡು ಪಂಪಿನ ಈ ಧರ್ಮ ಇತ್ತು ನಾವು ನಮ್ಮ ಮಾತ್ರ ಬೇತ ಓಲ್ಲ ಅವು ತುಯರ ಸಾಧ್ಯತೆ ಇತ್ತು ಅಂಚದು ಪುನಗ ನಾವು ಮಾತೇರ್ಲ ಈ ರೀತಿಯ ವ್ಯವಸ್ಥೆಗೆ ನಾವು ಮಾತೇರ್ಲ ಒಡ್ಡುಗ ಅಂತ ಪನೊಂದು ಬಾರಿ ಶೋಕುಡು ರಕ್ತೇಶ್ವರಿ ದೇವಿನ ಒಂಜಿ ಈ ದೇವಾಲಯ ಈತ ಪೊರ್ಲುಡು ಆವಡುಂದಾಂಡ ನೆಟ್ಟು ಏರ್ ಮಾತ ಬೆಂತದ ಆ ದೇವಿನ ಕೆಲಸ ಕಾರ್ಯ ಮಂಚದೇರಿ ಅಕ್ಲೆಗೆ ಮಾತೆರೆಗ್ಲ ಅಕ್ಕನ ಮನ್ಪುಣಂಚಿನ ಉದ್ಯೋಗ ದಿಪ್ಪು ಅತ್ತನ ಅಕ್ಕಲ್ನ ಇಲ್ಲದ ಅಕ್ಕನ ಆರೋಗ್ಯ ನೆಮ್ಮದಿ ಮಾತೆಲ್ಲ ದೇವಿ ಅಕ್ಲೆ ಕೊರಡು ಎಂದು ಪಣ ಸಂದರ್ಭಡು ಪನೊಂದು ಯಾನು ವರ ಬತ್ತದ ಪೋದು ಬತ್ತಿ ಒಂದು ಕಾರ್ಯಕ್ರಮಕ್ಕೆ ನಿಜವಾದ ಈ ಕ್ಷೇತ್ರಕ್ಕೆ ನಾನು ಯಾವ 2-3 ಸಲ ಬೈದೆ ಎಂಗ್ಲ ಆತ್ಮೀಯರ ರವಿಶಂಕರ್ ನಮ್ಮನ್ನು ಯಾಪನ ಫೋನ್ ಮಂತಂದು ಪಾತ್ರ ಉಪ್ಪುರು ನಿಜವಾದ ಎಡ್ಡೆ ಒಂದು ಜವಣಿಯರ್ನ ಒಂಜಿ ಊರ್ದಕ್ಕಲ್ನ ಎಡ್ಡೆ ಸಮಾನ ಮನಸ್ಕರ ಒಂದು ಎಡ್ಡೆ ಮನಸ್ಸು ಮಸ್ತು ಇತ್ತಿ ನಡೆದವರ ಈ ಒಂದು ಕ್ಷೇತ್ರ ಈತ್ ಬೆಲೆಗೆರೆ ಸಾಧ್ಯತೆ ಆನಂದು ಪನೊಂದು ದೇವಿ ಮಾತೆರೆಗಳ ಎಡ್ಡೆ ಮನ್ಪಾಡೊಂದು ಪನೊಂದು ಅವಕಾಶಕ್ಕೆ ಹೊಂದಿಸ ಒಂದು ಎನ್ನ ಪಾತ್ರನು ಉಂಟವೆ. ಶ್ರೀಯುತ ಕೆ ರವೀಂದ್ರ ಶೆಟ್ಟರು 7 ಗಂಟೆಗೆ ಸರಿಯಾದ ಬರ್ತದೆ 8 ಗಂಟೆ ಮುಟ್ಟ ಕಾತದು ಹೊರ ಪೋದು ಪಿರಬತ್ತಿನಾರು ಅರೆಗೆ ಬಾರಿ ಪೊರ್ಲುದ ಸಂದೇಶ ಕೊರಿಯರು ಅರೆಗೆ ಸೊಲ್ಮೆ ಸಂದ ಒಂದುಲ್ಲ ನನ್ನ ದುಂಬಗ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ನಗರ ಪ್ರಖಂಡದ ಸಂಯೋಜಕರು ಅರ್ಜುನ್ ಮಾಡೋರು ರಡ್ಡು ಚುಟುಕದ ಸಂದೇಶ. ನಮ್ಮ ಮಾತಾ ನಮ್ಮ ಸಂಸದರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ನಾನೊಂದು 5-10 ನಿಮಿಷ ಇಡೆಗೆ ಎತ್ತುವರು ಅದನ್ನ ನಿರೀಕ್ಷೆಡುಲ್ಲ ಅರ್ಜುನ್ ಮಾಡೋರಿದ್ದೆ. ಇನ್ನಿತ ರಕ್ತೇಶ್ವರಿ ದೈವಸ್ಥಾನ ಸೋಮೇಶ್ವರ ಮುಲ್ಪ ಶ್ರೀ ನಾಗದೇವರ ಪುನರ್ ಪ್ರತಿಷ್ಠೆ ಅಂಚನೆ ರಕ್ತೇಶ್ವರಿ ಗುಡಿಗ ದೈವದ ಬ್ರಹ್ಮ ಕಲಶೋತ್ಸವ ವಾರ್ಷಿಕ ನೇಮೋತ್ಸವದ
ಧಾರ್ಮಿಕ ಸಭಾ ಕಾರ್ಯಕ್ರಮದ ಆಶೀರ್ವಚನ ಕೊರ್ನಂಚಿನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡಿಯೂರು ಮೇರೆಗ ಸಾಷ್ಟಾಂಗ ನಮಸ್ಕಾರನ ಪಾಡೊಂದು ಇನ್ನಿತ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಟಿ ಜಿ ರಾಜಾರಾಮ್ ಭಟ್ರ ಅಂಚನೆ ವೇದಿಕೆ ಡುಪ್ಪುನಂಚಿನ ಪೂರ ಪ್ರಮುಖರೇ ಸ್ವಾಮೀಜಿಲು ಅಂಚನೆ ಹಿರಿಯಕುಲು ಇತ್ತು ಬಕ್ಕ ಯಾನ್ ಪಾತೇರ್ನಾಥ್ ಮಲ್ಲ ವ್ಯಕ್ತಿ ಅತ್ಯಾನ್ ಯಾಕೆನಕ ದಾದ ವಿಚಾರನ ಕೊರಡಿತ್ತಂಡ ಅವನ ಸ್ವಾಮೀಜಿಲ ಹಿರಿಯಕುಲು ಬಾರಿ ಶೋ ಕೂಡ ಮನಸ್ಸಿಗೆ ತಾಗುಲಕ ನಮಕ್ ಪಂತೇರು ಅಂಡ ಧಾರ್ಮಿಕ ಕಾರ್ಯದ ಒಟ್ಟೊಟ್ಟಿಗೂ ಈ ಧರ್ಮ ರಕ್ಷಣೆ ರಾಷ್ಟ್ರ ರಕ್ಷಣೆ ಈ ರಡ್ಡು ವಿಚಾರದ ಬಗ್ಗೆ ಹಿಂದೂ ಸಮಾಜ ಬಾರಿ ಮುತುವರ್ಜಿಡಿ ಯೋಚನೆ ಮನ್ಪೊಡ ಏನಂಚಿನ ಒಂಜಿ ಕಾಲಘಟ್ಟಡ ನಮೋಲ್ಲ ಭಾರತ ಜಗತ್ತಿಡು ಗುರುತಿಸಿದ್ರದ ಎಂದು ಕೆನಗ ಈ ಮಣ್ಣಿಡ ಅಪ್ಪನ ಆರಾಧನೆ ಅವು ಆ ನಿರ್ದಿ ಇಡಮುಟ್ಟಲ್ ನೆರವೇರೊಂದು ಬೈದಡ ಕಣ್ಣಿಗೆ ತೋಜುನ ತೋಜಂದಿನ ಜೀವ ಇತ್ತಿನ ಜೀವ ಇಜ್ಜಂದಿನ ನೀರು ಪಂಚಭೂತ ಉಂದಿನ ಪೂರೆಲ್ಲ ಅಪ್ಪೆ ಪಂಡದಿತ್ತದ ಆ ನಿರ್ದಿ ಇಡಮುಟ್ಟ ನಮ್ಮ ಅವಿನ ಆರಾಧನೆ ಮಂತೊಂದು ಬೈದಿನಗಳು ಅಪ್ಪನ ಈ ಮಣ್ಣೆಲ್ಲ ಭಾರತ ಮಾತೆಯೇ ನಮ್ಮ ಹಿರಿಯಕುಳ ಆರಾಧನೆ ಮಂತೊಂದು ಬೈದೇರು ಅಂಚಾದ ಉಪ್ಪನಾಗ ಈ ಮಣ್ಣಿಗೆಲ್ಲ ಅಪ್ಪೆಗಳ ಉಪ್ಪನ ಸಂಬಂಧ ಏತು ಮುಖ್ಯ ಅಂತ ನಮ್ಮ ಯೋಚನೆ ಮಲ್ಪೋಡು ಅಪ್ಪೆರ್ದು ಮಿಗಿಲಾಯಿನ ಶಕ್ತಿ ಜಗತ್ತುಡಿ ಇಜ್ಜಿ ಅಲು ಶಕ್ತಿದ ರೂಪ ಅಲ್ಲ ಆ ಶಕ್ತಿಯುತ ಸಮಾಜ ನಿರ್ಮಾಣ ಮನ್ಪರ ಆ ಅಪ್ಪ ಜಗದೀಶ್ವರನ ಆಶೀರ್ವಾದ ಏತುಬೋಡ ಅಂಚನೆ ಸದೃಢವಾಯಿನ ಸಶಕ್ತವಾಯಿನ ಹಿಂದೂ ಸಮಾಜನ ನಿರ್ಮಾಣ ಮನ್ಪಡುಂದಾಂಡ ಇಲ್ಲಡಿ ಇತ್ತಿನಕಲ ಅಪ್ಪೆನಕಲ ಅತೇ ಕರ್ತವ್ಯ ಐತಮಿತ್ತು ಉಂಡು ನಮ್ಮ ನೈಜ ಹರ್ತಡ್ ಈ ಮಣ್ಣದ ಮೂಲ ನಂಬಿಕೆ ಮೂಲ ವಿಚಾರ ಸಂಸ್ಕೃತಿ ಸಂಸ್ಕಾರ ಒಂದೇನು ಪೂರ ಕೊರಡು ನಾಂಡ ಈ ಇಲ್ಲಡಿತ್ತಿನ ಅಪ್ಪೆಲು ಮಮ್ಮಿ ಆವಂದ ನಿಕುಲು ಅಮ್ಮ ಆದ ಆ ಬಾಲೆಗ ಶಿಕ್ಷಣ ಕೊರಡಾಯಿನ ಅನಿವಾರ್ಯತೆ ಉಂಡು ನಮ್ಮ ಮಮ್ಮಿ ಆಪನ ಬೊರ್ಚಿ ಪಪ್ಪನ ಕುಲಿಯರ್ಲ ಡ್ಯಾಡಿ ಆಪನ ಬೊರ್ಚಿ ನಿಕುಲು ಅಮ್ಮಲ ಪಪ್ಪಲ ಆದಿಪ್ಪುಲೆ ತನ್ನಿನ್ ತಾನಾದೆ ಸಂಬಂಧಗಳು ಗಟ್ಟಿಯ ಒಂದು ಪೋಪುಂಡು ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಈ ಸಂಬಂಧಗಳು ಉಂಡದ್ದೆ ಜಗತ್ತಿಡು ಬೇತರಾಷ್ಟ್ರೋಡು ಇಜ್ಜೇ ಇಜ್ಜಿ ಅಂಚಿನ ಒಂದು ವಿಶೇಷವಾಯಿನ ಸಂಬಂಧನ ನಮಗೆ ನಮ್ಮ ಹಿರಿಯಗಳು ಈ ಮಣ್ಣಿಡು ಪಾರ್ದು ಕೊಡ್ತೇರ ಅಂಚ ದುಪ್ಪನಾಗ ಆ ಸಂಬಂಧನ ಒರಿಪಾವನಂಚಿನ ಕೆಲಸನ ನಮ್ಮ ಮನ್ಪುಗ ಆಯ್ತ ಒಟ್ಟುಗೋ ಹಿಂದೂ ಶ್ರದ್ಧಾ ಕೇಂದ್ರಗಳೇನು ದೇವಸ್ಥಾನಗಳೇನು ಭಜನಾ ಮಂದಿರಗಳೇನು ಒಂಜಿ ಆ ಬಾಗಡ ದುಷ್ಟಶಕ್ತಿಲ ಅವಿನ ಅಪವಿತ್ರ ಮನ್ಪುನಂಚಿನ ಒಂಜಿ ಅಶ್ಲೀಲ ಕೃತ್ಯಗೆ ಕೈಪಾಡ್ದು ಅವೇನು ವಿಡಂಬನೆ ಮನ್ಪುರಂಚಿನ ಕೆಲಸನ ಮಂತಂದು ಒಳ್ಳೆಯರ ಅದಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಜಾಗೃತಿಯ ಬಂದು ದೇವರನ ಆರಾಧನೆ ಒಟ್ಟೊಟ್ಟಿಗೂ ರಾಷ್ಟ್ರನ ಆರಾಧನೆ ಮನ್ಪುಂಜ ಕೆಲಸಕ್ಕೆ ನಮ್ಮ ಕೈಪಾಡ್ಗ ಈ ರಾಷ್ಟ್ರ ಆರಾಧನೆ ಕೆಲಸ ಓಲು ಆಪುಡ ಅವಳು ಅಪ್ಪ ಜಗದೀಶ್ವರನ ಆಶೀರ್ವಾದ ಪೂರ್ಣ ಪ್ರಮಾಣದ ನಮಗೆ ತಿಕ್ಕುಡೋದಕ್ಕೆ ಏನೊಂದು ಇನಿತ ಈ ಸಭೆಗೆ ಪಾತೇರಿಯರ ಅವಕಾಶ ಮಂತು ಕೊರ್ನಂಚಿನ ಈ ರಕ್ತೇಶ್ವರಿ ದೈವಸ್ಥಾನದ ಸೋಮೇಶ್ವರದ ಮೂಲಕ ಪೂರ ಪದಾಧಿಕಾರಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಪರವಾದ ತುಂಬು ಹೃದಯದ ಧನ್ಯವಾದ ಕೊರೊಂದು ಎನ್ನ ಪಾತ್ರ ವಿರಾಮನ ಕೊರ್ಪೆ. ಜೈ ಶ್ರೀರಾಮ್. ಆತ್ಮೀಯ ಬಂಧುಲೆ ಬಾರಿ ಪೊರ್ಲುದ ಅಪ್ಪೆಲ್ಲು ಮಮ್ಮಿಯ ಒಂದೆ ಅಮ್ಮ ಅವಡು ಪನ್ಪನಂಚಿನ ಸಂದೇಶ ಕೊರಿಯರು ಶ್ರೀಯುತ ಅರ್ಜುನ್ ಮಾಡೂರು ಅವರಿಗೆ ಸೊಲ್ಮೆ ಸಂದ ಒಂದು ನಮ್ಮೊಟ್ಟಿಗೆ ಬೆಂಗಳೂರು ಬಂಟರ ಸಂಘದ ಸ್ಕಾಲರ್ಶಿಪ್ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಸದಾನಂದ ಸೋಲಾಯ ಅವರು ದೂರದ ಬೆಂಗಳೂರಿಗೂ ಪೋಡಾತನು ಈ ಸಭೆಯಲ್ಲಿ ಹೆಸರದ ಅವರಿಗೆ ಸೊಲ್ಮೆ ಸಂದ ಒಂದು ಅಂಚನೆ ನಮ್ಮೊಟ್ಟಿಗೆ ಪುನಂಚಿನ ಶ್ರೀಯುತ ಎಂ ಸೋಮನಾಥ ಅಸಿಸ್ಟೆಂಟ್ ಇಂಜಿನಿಯರ್ ಅರೆಗಿಲ ಸೊಲ್ಮೆ ಸಂದ ಒಂದುಲ್ಲ ಅಕ್ಲೇನು ವೇದಿಕೆಡು ಅತ್ಯಂತ ಗೌರವದ್ದು ಬೆಳ್ಕೊಡೋದಿಲ್ಲ ನಮ್ಮೊಟ್ಟಿಗೆ ಬತ್ತದ ಈತು ಹೊರತು ಸಹಕಾರ ಕೊರ್ನಂಚಿನ ಶ್ರೀಯುತ ಸದಾನಂದ ಸುಲಾಯ ಬೊಕ್ಕ ಶ್ರೀ ಎಂ ಸೋಮನಾಥ ಮಕ್ಕಳಿಗೆ ಸೊಲ್ಮೆ ಸಂದ ಒಂದುಲ್ಲ
ಅವಳು ಶ್ರೀಮತಿ ಕಸ್ತೂರಿ ಪಂಜರ್ ಆರ್ಲ ಈತ ಬರ್ದು ಬರ್ತದೆ ಈ ಕಾರ್ಯಕ್ರಮ ನನಗೆ ಸಹಕಾರ ಕೊರಿಯರು ಅರ್ನಾನ್ಯ ಪಕ್ಷದ ರಾಜ್ಯಾಧ್ಯಕ್ಷರು ಬರೋದುಳ್ಳೇರು. ಆತ್ಮೀಯ ಬಂಧುಗಳೇ, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು, ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಅವತ್ತಂದೆ ಅವೇತೋ ಧಾರ್ಮಿಕ ಕ್ಷೇತ್ರಲಿಡು ಆರು ಸಂಸದರ ಆಪಣೆ ಹಿಡಿದು ಅವೇತೋ ಧಾರ್ಮಿಕ ಕ್ಷೇತ್ರಲಿಡು ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶ ಉತ್ಸವ ಕ್ಷೇತ್ರ ನಿರ್ಮಾಣ ಸಮಿತಿ ಸೇವೆ ಸಂದಾದ ಧಾರ್ಮಿಕ ಕ್ಷೇತ್ರದ ಅವೊಂಜಿ ಸೇವೆದ ಪುಣ್ಯದ ಫಲಟು ಸಂಸದರ ಆಪಣಂಚಿನ ಅವಕಾಶ ಪಡೆಯುವುದು ಮೂಜಿನೇ ಸರ್ತಿಗೆ ಸಂಸದರಾದ ಇತ್ತೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಸೇವೆ ಸಂದಾವದುಳ್ಳರು ಕ್ಷೇತ್ರಗೂ ನಮ್ಮ ಮಿತ್ತ ಪ್ರೀತಿ ದಿದ್ದು ಬೈದಿರ ಅರೇನು ವೇದಿಕೆಗಿತ್ತೆ ನಿರೀಕ್ಷೆ ಬಂದೋದಿಲ್ಲ. ರಾಜ್ಯಾಧ್ಯಕ್ಷರು ರಾಜಾರಾಮ್ ಭಟ್ರು ರಾಜಾರಾಮ್ ಭಟ್ರು ಅಧ್ಯಕ್ಷತೆ ವಹಿಸೊಂದರು ಆಂಡಲ ಇತ್ತೆ ನಮ್ಮ ನಳಿನನ್ನೇ ವೇದಿಕೆಗೆ ಬರ್ಪನೇಟಾರನ ಪಾತ್ರ ದುಂಬಾರಿ ಸವಡ ಬಡದಕ್ಕೆ ಏನೋದಿಲ್ಲ. ತಾಯಿ ರಕ್ತೇಶ್ವರಿಯ ಪಾದಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಂಡು ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಕೂಡ ಆಶೀರ್ವಚನದ ಅಮೃತಧಾರೆಯನ್ನು ಸುರಿದ ಪರಮ ಪೂಜ್ಯರಾದ ಶ್ರೀ ಗುರುದೇವದತ್ತ ಸಂಸ್ಥಾನಮನ ಶ್ರೀ 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 ಗುರುದೇವ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನೆಲ್ಲ ಆತ್ಮೀಯರಿಗೆ ನಮಸ್ಕಾರ ಸಲ್ಲಿಕೆ ಮಾಡಿಕೊಂಡು ಅವರು ಆಗಾಗ ಹೇಳ್ತಾ ಇದ್ರು ಚುಟುಕುಡು ಪಾತಿರ್ಲೆ ಚುಟುಕ ಪಾತಿರ್ಲೆ ಅತಿಥಿನೇ ಆಗಲು ಅತಿಥಿನೇ ಚುಟುಕು ಪಾತಿರ್ಲೆ ಅಧ್ಯಕ್ಷ ಚುಟುಕು ಪಾತಿರ್ಲೆ ಅರಪಂಟಿಜೇರು ಈರು ಪಂಟಿಜಾರು ಇತ್ತಿಗೆ ದೂರ್ಯರೇ ಅಧ್ಯಕ್ಷರಿಗಳ ಪೂಜ್ಯ ಸ್ವಾಮೀಜಿ ನಕ್ಲಿಗಳ ಸಮುದ್ರ ವಸನೇ ದೇವಿ ಪರಸಸ್ಥಾನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಪಂಡದು ಪ್ರಾರ್ಥನೆ ಮಲ್ತದು ಕಾಂಡೆ ಪಜೆಡ್ದ ಲಕ್ಕದು ನೆಲಕ್ಕೂ ಪಾದಸ್ಪರ್ಶ ಮಲ್ಪನಾಗ ಅಪ್ಪೆ ನೆನಪು ಮಲ್ತೊಂದು ಪಜೆಡ್ದು ನೆಲಕ್ಕೂ ಕಾರದೀನಗ ಆ ಬಾಲೆ ತೂಪುಂಡು ಏನಮ್ಮ ಹೆಂಚಿನ ಪಂಡನೆ ಏನಮ್ಮ ಹೆಂಚಿನ ಮಲ್ತನೆ ಅಲ್ತದ್ದು ಅಪ್ಪೆ ತರಕ ಮೇಕ ಮೀಯೊಂದು ಗಂಗೆ ಚೆಮ್ಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಒಂದು ಪಂಡದು 7 ನದಿಕುಲೇನು ನೆನಪು ಮಲ್ತೊಂದು ತರಕ ಮೇಕ ಮೀಯೊಂದು ಇಲ್ಲ ಜಾಲ್ಡುಪ್ಪನ ತುಳಸಿ ಕಟ್ಟೆಗೆ ಬೋದು ಸುತ್ತು ಬತ್ತದು ತುಳಸಿಗೆ ನೀರು ಮೈತದು ಆಯ್ತಾ ತೀರ್ಥ ಸ್ವೀಕಾರ ಮಲ್ಪುನಾಗ ಒಟ್ಟಿಗಿತ್ತನ ಬಾಲೆ ಬಾಲಸಯ ಸ್ವಭಾವಡು ತುಳಸಿ ದೈತ ಗೆಲ್ಲು ವೈಪುಂಡು ಅದನ್ನ ಅಪ್ಪೆ ಬಲ್ಲಿ ಮಗ ಅವು ಚಾಮಿ ಮಗ ತುಳಸಿನ ವೈಪೆರೆ ಬಲ್ಲಿ ಮಗ ಅಂದ ಪಂಡ್ರೆ ಸಾಪ್ ಅಂದ ಪಣಿಯರೆ ತೀರಿಂದ ಅಲ್ತು ಇಲ್ಲದ ಕಿದಕ್ಕೆ ಬೋದು ಪೆತ್ತಗ ಮೂಜಿ ಸುತ್ತು ಬರ್ತದೆ ಪೆತ್ತದ ಬೀಲಗು ನೀರು ಮೈತದ ಐನು ಪ್ರಸಾದ ಸ್ವೀಕಾರ ತೀರ್ಥ ಪ್ರಸಾದ ಸ್ವೀಕಾರ ಮಲ್ಪುನಾಗ ಎಂಚಿನ ಅಮ್ಮ ಅಂತ ಕೇಳ ಬಾಲೆ ಕೇಳಿನಾಗ ಅವು ಚಾಮಿ ಮಗ ನಮ್ಮ ಕೈ ಮೂಡು ಮಗ ಅಂದ ಅಪ್ಪೆ ಬಾಲೆಗೆ ಪಂಡೆ ಸಾಧ್ಯ ಆಂಡ್ ವೇದಿಕೆ ಮಾತೆಲ್ಲ ಕೋರಿನ ಸಂದೇಶವು ಅರ್ಥ ತಿಕ್ಕೊಂಡು ವಿಶೇಷವಾದ ಅರ್ಜುನ್ ಮಾಡು ಇಲ್ಲಿ ಪ್ರಾಯೋಡು ಭಾರಿ ಮಲ್ಲ ಸಂಗತಿಯನ್ನು ತೀರಿ ಒಂದು ಸಮಾಜಕ್ಕೆ ಸಂದೇಶ ಕೊರಿಯರು ಅಪ್ಪೆ ಅಮ್ಮೆ ಎಂಚ ಉಪ್ಪೋಡು ಮಾತೆಲ್ಲ ಪಂಡ್ಯರು ಈ ಕ್ಷೇತ್ರದ ಪಾವಿತ್ರದ ಬಗ್ಗೆ ಶಾಂತದ ಬಗ್ಗೆ ವೇದಿಕೆ ಮಾತಿದ್ರು ಪಂಡ್ಯರು ಆಂಡ ಎಂಕೆ ತೋಜಿನೇ ಯಾನಿ ಈ ಜಾಗೆಗೆ ಒಂಜಿ 2 ತಿಂಗಳು ದುಂಬು ಬರ್ತದೆ ಆನೆ ಆಹ್ವಾನ ಪತ್ರಕ್ಕೆ ಬಿಡುಗಡೆ ಭಾರಿ ಪೊರ್ಲದ ಸಮಾರಂಭ ಸ್ವಾಮೀಜಿ ಭಾರಿ ಪೊರ್ಲದ ಸಮಾರಂಭ ಊರದ ಜನಗಳು ಒಟ್ಟು ಸೇರಿದು ಈ ದೇವಸ್ಥಾನನು ಜೀರ್ಣೋದ್ಧಾರ ಮಲ್ಪೆರ ಒಂಜಿ ಯೋಚನೆ ಮಲ್ತನಂಚಿನ ಯೋಚನೆ
ಅವು ಭಾರಿ ಪೊರ್ಲಾತನ ಪರ್ಮನೆಗೆ ಆಯ್ತ ಸಭೆ ಸಾಕ್ಷಿ ಸಭೆ ಸಾಕ್ಷಿ ಆಯ್ದ ಸಭೆಟ್ಲ ಇಂಚನೆ ಅಪ್ಪೆನಾಕ್ಲು ಕುಲೊಂತೇರು ಕ್ಷೇತ್ರದ ಅಧ್ಯಕ್ಷರು ಆತ್ಮೀಯರಾಯನ ರಾಮದಾಸರು ಅವರ ನೇತೃತ್ವಡು ಈ ಕ್ಷೇತ್ರ ಒಂದು ಈತ ಪೊರ್ಲು ಕಟ್ಟದ ಬೆಳೆ ರೀತಿ ಉಂಡತ್ತ ಯಾನ ಇಡೀ ಹಿಂದೂ ಸಮಾಜ ಪರವಾದ ಈ ದೇವಸ್ಥಾನದ ಆಡಳಿತ ಮಂಡಳಿದ ಮಾತ ಸದಸ್ಯರಿಗೆ ತರತಗ್ಗ ಸುರಮಿನ ಸಂದಾಯ ಮಲ್ತನು. ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರಾಯನ ಹರೀಶಣ್ಣ, ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿಯಾಯನ ರವಿಶಂಕರ್, ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಬೊಕ್ಕ ಬ್ರಹ್ಮಕಲಶ ಸಮಿತಿ ಈ ಸಮಿತಿ ಬೇರೆ ಮಂತ್ರ ಮಾತೆರಲ್ಲ ಅಭಿನಂದನೆ ಸಲ್ಲಿಕೆ ಮಲ್ತೊಂದು ಅಂದು ಇಂದು ಅಗತ್ಯ ಇತ್ತನು. ಇನ್ನು ಹಿಂದೂ ಸಮಾಜ ಅಗತ್ಯ ಇತ್ತನು. ಓಡೆ ಓಡೆ ಪೋಂಡ್ಲ ಹಿಂದೂ ಸಮಾಜ ತಾಪನ ಆಕ್ರಮಣ ಯಾನ ಮುರಾಣಿ ಸಾಹಿತ್ಯ ಸಮ್ಮೇಳನ ಪೂಜೆ ಜಯರಮಣ್ಣ ಸಾಹಿತ್ಯ ಸಮ್ಮೇಳನ ಅವ್ರು ಹೊರ್ತಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಹೊರ್ತಿ ಇತ್ತಾರೆ ವಿದ್ಯಾರ್ಥಿ ನಿತ್ತಾರ ಕಾರ್ಯಕ್ರಮ ಇತ್ತಾರ ಆರು ಪಂಡ್ಪೇರು ರಾಣಿ ಹಬ್ಬಕ್ಕಲ ಟಿಪ್ಪು ಸುಲ್ತಾನ್ ಒಂಜಿ ಎಂದು ಪಂಡ್ಪೇರು. ಆ ಮೂಲಕ ನಮ್ಮ ಸಂಸ್ಕೃತದ ಮಿತ್ ದಬ್ಬಾಳಿಕೆ ಮಲ್ಪಿನ ತೊರಿಪುನಂಚಿನ ಕುಚೋದ್ಯ ಮಲ್ಪಿನ ಪ್ರಯತ್ನ ಅವಳು ನಡಪ ನಮನೇನು ವೇದಿಕೆಡು ಗಟ್ಟಿ ಸೊರಟು ವಿರೋಧ ಮಲ್ಪೊಚ್ಚ ವಿದ್ಯಾಧರ ಶೆಟ್ರೆ ಸಮಾಜದ ಒಂಜಿ ಶಾಂತಿಯುತ ನೆಮ್ಮದಿಯುತ ಆರೋಗ್ಯಯುತ ಸಂಬಂಧಗಳು ಬುಳೆಯೊಡನೆ ಅಗತ್ಯ ಉಂಟು. ಈ ಸಭೆ ಐಕ್ಯ ಸಾಕ್ಷಿ ಸುರುಟು ಜನ ಮಸ್ತ್ ಇತ್ತನು ಇತ್ತ ಜನವಂತ ಕಮ್ಮಿ ಆತನು ಆಣ ಜನ ಬರುವೇರು ನನ್ನ ಧಾರ್ಮಿಕ ಕಾರ್ಯಕ್ರಮ ಉಂಟು ಜನ ಬರುವೇರು ಯಾನ ಈ ಭಾಗದ ಅಪ್ಪೆನಾಕಲಿಗೆ ವಿಶೇಷವಾದ ವಂದನೆ ಸಲ್ಲಿಕೆ ಮಲ್ಪುವೆ. ನಿಖಲು ಸ್ವಾಮೀಜಿನ ಪೂರ್ಣ ಕಂಬಡು ಸ್ವಾಗತ ಮಲ್ತನ ರೀತಿ ಒಂದು 1000 ಗಟ್ಟಲೆ ಧಾರ್ಮಿಕ ಸಭೆಗೆ ಅನ್ನ ಪೋದುಪ್ಪೆ ಆಂಡ ಇನಿತ ಈ ಕಾರ್ಯಕ್ರಮಗೂ ನಿಖಲು ಪೂರ್ಣ ಕುಂಬಡು ಸ್ವಾಮೀಜಿನ ಸ್ವಾಗತ ಮನ ರೀತಿ ಉಂಡತ್ತ ಇಂದು ಹಿಂದೂ ಸಮಾಜ ಆದರ್ಶ ಆದರ್ಶ ಬಹುಶಃ ಸಂಸ್ಕೃತಿ ಆರಂಭಾಪನೆ ಮೂಲೆ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಎಂದು ಸ್ವಾಮೀಜಿ ಪಂಡೆ ಅಂದ್ ಕರಮೂಲೊಡು ಉಪ್ಪುನಂಚಿನ ಗೌರಿ ಆ ಗೌರಿ ಕೇವಲ ಶಿವನ ಒಡೆದಿ ಮಾತ್ರ ಆ ಗೌರಿ ತಾಯಿಗೆ ವಿಶೇಷವಾದ ಶಕ್ತಿ ಈ ಸನಾತನ ಧರ್ಮ ಕೊರ್ತನು. ಇನ್ನೊಂದು ರೀತಿಯ ಕೊಡುಕೊಳ್ಳುವಿಕೆಯ ವ್ಯವಹಾರ ದೇವಸ್ಥಾನ ಧರ್ಮ ನಮ್ಮ ಮಾತು ಸಮಯಲ್ಲ ದೇವಸ್ಥಾನಗೂ ದೇವಸ್ಥಾನದ ಮಾತು ಚಟುವಟಿಕೆ ನಮ್ಮ ಸೇರೋದು ಈ ಕೆಲವು ಊರು ಪುರ ಉಪ್ಪುಂಡು ಕೋರಿಗುಂಟ ಆಯ್ಬೇಕು ಬೇದಾಲ ಮಲ್ಪೆರ ಬಲ್ಲಿ ಎಂಜೆ ಮಲ್ಪೆರ ಬಲ್ಲಿ ಕೋರಿದ ಕಜ್ಬ ಮಲ್ಪೆರ ಬಲ್ಲಿಂದ ಅತ್ತೆ ಜಯಣ್ಣ ಕೋರಿಕುಂಟ ಮಲ್ತಿ ಬೊಕ್ಕ ಮಾತು ಇಲ್ಲದಾಕಲ ದೇವಸ್ಥಾನದ ಬೇಲೆಗೆ ಹೋಗೋಡು ದೇವಸ್ಥಾನ ಜಾತ್ರೆಗೆ ವಾ ಬೇಲೆ ಅಗತ್ಯ ಉಂಡು ಐನ ಪೋಯರ ಮಾತ್ರ ಅಡೆ ಪೋಡು ಕೋರಿಕ ಇಲ್ಲ ಗಮ್ಮತ ಮಲ್ಪನೆ ಪ್ರಾಸ್ತಾವಿಕ ಸತ್ಯ ಕೋರಿಕುಂಟ ಸತ್ಯ. ಗಣಪತಿ ದೀಪನ ಉಂಡು 48 ದಿನ ದಾಲ ಮಲ್ಪೆರೆ ಮದುವೆ ಮಾಸರಿ ಮಲ್ಪೆರವಲ್ಲಿ ಅತ್ತು ದೇವಸ್ಥಾನ ಪೋಡು 48 ದಿನ ನಮ್ಮ ದೇವಸ್ಥಾನ ಪೋದು ದೇವಸ್ಥಾನ ಶುಚಿ ಮಲ್ಪೋಡು ದೊಂಪ ಬಾಡೋಡು ಜಾತ್ರೆ ತಯಾರಿ ಮಲ್ಪೋಡು ನಮ್ಮ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ನಮ್ಮ ಶ್ರದ್ಧೆನ ದೇವರ ಸಮರ್ಪಣೆ ಮಲ್ತದೆ ನಾವು ದೇವರದ ಆಶೀರ್ವಾದ ನಟ ನೋಡುವ ನಮ್ಮ ಉದ್ದೇಶ ಈ ಕೋರಿಕುಂಟ ಈ ಗಣಪತಿ ದೀಪನ ಕಾರ್ಯಕ್ರಮ ಐ ನಮ್ಮ ತಪ್ಪು ಅರ್ಥ ಮಲ್ತೊಂದ ಕೋರಿ ಅಡಿಯರೆ ಬಲ್ಲಿ ಮಧುಮಾಸ ಬಲ್ಲಿ ಇಲ್ಲ ಅಲ್ಲಿ ಗಟ್ಟಿ ನಿದ್ರೆ ಮಲ್ತಾನೆ ಅಂಚತ್ ನಮ್ಮ ದೇವಸ್ಥಾನದೊಟ್ಟಿಗೆ ನಿಕಟವಾದ ಸಂಬಂಧ ದೀವನ ನಮ್ಮ ಉದ್ದೇಶ ಹೊಡೆದು ಹಿರಿಯರ ನಾಯಕರು ಇಂಚಿನ ವ್ಯವಸ್ಥೆಯನ್ನು ಜಾರಿಕೊಂಡಿದ್ದಾರೆ. ಐ ನಮ್ಮ ಜವನಿಗೆ ತಿರುಪೇರ ಸಾಧ್ಯ ಆಂಡ ಎಲ್ಲ ಇಂಚಿನ ಇನಿ ಬ್ರಹ್ಮ ಕಲಶ ಅಂಡ ಎಲ್ಲ ಇಂಚಿನ ಹೊಳ್ಳರೆ ನಾಳೆ ಬಂದರೆ ಒಣಗಿ ಬಿದ್ದು ಮುರಿದು ನೇತಾಡುವಂಥ ಬಾಳೆ, ನಾಳೆ ಬಂದರೆ ಮಾವಿನ ತೋರಣ ಕಟ್ಟಿದ್ದಾರೆ, ಒಣಗಿದ ಮಾವಿನ ತೋರಣ ನಂಕೊಂದು ಬೋಡ.
ನಮ್ಮ ಧಾರ್ಮಿಕ ಕೇಂದ್ರಗಳನ್ನೇ ನಮ್ಮ ಸಂಸ್ಕಾರ ಕೇಂದ್ರ ಮಲ್ಪೆ ಸಾಧ್ಯ ಅಂಡ ಮಾಡೋರು ಪಂಡ್ಯರು ಸಂಸ್ಕಾರ ಕೇಂದ್ರ ಮಲ್ಪೆ ಸಾಧ್ಯ ಅಂಡ ನಾನು ಜ್ಞಾನ ಖಾಲಿ ಸೋಮೇಶ್ವರದ ರಕ್ತೇಶ್ವರದ ದೇವಸ್ಥಾನ ಬಗ್ಗೆ ಪಾತ್ಯ ರುಚಿ ಪರಶುರಾಮ ಕ್ಷೇತ್ರದ ಮಾತ ದೈವ ದೇವಸ್ಥಾನಗಳ ಬ್ರಹ್ಮಕಲಶ ಆವೊಂದು ಭಾರಿ ಬೇಗ ಆವೊಂದು ಭಾರಿ ಕಾಂಪಿಟೇಷನ್ ಆವೊಂದು ಎಂಗ್ಲ ಈವೋಡು ಎಂಗ್ಲ ಬರ್ಪಿತ್ತಿಂಗೋಳು ಎಂಗ್ಲ ಎಲ್ಲ ಮೇಟ್ ಎಂಗ್ಲ ಮಂಡಲ ಪೂಜೆ ಕರಿಬೆಟ್ಟಿಗೆ ಅಂಚೆ ಭಾರಿ ಕಾಂಪಿಟೇಷನ್ ದೈವ ಬ್ರಹ್ಮಕಲಶ ನಡಪು ಈ ದೈವ ದೇವಸ್ಥಾನ ಬ್ರಹ್ಮಕಲಶ ಆಪಣ ಸಂದರ್ಭಡು ನಮ್ಮ ತೀರ್ಮಾನ ತೆತ್ತೊಂಡು ಸಾಧ್ಯ ಆಪುಂಡ ಈ ದೇವಸ್ಥಾನದ ಬ್ರಹ್ಮಕಲಶ ಆಯ್ಬೊಕ್ಕ ಈ ದೇವಸ್ಥಾನನು ಸಾಂಸ್ಕೃತಿಕ ಕೇಂದ್ರವಾದ ಬೊಳೆಪಾವ ತೀರ್ಮಾನ ಮಲ್ಪಡ ಸಾಧ್ಯ ಅಂಡ ನಮ್ಮ ಜೋಕಲಿಗೆ ಸಾಂಸ್ಕೃತಿಕ ಶಿಕ್ಷಣ ಕೊರ್ಪಣೆ ಬೇಲೆ ನಮ್ಮ ದೇವಸ್ಥಾನ ಮಲ್ಪೊಪ್ಪನ ತೀರ್ಮಾನ ತೆತ್ತೊಂಡು ಸಾಧ್ಯ ಅಂಡ ಸಾಧ್ಯ ಆಪುಂಡ ದೇವರಿಗೆ ಬ್ರಹ್ಮಕಲಶ ಮಲ್ತನಿಗೆ ಅರ್ಥ ಬರ್ಪುಂಡು ಎಲ್ಲ ತಂತ್ರಿದಾರು ದೇವಸ್ಥಾನ ಅಂಗನಡು ಕಲಶ ಇದು ಐಕ್ ಕಷಾಯ ಮೈತದು ದೇವರಿಗೆ ಕಲಶಾಭಿಷೇಕ ಮಲ್ಪೇರು ಬ್ರಹ್ಮಕಲಶ ಅಂತ ಬಂಡೇರು ಮಲ್ಲ ಕಲಶ ಆತೆ ಆ ಕಲಶನ ಸಾಲಿನ ಮಧ್ಯೆ ಮಲ್ಲ ಕಲಶ ಬ್ರಹ್ಮಕಲಶ ಆಪಣ ಗುಡಿಟಿಪ್ಪುನ ದೇವರಿಗೆ ಬ್ರಹ್ಮ ಕಲಶ ಆಪಣ ಸಂದರ್ಭಡು ನಮ್ಮ ಹೃದಯದ ಗುಡಿಟಿಪ್ಪುನ ದೇವರಿಗೆ ಬ್ರಹ್ಮಕಲಶ ಮಲ್ಪಡ ಸಾಧ್ಯ ಅಂಡ ಗುಡಿಟಿಪ್ಪುನ ದೇವರಿಗೆ ಬ್ರಹ್ಮಕಲಶ ಮಲ್ಪನ ಪೊರ್ತುಗೂ ನಮ್ಮ ಇಲ್ಲದ ಮಾತ್ಯರ ಮನಸ್ಸಿಗೆ ಹೃದಯಗೂ ಬ್ರಹ್ಮಕಲಶ ಮಲ್ಪಡ ಸಾಧ್ಯ ಅಂಡ ನಾವು ಮಲ್ಪನ ಬ್ರಹ್ಮಕಲಶ ಅರ್ಥ ಬರ್ಕೊಂಡು ತಂತ್ರಿದಾರೆ ಭಾರಿ ಮಲ್ಲ ಬೆಲೆ ಮಲ್ಪೆ ಕೆಲವು ದೇವಸ್ಥಾನ 2 ದಿನ ಕೆಲವು ದಿವಸ 3 ದಿನ ಕೆಲವು ದಿವಸ 4 ದಿನ ಕೆಲವು ದಿವಸ 5 ದಿನ ಬ್ರಹ್ಮಕಲಶೋತ್ಸವ ಮಲ್ತದ್ದು 6 ಲಕ್ಕೊಂದು ಪೋಪೇರು ಬ್ರಹ್ಮಕಲಶ ಮಲ್ತ ಪೋನಾಗ ಒಂಜಿ ಈ ಕ್ಷೇತ್ರದ ಕೂಟು ಕಟ್ಟು ಹೆಂಚಿನ ತೀರ್ಮಾನ ಆಪು ಮಾತಾ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಧಾರ್ಮಿಕ ಸಭೆ ಆಪುಂಡು ಸ್ವಾಮೀಜಿಲು ಕರೆ ಕೊರ್ಪೇರು ವೇದಿಕೆಟ್ ಸಂಸ್ಕಾರ ಕೊರ್ಪಣ ಕೇಂದ್ರ ಆವಡು ಬಾಲ ಸಂಸ್ಕಾರ ಕೇಂದ್ರ ಆವಡು ಏನೆಲ್ಲಕ್ಕಂದ್ರೆ ನಾಗಲು ಪುಂಗಿ ಉರಿಪೇರು ಸಂಸ್ಕಾರ ಕೇಂದ್ರ ಆವಡು 3 ಸಂಸ್ಕಾರ ಕೇಂದ್ರ ಆವಡು ಅಂಡ ಉವೇ ಬ್ರಹ್ಮಕಲಶೋತ್ಸವ ಆಯ್ಬೊಕ್ಕ ಓಳು ಕೂಡ ಈ ಕೂಡುಗಟ್ಟ ಅನಗ ಸಂಸ್ಕಾರ ಕೇಂದ್ರ ಆವಡೊಂದು ಪಂಡನ ಎಂಗು ಗೊತ್ತು నువ్వు ಆಪುನ ಅಗತ್ಯ ಉಂಡು ಎಲ್ಲಂಜಿ ರಕ್ತೇಶ್ವರಿ ದೇವಸ್ಥಾನದ ಈ ಸನ್ನಿಧಿಟ್ಟು ಬ್ರಹ್ಮಕಲಶೋತ್ಸವಾದ ತಂತ್ರಿದಾರರ ಮಾತ್ರ ಸೇರಿದ ಕೂಡುಗಟ್ಟ ತೀರ್ಮಾನ ಅನಗ ಈ ಸಂಗತಿನ ಸೇರ್ಸಾವಣೊಂದು ಎನ್ನ ವಿನಂತಿ ಉಂಡು ವಿದ್ಯಾಧರ ಶೆಟ್ರೆ ಈಜಿಂದ ಈ ಧಾರ್ಮಿಕ ಕಾರ್ಯಕ್ರಮ ಅರ್ಥ ಬರ್ಬೋದು ಎಂಕಲ್ ಮಾಡಿ ಧರ್ಮ ಬ್ರಹ್ಮಕಲಶೋತ್ಸವ ಮಲ್ತ ಸ್ವಾಮೀಜಿ ಹೊರೆ ಕಾಣಿಕೆ ಮೆರವಣಿಗೆ ಇಜ್ಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಜ್ಜಿ ಧಾರ್ಮಿಕ ಉಪನ್ಯಾಸ ಇಜ್ಜಿ ಕೇವಲ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಒಂದು ಆಶ್ಚರ್ಯ ಸಂಗತಿ ಸ್ವಾಮೀಜಿ ಇಂಚೆ ಪೊನ್ಯಾಕ ಜೋಕುಲು ಬತ್ತದ ಕಾಂಡಿ 8 ಗಂಟೆ ಕುಳ್ಳಾಕ ರಾತ್ರಿ 11 ಗಂಟೆ ಮಟ್ಟ ಕುಳ್ದೇರು ಜೈನ ಸಾಕ್ಷಿ ಉಳ್ಳೇರು ರಾತ್ರಿ 11 ಗಂಟೆ ಮಟ್ಟ ಕುಳ್ಳಿಯರು ದುರ್ಗಾ ತಾಯಿ ಅಪ್ಪೆ ದುರ್ಗಾ ಪರಮೇಶ್ವರಿಗೆ ಬ್ರಹ್ಮಕಲಶ ನಡ್ತಾರೆ ಅಕ್ಷ ಜಾಗದ ಪರಿಸ್ಥಿತಿ ಎಂಚೆ ಬದಲಾಂಡು ಪಂಡ ಬ್ರಹ್ಮಕಲಶದ ಮುಗಿದ ಮನದಾನಿ ವಾರದ ಭಜನೆ ಪ್ರತಿ ಶುಕ್ರವಾರ ವಾರದ ಭಜನೆ ಆ ವಾರದ ಭಜನೆಗೆ ಯಾನಡಿ ಅಪೆಲ ವಾರದ ಯಾಪಲ ಪೋಪೆ ಆ ದಿನ ವಾರದ ಭಜನೆಗೆ ಸೇರಿನ ಪೊಂಜನಾಕಲ ರೀತಿ ನೀತಿ ನಡವಳಿಕೆ ಒಂದು ಅದ್ಭುತವಾದ ಪರಿವರ್ತನೆ ಏರ್ಲ ಭಾಷೆ ಮಲ್ತೇಜಿ ಏರ್ಲ ಧಾರ್ಮಿಕ ಉಪನ್ಯಾಸ ಮಲ್ತೇಜಿ ಆಂಡ ಆ ಜನಗಳು ಪಡೆಯ ಧಾರ್ಮಿಕ ಪ್ರೇರಣೆ ಬಹುಶಃ ಒಂಜಿ ತುಳುನಾಡದ ಪರಶುರಾಮ ಸೃಷ್ಟಿಗೆ ಒಂಜಿ ಆದರ್ಶ ಅಂದು ಎಂಗಳು ನಂಬುದು ಇನಿ ರಕ್ತೇಶ್ವರ ದೈವಸ್ಥಾನಗೂ ಎಲ್ಲ ಈ ಬ್ರಹ್ಮಕಲಶೋತ್ಸವ ನಡಪು ನಾಗದೇವರಿನ ಪುನಃ ಪ್ರತಿಷ್ಠೆ ಆಪುಂಡು ರಕ್ತೇಶ್ವರಿ ಗುಳಿಗ ದೈವಲಿಗೆ ಬ್ರಹ್ಮಕಲಶೋತ್ಸವ ನಡಪು ದೇವಮಾತ್ಮೆ ಸಪ್ತಶಕ್ತಿ ಉಲ್ಲೇಖ ಆಪು ಎಂಜಿನ ಉಲ್ಲೇಖ ಆಪುಂಡು ರಕ್ತೇಶ್ವರಿನ ಪ್ರಭಾವ ಅಸುರಮರ್ದನು ಎತ್ತುಮಲ ಪ್ರಭಾವ ಬೀರ್ನ ಪಂಡ ಒಂಜಿ ತಿರ್ಗುಣ ಚಕ್ರ ಮೂರ್ನ ನೆತ್ತೆರ ನಕ್ಕೊಂಡು ನಾಲಾಯ್ ಈ ಸಂಗತಿ ಹೇಳಿದ್ದು ಅವರು ಧಾರ್ಮಿಕವಾಯಿನ ಒಂಜಿ ಸೃಷ್ಟಿ ಧಾರ್ಮಿಕವಾಯಿನ ಮನೋಭಾವನೆ ನಮ್ಮನಂಚಿನ ಧರ್ಮಗ್ರಂಥಲು ಪುರಾಣಲು ಉಪನಿಷತ್ತು ನಮಗೆ ಕಲ್ಪನೆ ಇಂಚನೆ
ದೇವೇರು ಶತ್ರು ನಿಗ್ರಹ ದುಷ್ಟ ಶಿಕ್ಷಣ ಶಿಕ್ಷಣ ಅಪ್ಪೆ ಮಲ್ಪುವಲು ನಂಗೆ ಮಾತಿರೆಲ್ಲ ಎಡ್ಡೆ ಹಾಪುಂಡು ನಾವು ಮಾತಿರ ದೇವರ ಎಡ್ಡೆ ಮಲ್ಪ ನಂಬಿಕೆಡು ನಾವು ಮಾತೆಲ್ಲ ದೈವ ದೇವಸ್ಥಾನ ಒಟ್ಟು ಸೇರುವ ಇಂಚಿನ ಭಾರಿ ಪುಣ್ಯಪ್ರದವಾಯಿನ ಕ್ಷೇತ್ರ ಯಾನಾನಿ ಕ್ಷೇತ್ರ ಬತ್ತಾನಾಗ ಎನ್ನ ಮನಸ್ಸು ಪಂಡು ಅಂದು ಇಂದೊಂಜಿ ಕ್ಷೇತ್ರ ಅಂದು ಪರಶುರಾಮ ಸೃಷ್ಟಿ ಇನ್ನೊಂದು ಕ್ಷೇತ್ರ ಅಂದು ಎಂದು ಮನೋಭಾವನೆ ಎನ್ನ ಮನಸ್ಸು ಆನಿ ಬತ್ತುತ್ತೇನೆ ಇನಿ ಬತ್ತುತುನಾಗ ಒಂದು ಅದ್ಭುತ ಮೂಲ ನಡ್ತಾನೆ ಶಾಂತವಾಯಿನ ಒಂಜಿ ಸಭೆ ಈ ಸಭೆಟ್ಟು ಮಾತಪ್ಪೇನಾಕುಲ ದೇವರ ಚಿಂತನಡು ಪೊರ್ತು ಕಳೆಯನೇನಿ ಅಂತೂತೆ ಅಪ್ಪೆ ರಕ್ತೇಶ್ವರಿ ನಂಗೆ ಮಾತ್ರ ಎಡ್ಡೆ ಮಲ್ಪಾಡು ರಕ್ತೇಶ್ವರಿ ದೈವಸ್ಥಾನಡು ಸಂಸ್ಕಾರ ಕೋರ್ಪಣ ಕೇಂದ್ರ ನಿರಂತರವಾದ ನಡಪಾಡು ಡಾಕ್ಟರ್ ಅರುಣ್ ರಲ್ಲಾಳ್ರೆ ಮಲ್ತೊಂದುಲ್ಯರಿಗೆ ನಿರಂತರವಾದ ನಡಪಾಡು ಮಾತ ವಯೋಮಾನದ ಆಕಳು ಭತ್ತದ ಮೂಲ ಧರ್ಮ ಶಿಕ್ಷಣ ಪಡೆಯುವ ನಿರ್ಮಾಣ ಆವಿಡ ಜೋಕ್ಲಿಗೆ ಮಾತು ಕೊಡೊಂದು ಈಚೆ ಏನ ಲೆಕ್ಕ ಪರಬೇರ್ನಕ್ಲಿಗೆ ಅವು ಧರ್ಮ ಶಿಕ್ಷಣ ಕೊರಳಿ ಅವು ಕೋರ್ಪುಣ ಅಗತ್ಯ ಉಂಟು ಮಾತ ವಯೋಮಾನದಾಕ್ಲಿಗೆಲ್ಲ ಮೂರು ಧರ್ಮ ಶಿಕ್ಷಣ ತಿಕ್ಕಾಡು ಮೊಬೈಲ್ದ ಕೆಕ್ಕಿಲು ಪಜಾಂಕದ ಕಿಸತುಲ ಐದಿ ಎಂದಿಲ್ಲ ಏನಾರು ಪಂಡ್ಯರು ಭಾರಿ ಮಲ್ಲ ಪ್ರಭಾವ ಆತನು ನಮ್ಮ ಜೋಕ್ಲ ಮಿತ್ತ ಆತನು ದುಂಬುರ ಎಂಚ ಉದ್ದಿನ ಮಂಡ ಬಾಲೆ ಬುಲ್ಪುಂಡು ಬಾಲೆಗೆ ಉಡುಬಾಡಿಸಿ ಗ್ರೈಪ್ ವಾಟರ್ ಕೂರು ಒಂದು ಅಪ್ಪೆ ಪನ್ಪುಣೆ ಐನಿ ಅಜ್ಜಿ ಪನ್ಪುಣೆ ಇತ್ತೆ ಅಂಚತ್ತು ತೊಟ್ಟಿಲ್ದ ಬಾಲೆ ಮುಡ್ಪುಂಡು ಮೊಬೈಲ್ ಆನ್ ಮಲ್ತುಕೋರು ಐನ್ತು ಒಂದು ಬಾಲೆ ಜೆಪ್ಪುಂಡು ಶಾಲೆಡಿ ಎಂಕುಲ್ಲ ಕೊರಿಯ ಮೊಬೈಲ್ ಆನ್ಲೈನ್ ಕ್ಲಾಸ್ ಪ್ರೈವೇಟ್ನಲ್ಲಿ ಆನ್ಲೈನ್ ಮೊಬೈಲ್ ಕೊರಿಯ ಜೋಕ್ಲಿಗೆ ಆನ್ಲೈನ್ ಕ್ಲಾಸ್ ಆ ಜೋಕ್ಲು ಆ ಮೊಬೈಲ್ ಎಂಚಿನ ತೂತೇರು ಗೊತ್ತಿಜಿ ಆ ಜೋಕ್ಲು ಆ ಮೊಬೈಲ್ ರಾತ್ರಿ ಮುಸ್ಕು ಪಾಡ್ದು ಎಂಚಿನ ತೂತೇರು ಗೊತ್ತಿಜಿ ಜೋಕ್ಲ ಶೈಕ್ಷಣಿಕ ಮಟ್ಟ ಕಡಿಮೆ ನಮ್ಮ ಯೋಚನೆ ಮಲ್ಪಡು ಏನ ಬಾಲೆ ಶಾಲೆಗೆ ಪೋಪುನ ಬಾಲೆ ಪಾಡ್ನ ಡ್ರೆಸ್ ಯಾನೇ ದೆತ್ತುಕೊರ ಡ್ರೆಸ್ ಅಂದ ಅಪ್ಪೆ ಯೋಚನೆ ಮಲ್ಪಡೆ ಸಾಧ್ಯ ಅಂಡ ಎನ್ನ ಮಗಳು ಶಾಲೆಗೆ ಪೋನಾಗ ಮೋನೆಗೆ ಬೊಟ್ಟು ಪಾಡೊಂದು ಪೋಪಾಲು ಅವು ಕುಂಕುಮದ ಬೊಟ್ಟು ಅಂದ ಅಪ್ಪೆ ತುಯ್ಯರ ಸಾಧ್ಯ ಅಂಡ ಎನ್ನ ಬಾಲೆ ಶಾಲೆಗೆ ಪೋನಾಗ ಪೊರಿಯನ್ನ ಡ್ರೆಸ್ ಪಾಡೋದು ಪೋಂದುಲ್ಲ ಪನ್ಮ ಸಂಗತಿನ ಅಪ್ಪೆ ಗಮನ ಕೊರೆ ಸಾಧ್ಯ ಅಂಡ ಆ ಬಾಲಿಗೆ ಬೋಡ್ತಿನ ಮಾತ ಪ್ರೀತಿಯನ್ನು ಅಪ್ಪೆ ಮಗಳಿಗೆ ಕೊರೆ ಸಾಧ್ಯ ಅಂಡ ಬಯ್ಯಾಡು 5 ಗಂಟೆಗೆ ಕಾಲೇಜ್ ಮುಗಿದ ಪೊಣ್ಣು 6 ಗಂಟೆಗೆ ಇಲ್ಲಡೆ ಪಾರೋ ಒಂದು ಬರ್ಪಾರು ಎಂಚ ಗೋದುಳ್ಳಗ್ನದ ಪುರ್ತುಗು ಕಿದೆಟ್ಟಿತ ತನ್ನ ಬಾಲೆನು ಅರಾದ ಪತ್ಯರೆ ತಾನು ಕಾಡಿಡು ಗುಡ್ಡಿಡು ಕಜವು ತಿಂದದು ತನ್ನ ಕೆರೆಂದಿಲ್ದು ಪೇರು ದಿഞ്ഞ ಒಂದು ಇಲ್ಲಡೆ ಪಾರೊಂದು ಬರ್ಪುಣ ಪೆತ್ತ ಗಿದಕ್ಕೆ ಪಾರೊಂದು ಬರ್ಪುಣ ಪೆತ್ತ ತನ್ನ ಬಾಲೆಗೆ ಆ ಪೇರು ಗುರಿ ಎಂಜಿ ಏತು ಉತ್ಸಾಹ ಬರ್ಪುಂಡು ಅಂಚನೆ ಆ ಪೊಣ್ಣು ಮಗಳು ಇಲ್ಲಡೆ ಬರ್ಪಾಲು ಯಾನೇ ಕಡೆ ಪಂಡನ ಈ ಮೂರು ಸಂಗತಿಗಳು ಆಯ್ಜಿಂಡ ಆಜೆ 4 ಗಂಟೆ ಬರೋಡೈನ ಪೊಣ್ಣು ಇಲ್ಲಡೆ ಆಜಿ 4 ಗಂಟೆ ಬರ್ಪುಜಾಲು ಮೊಬೈಲಿಗೆ ಫೋನ್ ಮಲ್ತಂಡ നിങ്ങളെ വിളിച്ച നമ്മൾ പരിധിക്ക് പുറത്താൻ ಹಾಗಲ್ಲ ಮಾಡೋರೆ നിങ്ങളെ വിളിച്ച നമ്പർ പരിധിക്ക് പുറത്താൻ ಮಗಳನ್ನ ಮೊಬೈಲ್ ಪರಿಧಿ ರಿಜ್ಜಿಗೆ ಒಂತೆ ಪೊರ್ತಾನಾಗ ಮೊಬೈಲ್ ಸ್ವಿಚ್ ಆಫ್ ರಾತ್ರಿ 9 ಗಂಟೆಗೆ ಬರ್ತನ ಕಾಲ್ ಮಲ್ತನ ಮಲಯಾಳಿ ಉತ್ತರ ಬರ್ಬೋದು ಪೊಣ್ಣಾನಿ ಸೇರಿದ ಅದು ಪುಂಡು ಅದನ್ನು ಮಾಡೋರ್ಗೆ ಫೋನ್ ಮಲ್ಪೇರು ಅಣ್ಣ ಶಾಲೆ ಪೊಣ್ಣು ಬೈಜಾಲ್ ಏರು ಕಾರಣ ಎನ ಮಗಳಿಗೆ ಯಾನ ಸಂಸ್ಕಾರ ಕೊರೆ ಸಾಧ್ಯ ಆಜಿಂದ ಅಂಡ ಎನ ಮಗಳಿಗೆ ತುಳಸಿ ಪಂಡ ಪಂಡ ಸಾಧ್ಯ ಆಜಿಂದ ಪೆತ್ತ ಅಂದ ಪಂಡ ದಾಯನಿಂದ ಯಾನ ಪಂಡ ಸಾಧ್ಯ ಆಜಿಂದ ಅಂಡ ಎನ ಬಾಲೆ ಶಾಲೆಗೆ ಪೋನಾಗ ಪರಿಕಟ್ಟೆ ಅಂಗಿ ಅತ್ತ ಸರಿಯಾನ ಡ್ರೆಸ್ ಪಾಡೋದು ಪೋಪಲಂದು ಯಾನ ಗಮನ ಹರಿಸ ಸಾಧ್ಯ ಆಜಿಂದ ಅಂಡ ಎನ ಮಕ್ಕಳ ಶಾಲೆ ಪೋನಾಗ ಯಾನ್ ತೆತ್ತುಕೊರ ಮೊಬೈಲ್ ಆಲ ಪತ್ತೊಂದಾಲು ಬೇತದ ತೆತ್ತುಕೊರ ಮೊಬೈಲ್ ಹತ್ತಂದು ಅಪ್ಪೆ ಗಮನ ಕೊರ್ರೆ ಸಾಧ್ಯ ಅಂಡ
ಎನ ಮಗಳಿಗೆ ಕೊರಡೆನ ಮಾತ ಪ್ರೀತಿನ ಯಾನು ಕೊರ್ರೆ ಸಾಧ್ಯ ಆಂಡಂದ ಆ ಬಾಲೆ ಭಾರಿ ಪೊರ್ತು ಇಲ್ಲಡೆ ಬತ್ತು ಸೇರುವಲು ಒಂಜಿ ಪ್ರಕರಣಡು ನೂದು ಪ್ರಕರಣ ನಡಪುಂಡು ಸಮಾಜ ನೂದು ಪ್ರಕರಣ ನಡಪುಂಡು ಮುರಣಿ ಸಾಹಿತ್ಯ ಸಮ್ಮೇಳನ ವರಿ ಪ್ರವೃತ್ತಿ ಬಾರಿ ಮಲ್ಲ ಭಾಷಣ ಮಲ್ತೇರು ಸ್ವಾಮೀಜಿ ಯಾನು ಪಾತ್ಯರ್ನ ರವೆ ನಿತ್ಯರು ವೇದಿಕೆಯರು ಯಾನು ಪಾತ್ಯರ್ನ ಅವರು ಹಾಗೆ ಮಾತಿರು ಬಟ್ರಿಗೆ ಏನು ಹುಚ್ಚಿಡಿದ್ಯಾ ಅಂದ ಎಲ್ಲ ಕೇನ್ಬೇರು ಯಾನು ಉತ್ತರ ಕೊರ್ರೆ ಪೋಯ್ಚಿ ಉಳ್ಳಾಲ ಸಾಮರಸ್ಯದ ಭೂಮಿ ಉಳ್ಳಾಲ ಸಾಮರಸ್ಯ ಉಂಡು ಭಾರಿ ಅಡ್ಡೆ ಬೇಲೆ ಆಂಡ ಈ ಸಾಮರಸ್ಯನು ರಾಜಕೀಯ ಪ್ರಭೃತಿ ನಾಯಕರು ಸ್ಥಾಪಿ ಹಿತಾಸಕ್ತಿಗಳು ಹಾಳು ಮಲ್ಪೆ ಪ್ರಯತ್ನ ಮಲ್ಪೊಂದು ತಪ್ಪು ಸಂದೇಶ ಕುರಿಯರು ಸ್ವಾಮೀಜಿ ವೇದಿಕೆಡು ಏರಿಗೆ ಅವಕಾಶ ಕೊಡು ನಮಗೆ ಯೋಚನೆ ಮಲ್ಪಡು ವೇದಿಕೆಡೆ ಮಾತ್ರ ಅವಕಾಶ ಕೊರಂಡ ಆ ಪಣ್ಣಿನ ಪೂರ ನಮಗೆ ಏನೋಡಾಪುಂಡು ಇಂಚಿನ ಅಪಾಯ ನಮ್ಮ ಸುತ್ತಮುತ್ತ ನಡ್ತೊಂದುಂಡು ರಾಜಕೀಯದಾಕನ ಪುದರ್ಪಣೊಂದು ಸಾಮರಸ್ಯನು ಪುಡಪ್ಪುನ ಟಿಪ್ಪು ಸುಲ್ತಾನ್ಲ ರಾಣಿ ಹಬ್ಬಕ್ಕಲ್ಲ ಒಂಜೇನು ಪನ್ಪೊಂಜಿ ಪ್ರಯತ್ನ ಆರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಪಂಡೇರು ಶ್ರೀಮತಿ ಮಂಜುಳಾ ಅಮ್ಮಾವೆ ಹೆಂಗೆ ಪುದರ್ ಪಂಡದಾನೆ ಅಡ್ಡಿ ಆರು ಪುದರ್ ಪ್ರಿಂಟ್ ಆತನು ಶ್ರೀಮತಿ ಮಂಜುಳಾ ಎಂಜಿನ ಅದ ಪುದರಿಗೆ ನೆನಪರು ಪಣಿ ಬಿಡಿಸಿ ಶ್ರೀಮತಿ ಶ್ಯಾಮಲ ಆರು ಪನ್ ಪೇರು ರಾಣಿ ಹಬ್ಬಕ್ಕಲ ಟಿಪ್ಪು ಸುಲ್ತಾನ್ ಒಂಜಿ ಜನಕ್ಕೆ ಒಂಜೇ ಸ್ಥಾನ ಪನ್ಪರ್ ಇನ್ನು ತಿಥಿ ಆಯರ್ ಬಲ್ಲಿ ನಮ್ಮ ಜೋಕ್ಲಿಗೆ ಸಂಸ್ಕಾರ ಕೋರ್ಕ ನಮ್ಮ ಜೋಕ್ಲಿಗೆ ಎಡ್ಡೆಪ್ಪನ ಕಲ್ಪಂಗ ಅಂತ ಪಣ್ಣು ಯಾನು ವಿದ್ಯಾಧರ ಶೆಟ್ಟರಿಗೆ ಯಾನು ಸೋಲ್ಮೆ ಸಂದಾಯತೆ ಮಲ್ಪೆ ಚುಟುಕು ಭಾಷೆ ಮಲ್ಪೆ ಅಂದ್ರೆ ಈರೇನ ಪಂಡಿಜರು ಏನ ಮನಸ್ಸಿತ್ತ ಆ ಸಂಗತಿ ಉಳ್ಳಾಲ್ದ ಮಣ್ಣಿಡ ಪಣ್ಣೋದು ಹೆಂಗೆ ಪಣ್ಣೋದಿತ್ತನು ಈ ಸಂಗತಿಲಿ ನಿಕ್ಲ ದೀವನ್ ಎಲ್ಲ ಬ್ರಹ್ಮಗಳ ಶಾಪರಂಜಿನ ರಕ್ತೇಶ್ವರ ದೈವಸ್ಥಾನ ಪರಶುರಾಮ ಸೃಷ್ಟಿಗೆ ಇಡೀ ಮಾರ ಕೊರ್ಪಂಜ ದೈವಸ್ಥಾನ ಆವಡು ಈ ದೈವಸ್ಥಾನದ ಪ್ರಾಕಾರದ ಉಲಾಯಿ ನಿಕ್ಲು ಮಲ್ಪಂಜ ನಾಗದೇವತೆ ಪ್ರತಿಷ್ಠೆ ಈಗ ನಾಗದೇವತೆ ಜಿಡಿದೆರ್ತು ಅಂತ ಸ್ಥಿತಿ ನಿರ್ಮಾಣ ಆವಡು ಇಡಿಯ ತುಳುನಾಡಿನ ಕಾಪುನಂಚಿನ ಆ ಜಡಿದೆತ್ತಿನ ಸರ್ಪಮೂಲು ಉಂತಾಡು ನೆಲೆ ಆವಡು ಯಾನು ಪ್ರಾರ್ಥನೆ ಮಲ್ತು ಮಾತ್ರ ಎಡ್ಡೆ ಆವಡು ಪಣ್ಣ ರೆಡ್ಡೆ ಪಾತ್ರೆ ಮುಕ್ತ ಮಲ್ಪ ನಮಸ್ಕಾರ. ಧಾರ್ಮಿಕ ಸಭೆಲೆ ಅಧ್ಯಕ್ಷರಿಗೆ ಸ್ವಾಮೀಜಿಲೆಗೆ ಪೂರ ಸಮಯ ಪಲ್ಪುನ ಸಂಪ್ರದಾಯ ಆಯ್ತು ಅಂಚಾದು ಇರ್ನ ಬಾರಿ ಪೊರ್ಲುದ ಸಂದೇಶ ಐಟಲ ಪಂಡರ ಧಾರ್ಮಿಕ ಕ್ಷೇತ್ರಲು ಶ್ರದ್ಧಾ ಕೇಂದ್ರಗಳು ಸಂಸ್ಕಾರದ ಕೇಂದ್ರಲ್ಲ ಆವಡುಂದು ಹಿಂದೆ ನೀ ಅನ್ಲ ಪಾಪ ಪನ್ಪೈರೆ ನಾನು ಉಲ್ಲೇಖ ಮಂತಿದೆ ಕಡೆ ಪಂಡರು ನಮ್ಮ ಶಿಕ್ಷಣ ಕ್ಷೇತ್ರನೇ ಇತ್ತೆ ವಾಣಿಜ್ಯೀಕರಣ ಆವೊಂದುಂಡು ಪನ್ಪ ಐದಲ ಹೆಚ್ಚ ಧಾರ್ಮಿಕ ಕ್ಷೇತ್ರಲ್ಲ ವಾಣಿಜ್ಯೀಕರಣ ಆವೊಂದುಂಡು ಲಾಭ ನಷ್ಟನು ತೂ ಒಂದೇ ಧಾರ್ಮಿಕ ಕ್ಷೇತ್ರಲ್ಲ ಸಂಸ್ಕಾರ ಕೊರ್ಪಿನ ಕೇಂದ್ರಲ್ಲ ಆವಡು ಪನ್ಪನ ಇರ್ನ ಪಾತ್ರೆಗೂ ಧ್ವನಿ ಸೇರಿಸ ಒಂದು ನಮ್ಮೊಟ್ಟಿಗೆ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಸತೀಶ್ ಕುಂಪಲ್ರು ಬೈದರು ಅಧ್ಯಕ್ಷರನ್ನ ಅನುಮತಿದ ಮೇರೆಗೆ ಅವರನ್ನು ಸಭೆಗೆ ಎದ್ಕೊಂಡಿಲ್ಲ ಆ ರಡ್ಡು ಶುಭಾಶಯದ ಪಾತ್ರ ಪಡು ಅವರಿಗೆ ರವಿಶಂಕರ್ ವರುಣ್ ರಾಜ್ ಇವೆರು ಪೋದು ಸ್ವಾಗತದ ಗೌರವಾರ್ಪಣೆ ಮನ್ಪಡು 2 ನಿಮಿಷದ ಸಂದೇಶ ಚುಟುಕುದ ಸಂದೇಶ ಅರೆಗೆ ಪಡೋದಿಲ್ಲ ಮಾತೇರಲ್ಲ ಅನುಮತಿದ ಮೇರೆಗೆ ಅವರಿಗೆ ಸಭೆಟ್ಟು ವರುಣ್ ರಾಜ್ ಅವರನ್ನು ಸ್ವಾಗತ ಮನ್ಪಡು ಮಾತೇರಲ್ಲ ಪರವಾದ ಅವರಿಗೆ ಮೋಕೆದ ಸ್ವಾಗತ ಶ್ರೀಯುತ ಸತೀಶ್ ಕುಂಪಲಡೊಂಜಿ ನಾಡ ಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿನ ಉಂಡು ಮಂದಿನಾರು ಶ್ರೀಯುತ ಸತೀಶ್ ಕುಂಪಲ ಆರೆಡ್ದು ರಡ್ಡು ಎಡ್ಡಪುದ ಪಾತ್ರ ಚುಟುಕುದ ಸಂದೇಶ ಸತೀಶಣ್ಣ ಗ್ರಾಮದ ದೇವರನ್ನು ಅಂಚನೆ ಶ್ರೀಕೃಷ್ಣ ಪರಮಾತ್ಮನ ಅಪ್ಪ ರಕ್ತೇಶ್ವರನ ಪ್ರಾರ್ಥನೆ ಮಲ್ತೊಂದು ವೇದಿಕೆಡು ಉಪ್ಪುನ ಮಾತ ಪೂಜ್ಯ ಸ್ವಾಮೀಜಿನ ಆಶೀರ್ವಾದ ತಂದು ವೇದಿಕೆಡೆ ಮಾತೆರ್ಲ ಹಿರಿಯಕಲು ಅತ್ಯಂತ ಹಿರಿತ ನಡೆ ಈ ಬಾಗಡೆ ನಮ್ಮ ಪೂರ ಸಮಾಜನ ಹಿಂದುತ್ವದ ಆಧಾರದ ಮಿತ್ತು ದುಮ್ಮುಕೊನೆಯರಿಗೆ ಮಾರ್ಗದರ್ಶನ ಮಂತನಂಚಿನ ಹಿರಿಯಕ್ಲೆಗ್ಲ ವೇದಿಕೆಡು ಉಪ್ಪನ ಮಾತ ಆತ್ಮೀಯ ಬಂಧುಲೆಗ್ಲ ನಾನು ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ ಒಂದು ರಾಜಾರಾಮ್ ಭಟ್ರು ಪನೊಂದಿತ್ತೇರೆ ತಿಪ್ಪುನ ನನವರಿಯನ ಬೊಕ್ಕೊರಿಯನ ಪೂರರ್ನಲ್ಲ ಸಂಗತಿಲೇನು ಮಿತ್ತು ಕನಯರಿಗೆ ಕೆಲವೇರು ಪ್ರಯತ್ನ ಮಲ್ಪೇರನ್
ಅನ್ನರೆ ಇರೇ ಗೊತ್ತುಂಡು ನಂಗೆ ಮಾತೆರೆಲ್ಲ ಗೊತ್ತುಂಡು. ನರೇಂದ್ರ ಮೋದಿ ಈ ದೇಶಡ್ ಪ್ರಧಾನಮಂತ್ರಿ ಆದುಪ್ಪುನಡೆ ಮಟ್ಟ ಆ ವ್ಯಕ್ತಿಗಳ ಈ ದೇಶದ ಒಂಜಿ ರೋಮಲ್ ಮುಟ್ಟಾಯರೆ ಸಾಧ್ಯ ಜೀನ್ ಪನ್ಪನೇನು ನರೇಂದ್ರ ಮೋದಿ ತೋಜಾದು ಕೊಡ್ತೇನೆ. ನರೇಂದ್ರ ಮೋದಿ ಇತ್ತನೇದಾತ್ರನೇ ನಮ್ಮ ಪೂರೆಲ್ಲ ಮೂಲ ಶಕ್ತಿಯುತವಾದ ಈ ರಕ್ತೇಶ್ವರಿದ ಕಾರ್ಯಕ್ರಮನ ಅಭೂತಪೂರ್ವವಾದ ಬಾರಿ ಪೊರ್ಲುಡು ಮಲ್ತೊಂದಿಲ್ಲ. ಅಕಸ್ಮಾತ್ ದುಂಬುದ ಆಡಳಿತ ನೇನು ಪೂರ ಆಲೋಚನೆ ಮಲ್ತದುಂಡ ಎಂಗ್ಲು ಏತಾ ರವಿಶಂಕರ್ ನೆಟ್ಟೆ ಪೂರ ಈ ಬಾಗಡ್ ಕಷ್ಟ ಬೈದನ ನಂಗೆ ಗೊತ್ತುಂಡು. ಹೆಂಗೆ ಭಾರಿ ನೆನಪುಂಡು. ಈ ಬಾಗಡ್ ಕೋಮುಗಲ ಬ್ಯಾಂದ್ ಒಲ್ಪಾನ್ಲ ಪ್ರಾರಂಭ ಆದಿತ್ತಂಡ ಸಾರುತ್ತೋರ್ಮನ ತೆನ್ಪತ್ರ ಡೇಟ್ ಉಚ್ಚಿಲಡೆ ಪ್ರಾರಂಭ ಆತೀನಿ ಅಲ್ಪಡ್ದೆ ಮುಲ್ಪ ಅದನ್ನೆರೆ ಉಲ್ಪಡ್ದೆ ಪ್ರಾರಂಭ ಆಯಿನ ಓಡೆ 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 ಹೋಯ್ನಿ. ಆ ಸಂದರ್ಭಡೆ ಹೋರಾಟ ಮಲ್ತಿದ ಮುಲ್ಪ ನಂಗೆ ಮಾತ್ರೆಗಳ ಧೈರ್ಯ ಕೊರ್ಪನಂಚಿನ ಕೆಲಸಲೇನು ಮಲ್ದೇರೆ ಅವಳ ವಿಶೇಷವಾದ ಕೋಡೆ ಹೊರೆ ಕಾಣಿಕೆದ ಕಾರ್ಯಕ್ರಮಲೇನು ತೂನಾಗ ಅಭೂತಪೂರ್ವ ಏರೆಗ್ಲ ಮಲ್ಪರೆ ಸಾಧ್ಯ ಅಂದ ನಂಜಿ ಹೊರೆ ಕಾಣಿಕೆ ಈ ಬಾಗಡ್ ಆತನ ಬಂಡ ಅವು ರಕ್ತೇಶ್ವರಿ ದೇವರನ ಆತನಂದು ಯಾನ ಈ ಸಂದರ್ಭದ ಪನ್ನದಿಲ್ಲ. ಐಕ್ ಕಾರಣ ಒಂಜೆ ರಾಮದಾಸ್ ಅನ್ನೆ ಅವಡೆ ರವಿಶಂಕರ್ ಅವಡೆ ಅತ್ತಂಡ ಮಾತ ಇಡೀ ತಂಡ ಮುಲ್ಪ ವಾ ಬಾಗಡಿ ಇವನ್ ಕುಂಪಲದ ಕಾರ್ಯಕ್ರಮ ಆಡು ಒಲ್ಪ ಕಾರ್ಯಕ್ರಮ ಮಾಡಲ್ಲ ಅಕ್ಕಲ್ನ ಎಲ್ಲಿಯ ಕಿಂಚಿತ್ ಅಳಿಲ ಸೇವೆನ ಕೊರಂದೆ ಒಲ್ಪಲ ಉಪ್ಪುನಂಚಿನ ಸಂಸ್ಥೆ ಪಂಡ ಅವ್ರ ರಕ್ತೇಶ್ವರಿದೆ ಬಲಗ ಅಂತ ಪನ್ಯಾರೆ ಅತ್ಯಂತ ಸಂತೋಷ ಪಡೆಪೆ ಅಂಚಿತ್ತಿನ ಈ ಸಂಸ್ಥೆದ ಕಾರ್ಯಕ್ರಮಲೆಡೆ ಯಾನು ಸುರುಕೆ ಬತ್ತದು ಕುಲೋಡಿತ್ತೇನೆ ದಯಪಂಡ ಅವ್ಲು ನಲ್ಲನ್ನೇ ಬತ್ತೇರು ಆಟದಲ್ಪ ಬತ್ತಿ ಪಕ್ಕ 6 ಫಂಡೇರು ಹೆಂಗೆ ಓಡೆ ಪೋಜಿನಲ್ಲ ಮಲ್ಲಿ ರಕ್ತೇಶ್ವರಿಗೆ ಒಂಜಿ ಪೋಡು ಒಂದು ಬಾರಿ ಬಾರಿ ಪ್ರೀತಿಡ ಅಲ್ಪ ಕುಲ್ದಿತ್ತೆ ಬಂಡೇರು ಅವು ಹರಿಶನ್ನನ ಕಾರಣಕ್ಕೂ ಅದು ಪೇರೆ ಯಾರು ಹರಿಶನ್ನೆ ಫಂಡದು ಪೇರು ಎನ್ನ ಇಡೇಗೊಂಜಿ ಬರೋಡೆ ಇರೆಂದು ಅಂಚ ಅದು 6 ಅಲ್ಪ ಫಂಡೇರು ತಯಪಂಡ ಹರಿಶನ್ನನ ಮಿತ್ತಾರೆಗೆ ಬಾರಿ ಪ್ರೀತಿ ಉಂಡು ಅಂದಲ ಎಂಕ್ ಗೊತ್ತುಂಡು ಹರಿಶನ್ನಗ್ಲಾರ್ನ ಮಿತ್ತು ಬಾರಿ ಪ್ರೀತಿ ಉಂಡು ಅಂದಲ ಎಂಕ್ಲೆ ಗೊತ್ತುಂಡು ಪಕ್ಕ ನಳಿನನ್ನಾಗ ಈ ಕ್ಷೇತ್ರದ ಮಿತ್ತಲ ಬಾರಿ ಪ್ರೀತಿ ಉಂಡು ಅಂತ ಎಂಕ್ಲ ಗೊತ್ತುಂಡು ಅಂಚ ಅದು ಆರೇ ನೆನೆಪುದಿದ್ದು ಇನಿ ಕಾಂಡೆ ಬೆಂಗಳೂರಿಗೆ ಹೋಪುನಾರ್ಲ ಕುಲ್ಲುದು ಆಟಕ್ಕೆ ಹೋದ ಐದು ಪಕ್ಕ ರಕ್ತೇಶ್ವರಿ ದೇವಸ್ಥಾನದ ಈ ಕಾರ್ಯಕ್ರಮಕ್ಕೆ ಬರ್ಪಂದು ಬಣ್ಣ ಹಿಡ್ದಾತ್ರ ಅರ್ನ ಒಟ್ಟಿಗೆನೇ ಬರ್ಕಂದು ಬರ್ತೀನಿ ಅಂಚ ಅದು ಬಣ್ಣಗ ರಾಜಾರಾಮ್ ಭಟ್ರೆ ನಮ್ಮ ಮಾತಿರ್ನಲ್ಲಿ ಹಿರಿಯರ ಅಧ್ಯಕ್ಷೀಯ ಭಾಷಣ ಮಲ್ತದ್ದು ಫಿರ ಯಾನು ವೇದಿಕೆಗಳ ಬರ್ಚಿ ತಿರ್ತುಗುಲ್ವೆ ಕಂಡೆ ಅಂಡ ಎನ್ನ ಊರದ ಜನಕುಲು ಅತ್ಯಂತ ಪ್ರೀತಿದ ನಮ್ಮ ಗ್ರಾಮದ ಜನಕುಲು ನಿಕ್ಲೆ ಬೇಜಾರಾರೆ ಬಲ್ಲಿ ಬಂಡದ ವೇದಿಕೆ ಕುಲ್ಲುದು ರಡ್ಡು ಶುಭ ಸಂದೇಶ ಪಾತೆರ ಪ್ರಯತ್ನ ಮಲ್ದೆ ಈ ಒಂಜಿ ದೇವಸ್ಥಾನದ ಕೆಲಸ ಕಾರ್ಯ ಬಕ್ಕ ರಕ್ತೇಶ್ವರಿ ದೇವರನ ಈ ಕೆಲಸ ಕಾರ್ಯ ಪೂರ ಮಲ್ಪನಾಗ ಎನರ್ದಲ ಕಿಂಚಿತ್ ಸಾಕಾರ ಆವಡೊಂದು ರವಿಶಂಕರ್ ರಾಮದಾಸ್ ಅನ್ನೆ ಅಜಿತ್ ಅನ್ನೆ ಪದೇ ಪದೇ ಫನ್ಪಾರ್ ನಿಕ್ಲು ಅಂಡ ಒಂಜಿ ವಿನಂತಿ ಮಲ್ಪನು ದುಮ್ಮುದ ದಿನಕ್ಲೇಡು ವಿದ್ಯಾಧರನ ನೆನೆಪುದಿಲ್ಲ ದುಮ್ಮುದ ದಿನಕ್ಲೇಡು ಎಂಕಲ್ನ ಸಂಘಟನೆಗೆ ಎಂಕಲ್ನ ಪಾರ್ಟಿಗೆ ಈ ಕ್ಷೇತ್ರದ ಜವಾಬ್ದಾರಿ ಒಂಜಿ ತಿಕ್ಕಂಡ ರವಿಶಂಕರ್ ನಿಕ್ಲು ಏರ್ನ ಡೊನೇಷನ್ಗೆ ಸಮೇತ ಟೆನ್ಷನ್ ಮಲ್ಪನಾಗತ್ತೆ ಈ ಕ್ಷೇತ್ರಕ್ಕೆ ಹೆಂಚಿನ ಪೂರ ಕೆಲಸ ಕಾರ್ಯಗಳನ್ನು ಸರ್ಕಾರದ ದಾವಡ ಅಭೂತಪೂರ್ವವಾದ ಕೆಲಸ ಮಲ್ಪರೆ ಎಂಗ್ಲು ಮಾತೆಲ್ಲ ಸರ್ವ ಪ್ರಯತ್ನ ಮಲ್ಪ ಅಂದ ಈ ಸಂದರ್ಭ ಪನೊಂದು ಇಜ್ಜಿಂಡಲ ಈ ಕ್ಷೇತ್ರಕ್ಕೆ ಹೆಂಚಿನಲ್ಲ ಸಾಕಾರ ಅಪನಂಚಿನ ಸಂಗತಿಯನ್ನು ನ್ಯಾಯಯುತವಾದ ಮಲ್ಪನ ಪ್ರಯತ್ನ ಎಂಗ್ಲು ಮಾತೆಲ್ಲ ಸೇರಿದ ಮಲ್ಪ ಅಂತ ಪನೊಂದು ಅವಕಾಶಕ್ಕೆ ವಂದಿಸದ ಮಾತೆರೆಗಳ ಧನ್ಯವಾದ ಸಲ್ಲಿಸದ ಏನಪ್ಪಾದ್ರಿಂದ ಜೈಕರಣ ಕ್ಷೇತ್ರದ ಅಭಿವೃದ್ಧಿಗೆ ವಾಬಿತ್ಯದ ಸಹಕಾರ ಪಡೆಯನ್ನು ಮಾತ ಕೊರೆಯರ ದುಂಬುದ ದಿನಗಳು ಖಂಡಿತವಾದ ಪ್ರಯತ್ನ ಮರ್ಪೆ ಮಾಡಿದ್ದು ಭರವಸೆದ ಪಾತ್ರೆ ಮಂಡಳಿ ಶ್ರೀಯುತ ಸತೀಶ್ ಕುಂಪಲ ಅವರಿಗೆ ಸೊಲ್ಮೆ ಸಂದ ಒಂದು ಧಾರ್ಮಿಕ ಸಭೆಯಲ್ಲಿಸಿದ ಅಕೆರಿದ ಹಂತಗೂ ಬರುವುದಿಲ್ಲ ಸಂಪ್ರದಾಯದ ಸೊಲ್ಮೆ ಸಂದಾಯ ಬರುವುದಿಲ್ಲ ಶ್ರೀ ಆನಂದ ಶೆಟ್ಟಿ ಮಾಗಣದ ಸೋಮನಾಥ ದೇವರ ಗಡ್ಡ ಬರೊಂದು ಈ ಪುಣ್ಯದ ಮಣ್ಣಡು ನೆಲವೂರಿನಂಚಿನ ಅಪ್ಪೆ ರಕ್ತೇಶ್ವರಿಗೆ ಸಪರಿವಾರ ದೇವರಿಗೆ ವಂದನೆ ಮಲ್ತೊಂದು ಈ ರಡ್ಡನೇ ದಿನದ ಇನಿತ ಧರ್ಮಲೇಸಡು ಆಶೀರ್ವಚನ ಕೊರ್ನಂಚಿನ ಪರಮ ಪೂಜ್ಯ ಸ್ವಾಮೀಜಿಯರಿಗೆ ತರದಗ್ಗಾದ ವಂದಿಸ ಒಂದು ಇನಿತ ದಿನಟ್ಟು ಬಾರಿ ಪೊರ್ಲುದ ಆಶೀರ್ವಚನದ ಪಾತ್ರ ಕೊರ್ದು ಮುಲ್ಪದ ಜವಣಿಯರನ್ನು ಜೋಕ್ಲೇನು ಅಪ್ಪೆನಕ್ಲೇನು ನನಾತ್ ಧರ್ಮ ಕಾರ್ಯಗೂ ಉರಿದು ಮಿಸಾಯಿನಂಚಿನ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯರನ್ನ ಕಾರ್ಪತ್ತದ ಆರೆಗೆ ಈ ಭಾಗದ ಸರ್ವ ಬಂಧುಲ್ನ ಪರವಾದ ಭಕ್ತಿಪೂರ್ವಕ ನಮನನ್ನು ಸಮರ್ಪಣೆ ಮಲ್ತೊಂದುಲ್ಲ ಅಂಚನೆ ಇನಿತ ಸಭಾಲೇಸದ ಗುರಿಕಾರ್ಮೆಯನ್ನು ವಹಿಸದು ಬಾರಿ ಎಡ್ಡದಿನ ಮದಿಪು ಕೊರ್ನಂಚಿನ ಶ್ರೀ ರಾಜಾರಾಮ್ ಭಟ್ರು ಬೇರೆ SCDC ಬ್ಯಾಂಕ್ದ ನಿರ್ದೇಶಕರು ಅಂಚನೆ ಶಿಕ್ಷಣ ತಜ್ಞರು ಆರೆಗೆ ಮುಲ್ಪ ಸೇರಿದಿನಂಚಿನ ಮಾತ ಬಂಧುಲ್ನ ಪರವಾದ ಪ್ರೀತಿದ ವಂದನೆಯನ್ನು ಸಮರ್ಪಣೆ ಮಲ್ಪ ಅಂಚನೆ ದೀಪ ಪ್ರಜ್ವಲನೆ ಮಲ್ತನಂಚಿನ ಪೂಜ್ಯ ಶ್ರೀ ಸೂರ್ಯನಾರಾಯಣ ಒಲ್ಲೆರು ಪ್ರಧಾನ ಅರ್ಚಕರು ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಮೇರೆಗಳ ಭಕ್ತಿದ ಸೊಲ್ಮೆನ ಸಂದಾಯಿತ ಮಲ್ತೊಂದು ವೇದಿಕೆಡೆ ಉಪ್ಪುನಂಚಿನ ಶ್ರೀ ಸತ್ಯಶಂಕರ ಬೊಲ್ಲವೇರು ಧರ್ಮಾಧಿಕಾರಿಗಳು ಶೃಂಗೇರಿ ಶಾರದಾ
ಶಾಖಾಮಠ ಕೋಟೆಕಾರ್ ಬೇರೆಗಿಲ್ಲ ಉಡಲುರ್ಮೆ ಸೊಲ್ಮೆ ಸಂದಾಯಿತ ಮಲ್ತೊಂದು ವೇದಿಕೆ ಪುಣಂಚಿನ ಮಾತ ಗಣ್ಯರಿಗೆ ಒತ್ತಟ್ಟಡು ಉಡಲುರ್ಮೆ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ ಅಂಜನೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಕೊರ್ನಂಚಿನ ಈ ಊರದ ಅಂಜನೆ ಪರವೂರದ ಮಾತ ಸದ್ಭಕ್ತ ಬಂಧುಲೆಗಳ ಉಡಲುರ್ಮೆ ಸಂದಾಯಿತ ಮಲ್ತೊಂದು ಕಾರ್ಯಕ್ರಮದ ನಿರೂಪಣೆ ಮಲ್ತನಂಚಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿದ್ಯಾಧರ ಶೆಟ್ಟರಿಗೆ ಅಂಜನೆ ಈ ಕಾರ್ಯಕ್ರಮನು ಯೂಟ್ಯೂಬ್ ಹೊಸಕುರಲ್ ಯೂಟ್ಯೂಬ್ ಮೂಲಕ ವಿಶ್ವದಾದ್ಯಂತ ಪ್ರಸಾರ ಮಲ್ತೊಂದಿಪ್ಪಣಂಚಿನ ವಿದ್ಯಾಧರ ಶೆಟ್ಟರ್ನ ತಂಡಗಳ ಉಡಲೊರ್ಮೆ ವಂದನೆ ಸಲ್ಲಿಸಾವೊಂದು ಧನ್ಯವಾದದ ಒಟ್ಟಿಗೆ ಇಣಿತ ಕಾರ್ಯಕ್ರಮದಕ್ಕೂ ಮುಗಿತಲದ ಚುಕುದೀಪ ಸೋಲ್ಮೇಲು ಸಭೆಲೇಸಿಗೆ ಮುಕ್ತಾಯದ ಘೋಷಣೆ ಮಂತೊಂದಲ್ಲ ಅಂಚನೆ ನನ್ನ ಒಂತೆ ಬರ್ತೋಡು ಈ ವೇದಿಕೆಡು ಪರಿಸರದ ಪ್ರತಿಭೆಲೆ ಹಿಡಿದು ಸಾಂಸ್ಕೃತಿಕ ವೈವಿಧ್ಯ ಪ್ರದರ್ಶನ ಎರಡು ಮಾತೆರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದಲ್ಲ ಮಾತೆರೆಲ್ಲ ಅವಳು ಒಣಸ ಇಲಕನೆ ವೇದಿಕೆದ ಎದುರು ಬತ್ತು ಕುಲ್ಲೋಡು ನಮ್ಮ ಊರದ ನಮ್ಮ ಪರಿಸರದ ಪ್ರತಿಭೆಲು ಈ ವೇದಿಕೆಡು ತಂಗಲ್ನ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ಕಾರ್ಯಕ್ರಮಗಳನ್ನು ಪ್ರದರ್ಶನ ಮನ್ಪೆರಲ್ಲ ಸುಮಾರು 3/4 ಗಂಟೆ 1 ಗಂಟೆದ ಕಾರ್ಯಕ್ರಮ ಮಾತೆರಲ್ಲ ಕುಲ್ಲುದು ಸಹಕಾರ ಕೊರಡು ಮಾತೆರಲ್ಲ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಂತಂದುಲ್ಲ ಅವಳು ಸಾಂಸ್ಕೃತಿಕ ವೈವಿಧ್ಯ ನೃತ್ಯ ತಂಡಲು ಪುದರ್ಗೊರ್ನಕಲು ತಯಾರಾದ ಪಡು ಸುರುಕು ತಪಸ್ಯ ಚೌಹಾಣ್ ಭರತನಾಟ್ಯ ಕಾರ್ಯಕ್ರಮ ರಡ್ನೇಕ್ ಮನಸ್ವಿನಿ ಬೊಕ್ಕ ರಿಯಾ ಐದು ಬೊಕ್ಕ ದೀಪಿಕಾ ಐದು ಬೊಕ್ಕ ರಾಜಶ್ರೀ ಐದು ಬೊಕ್ಕ ಧ್ರುವಂ ಬೊಕ್ಕ ತಪಸ್ಯ ಚೌಹಾಣ್ ತ್ರಿಶಾಂಗ್ ಐದು ಬೊಕ್ಕ ಕವನ ಅಕ್ಷತ ಪ್ರಾಪ್ತಿ ಶ್ರೇಯ ದೀಕ್ಷಿತ್ ಐದು ಬೊಕ್ಕ ಪ್ರತೀಕ್ಷಾ ಬೊಕ್ಕ ಬಳಗದಕಲು ಐದು ಬೊಕ್ಕ ಪ್ರಾಪ್ತಿ ಬೊಕ್ಕ ಶ್ರೇಯ ಅಂಚನೆ ಮಲ್ಲಕಲ್ನ ತಂಡೋರ್ದು ತಿರುವಾದಿರ ಕಾರ್ಯಕ್ರಮ ಐದು ಬೊಕ್ಕ ರಾಜ ಗುಳಿಗಬನ ಮಹಿಳಾ ಮಂಡಳಿದಕಲ್ನ ಕಾರ್ಯಕ್ರಮ ಈ ವೇದಿಕೆಡಿ ಈತ ತಂಡೋಲು ಪುದರ್ ಕೊಡ್ತೇರು ಮಕ್ಕಳು ಪೂರ ತಯಾರಾದ ಪೊಡು ಬಣ್ಣದಕ್ಕೆ ಏನೊಂದಿಲ್ಲ ಈತ ಸುರುಕಾದ ತಪಸ್ಯ ಚೌಹಾಣ್ ಭರತನಾಟ್ಯಗೂ ಐದು ಬೊಕ್ಕ ಮನಸ್ವಿನಿ ಬೊಕ್ಕ ರಿಯಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ವೇದಿಕೆಗೆ ತಯಾರಾದ ಪೊಡು ಬಣ್ಣದ ವಿನಂತಿ ಬಂದದ್ದು
ಆತ್ಮೀಯ ಬಂಧುಗಳೇ, ಶ್ರೀ ರಕ್ತೇಶ್ವರಿ ಕಲಾ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಈಗ ಮುಂದುವರಿಯುತ್ತದೆ. ಮೊದಲಿಗೆ ತಪಸ್ಯ ಚೌಹಾಣ್ ಭರತನಾಟ್ಯ ಕಾರ್ಯಕ್ರಮಕ್ಕೆ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ, ನಂತರದ ಮನಸ್ವಿನಿ ಮತ್ತು ರಿಯಾ ಅವರು ತಯಾರಾಗಿರಬೇಕು. ಮುಂದಕ್ಕೆ ದೀಪಿಕಾ ಅವರು ಕೂಡ ತಯಾರಾಗಿರಬೇಕು. ಈಗ ತಪಸ್ಯ ಚೌಹಾಣ್. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ಪ್ರತಿಭೆಗಳನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ, ನಮ್ಮ ರಕ್ತೇಶ್ವರಿ ದೇವಸ್ಥಾನದ 2ನೇ ದಿನದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಸ್ಥಳೀಯ ಮಕ್ಕಳಿಂದ ಸಾಂಸ್ಕೃತಿಕ ವೈವಿಧ್ಯ. अजेन्द्र पूजित विघ्नेश्वरो अजेन्द्र पूजित विघ्नेश्वरो गणादि सन्नुत पद पद्मकरं गणादि सन्नुत पद पद्मकरं कुञ्जरबन्धन चतुरधरकरं कुञ्जरबन्धन चतुरधरकरं कुञ्जरबन्धन चतुरधरकरं कुञ्जरबन्धन चतुरधरकरं गुरुगुहाग्रजं प्रणवाकारं गजाननयुतं भजामि सततं कुञ्जरबन्धन चतुरधरकरं गुरुगुहाग्रजं प्रणवाकारं गजाननयुतं गणेश्वरं भजामि सततं सुरेश्वरं गजाननयुतं गणेश्वरं गजाननयुतं गणेश्वरं गजाननयुतं
ಗಣೇಶನಂ ವಂದನೆಗಳು. ತಪಸ್ಯಾ ಚವ್ಹಾಣ್, ಭರತನಾಟ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭೆಯಾಗಿ ಮಿಂಚಿದಂತಹ ತಪಸ್ಯಾ ಚವ್ಹಾಣ್ ಇದೀಗ ತಮ್ಮ ಪ್ರದರ್ಶನ ನೀಡಿದ್ದಾರೆ. ಅವರಿಗೆ ವಂದನೆಗಳು. ಎಲ್ಲರೂ ಚಪ್ಪಾಳೆಯೊಂದಿಗೆ ಈ ಪುಟಾಣಿ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಮನಸ್ವಿನಿ ಮತ್ತು ರಿಯಾ. ಮನಸ್ವಿನಿ, ರಿಯಾ. वराहरूपं देववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ವಂದನೆಗಳು. ಮನಸ್ವಿನಿ ಮತ್ತು ರಿಯಾ ಒಂದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನವನ್ನು ಎಬ್ಬಿಸಿದಂತಹ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ. ವಂದನೆಗಳು. ಮುಂದಕ್ಕೆ ದೀಪ್ಶಿಕಾ ವೇದಿಕೆಗೆ ಬರಬೇಕಾಗಿ ವಿನಂತಿ. ದೀಪ್ಶಿಕಾ, ಆನಂತರ ರಾಜಶ್ರೀ ತಯಾರಾಗಿರಬೇಕು. ಆನಂತರ ಧ್ರುವಂ ಮತ್ತು ಗಾನ್ಯ ಅವರು ತಯಾರಾಗಿರಬೇಕಾಗಿ ವಿನಂತಿ. ಇದೀಗ ದೀಪ್ಶಿಕಾ ನಂತರ ರಾಜಶ್ರೀಯ ನಂತರ ಧ್ರುವಂ ಮತ್ತು ಗಾನ್ಯ, ಆನಂತರ ಮತ್ತೆ ತಪಸ್ಯಾ ಚವ್ಹಾಣ್ ಕ್ರಮ ಪ್ರಕಾರ ತಯಾರಾಗಿರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಆದಷ್ಟು ಬೇಗ ಬಂದು ಪ್ರದರ್ಶನವನ್ನು ನೀಡಬೇಕಾಗಿ ವಿನಂತಿ. ದೀಪ್ಶಿಕಾ ಇಲ್ಲದಿದ್ದರೆ ರಾಜಶ್ರೀ ಬನ್ನಿ.
गिफ्ट सारेगामा कारवा। ढोलीड़ा ढोलीड़ा सैयमानी सैयरुने हिचलई गरबे घुमो ढोलीड़ा ना ढोल बजा धम 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 धमक धम ढोलीड़ा धम धम बजे ढोलीड़ा धम धम धमक बजे ढोलीड़ा धम धम धमक बजे नच नच रे ढोल पे हवा ढोलीड़ा धम धम धमक बजे ढोलीड़ा धम धम धमक बजे बिगड़ा जाए जरा जरा दिल मेरा खुल के नाचूं शर्माए दिल मेरा कैसे समझो उड़ गए हो सारा रे ढोल पे नशा ढोलीड़ा धम धम धमक बजे ढोलीड़ा धम धम धमक बजे ढोलीड़ा धम धम धमक बजे नच नच रे ढोल पे हवा मारी मारी कमर मारी आरा सुरमा अमराजे आवा गणना डूंगर मारी काली तारा डंका वागे ವಂದನೆಗಳು ದೀಪ್ಶಿಕಾ. ಮುಂದಕ್ಕೆ ರಾಜಶ್ರೀ. ರಾಜಶ್ರೀಯ ನಂತರ ಆದ್ಯ ಉಳ್ಳಾಲ್, ಆ ನಂತರ ಧ್ರುವಂ ಮತ್ತು ಗಾನ್ಯ ತಯಾರಾಗಿರಬೇಕಾಗಿ ವಿನಂತಿ. प्रणवालय पाहि परिपालय परमेशी कमलालय श्रीदेवी कुरिपिंचवे करुणाम्बुरासी धीं तारा धीं धीं तारा जतुलतो ना आलोचने निरंतरं नीकु निवाळि निव्वाలని नालो आवेदने నువ్వాదరించేలా నివేదనవ్వాలని జీవముతో
ವಿನೋದಿನಿ ಭುವನ ಪಾಲಿನಿವೇ ಅನಾಥ ರಕ್ಷಣ ನೀ ವಿಧಿ ಕಾದಟೆ ಮೊರವಿನಿ ಚೇರವಟೆ ಬಹಳ ಉತ್ತಮವಾಗಿ ನೃತ್ಯವನ್ನು ಮಾಡಿದಂತಹ ರಾಜಶ್ರೀ ಇವರಿಗೆ ವಂದನೆ ನಡೆಪಿಸ್ತಾ ಈಗ ಆದ್ಯ ಉಳ್ಳಾಲ್ ಇವರಿಂದ ನೃತ್ಯ ಪ್ರದರ್ಶನ. ಆದ್ಯ ಉಳ್ಳಾಲ್ ಇವರಿಂದ ಒಂದು ಸಂಗೀತ. ಹಲ್
ಒಂಜಿ ಪುಟಾಣಿ ಪ್ರತಿಭೆಗೆ ಮಾತೆಲ್ಲ ಜೋರಾದ ತಾಟಿ ಪಟ್ಟೋಡು ಬಂದು ಅಲ್ಲಿನ ಪ್ರೋತ್ಸಾಹ ಮಾಡ್ಕೊಳ್ಳೋದು ವಿನಂತಿ ಬಂದೊಟ್ಟಿಗೆ ಆದ್ಯ ಉಳ್ಳ ಮೇರೆಗೆ ರಕ್ತೇಶ್ ದೇವಸ್ಥಾನ ಬರೆದು ವಂದನೆ ಅರ್ಪಿಸೋನಲ್ಲ ಇತ್ತೆ ಧ್ರುವಂಬಕ ಗಾನ್ಯ ಮುಕ್ಳೆಡ್ದು ನೃತ್ಯ ತಪಸ್ಸಿ ಬಕ್ಕ ಚೌಹಾಣ್ ಬಕ್ಕ ರೆಡಿ ಅವಡು ತ್ರಿಶಾಂಕಲ ರೆಡಿ ಅವಡು
ಧ್ರುವಂಬಕ ಗಾನ್ಯಾಗ ವಂದನ ಅರ್ಪಿಸೋ ಒಂದು ಇತ್ತೆ ತಪಸ್ಸಿವಕ ಚೌಹಾಣ್ ರೆಡಿ ಅವಡು वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ತಪಸ್ಯ ಚವಾಣ್ ವರಾಹ ರೂಪಂ ಮತ್ತೆ ಅದೇ ಹಾಡು ಸೊಗಸಾಗಿ ನರ್ತಿಸಿದ್ದಾರೆ. ಚಪ್ಪಾಳೆ ಎಲ್ಲರೂ ಮಾತೆಲ್ಲ ಜೋರದ ತಾಟಿ ಮಾಡುದು ಪುಟಾಣಿ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊರಡು ದುಂಬಗ್ ಪ್ರಶಾಂತ್ ತ್ರಿಶಾಂಕ್ ವೇದಿಕೆಗೆ ತಯಾರಾದ ಪಡು ಐದು ಪಕ್ಕ ತಿರುವಾದಿರ ತಂಡದ ಗೋಲ್ ತಯಾರಾದ ಪಡ ಐದು ಪಕ್ಕ ಇದೆ ತ್ರಿಶಾಂಕ್ ಇಜ್ಜೆರಾ ಬೋಡಾದು ಮಂತಿನಂಚಿನ ನೃತ್ಯ ಪಂಪಿನಂಚಿನ ಪ್ರತೀತಿಡು ಈ ತಿರುವಾದಿನ ನೃತ್ಯಡು ನಮ್ಮ ಎದುರುಡುಲಿರು ನಿಶಾ ಪಣಿಕರ್, ಪ್ರೇಮ ಅಶೋಕ್, ನಯನ ಉಮಾಶಂಕರ್, ಯಶೋಧ, ಪ್ರಣೀತಾ, ವಾಣಿ, ವೇದವತಿ, ಸೋನಿ, ಶ್ಯಾಮಿಲಿ, ಶರಣ್ಯ,
ಮಕ್ಕಳು ಪೂರ ಈ ತಿರುವಾದಿರ ನೃತ್ಯ ತಂಡಡುಲ್ಲೇರು ಶಿವನು ಎಂಚ ಪಾರ್ವತಿ ದೇವಿ ಒಲಿಸಾಯರು ಪಂಪಿನನು ನೃತ್ಯ ರೂಪಕಡು ಐಟ್ಲ ದೀಪ ಮತ್ತೊಂದು ವಿಶೇಷವಾದ ನಲಿಪುಣಂಚಿನ ಪದ್ಯ ದೀಪದ ಸುತ್ತ ಆರಾಧನೆ ಮನ್ಪುಣಂಚಿನ ಪದ್ಯ ಇತ್ತೆ ತುಲೆ ತಿರುವಾದಿರ ಸೋಮೇಶ್ವರದ ಪರಿಸರದ ತಂಡಲಿಡ್ದು ಐದು ಬಕ್ಕ ಪ್ರಾಪ್ತಿ ಶ್ರೇಯ ದೀಕ್ಷಿತ್ ಮಕ್ಕಳು ತಯಾರಾದ ಪಡು ಐದು ಬಕ್ಕ ರಾಜ ಗುಳಿಗಬನ ತಗೊಳ್ ತಯಾರಾದ ಪಡು मुदाकरात्तमोदकं सदा विमुक्तिसाधकं कलाधरावतंसकं विलासिलोकरक्षकम् अनायदैकनायकम् विनाशिदेभदैत्यकम् नताशुभाशुनाशकं नमामि तं विनायकम् शिवदं निरयुं प्रणवं चिन्मयरूपं तोळुदु वणङ्गि तिरुवादिरराविदिल शिवदं निरयुं प्रणवं चिन्मयरूपं तोळुदु वणङ्गि तिरुवादिरराविदिल देवहितं देविमुखं तेलियुं वेण्चन्द्रन पोल आदिरयाय पाडि वरू राविल नी वार्मुडि निन्नी पूकोड जाति आडिडां सखिमारे वार्मुडि निन्नी पूकोड जाति आडिडां सखिमारे शिवदं निरयुं प्रणवं चिन्मयरूपं तोळुदु वणङ्गि तिरुवादिरराविदिल मोहमुडन पोटु पाडिडु मीणं वेणिगळाडिडु मीरडि ताळं मोहमुडन पोटु पाडिडु मीणं वेणिगळाडिडु मीरडि ताळं देवी सविधं निरयुगयायि देवी सविधं निरयुगयायि प्रणय स्वरूपं देवन् मोहमुडन पोटु पाडिडु मीणं वेणिगळाडिडु मीरडि ताळं देवी सविधं निरयुगयायि प्रणय स्वरूपं देवन् शिवदं निरयुं प्रणवं चिन्मयरूपं तोळुदु वणङ्गि तिरुवादिरराविदिल चन्दमुडि विधमाडകൾ ചാർത്തി ചന്ദനകളവം വെയിൽ തൂകി ചന്ദമുടി വിധമാടകൾ ചാർത്തി ചന്ദനകളവം വെയിൽ തൂകി സുന്ദരി മാരണി ചേരുകയായി സുന്ദരി മാരണി ചേരുകയായി ഈ തിരുവാതിരരാവിൽ ചന്ദമുടി വിധമാടകൾ ചാർത്തി ചന്ദനകളവം വെയിൽ തൂകി സുന്ദരി മാരണി ചേരുകയായി ഈ തിരുവാതിരരാവിൽ ശിവദം നിറയും പ്രണവം ചിന്മയരൂപം തൊഴുതു വണങ്ങി തിരുവാതിരരാവിതിൽ ദേവഹിതം ദേവിമുഖം തെളിയും വെൺചന്ദ്രൻ പോൽ ആതിരയായി പാടി വരൂ രാവിൽ നീ വാർമുടി നിന്നി പൂക്കുട ചാത്തി
ദേവദേവ പാഹി പാടാനൊന്നു ചേർന്നിടാം പാർവതിക്കൊരു ഇംഗിതത്തിൻ വരമരുളിടാൻ ദേവദേവ പാഹി പാടാനൊന്നു ചേർന്നിടാം പാർവതിക്കൊരു ഇംഗിതത്തിൻ വരമരുളിടാൻ തോഴികളാം നാരിമാരെ വന്നണഞ്ഞിടാം മൂന്ന് ലോകനാഥനാകും ശ്രീ പരമേശൻ ചാരുചന്ദ്രലോലഭാവമാം പുളിനങ്ങൾ കേളിയാടി മന്ദഹാസമായി പുളിനങ്ങൾ നീളെ ദേവദേവ പാഹി പാടാനൊന്നു ചേർന്നിടാം പാർവതിക്കൊരു ഇംഗിതത്തിൻ വരമരുളിടാൻ നീയോ നല്ല ചേലൊത്തവൾ സുന്ദരി കുമാരിയല്ലേ പിന്നെ വേണോ ഭസ്മധാരിയാമൊരുവനെ കോപം കൊണ്ട് പാർവതി ജ്വലിച്ചു തീക്ഷണമായി നോക്കി മുന്നിൽ നിന്ന് പോകാവേഗം ഞാൻ ശിവശക്തി അത് കേൾക്കെ മഹാദേവൻ മന്ദഹാസം ചൊരിയവേ മുനിവേഷം മാറി ശിവൻ പ്രത്യക്ഷനായി കണ്ണീരഞ്ഞു പാർവതിയും കഴലിനൊഴുകപ്പോൾ കാൽകൾ വീണു നമസ്കരിച്ചരീരമേ ഓദിത്തിത്താരാദിത്തിത്തൈരകരേതോ എത്തിത്താരാദിത്തിത്തൈരകരേതോ ദേവദേവ പാഹി പാടാനൊന്നു ചേർന്നിടാം പാർവതിക്കൊരു ഇംഗിതത്തിൻ വരമരുളിടാൻ ദേവദേവ പാഹി പാടാനൊന്നു ചേർന്നിടാം പാർവതിക്കൊരു ഇംഗിതത്തിൻ വരമരുളിടാൻ തോഴികളാം നാരിമാരെ വന്നണഞ്ഞിടാ മൂന്ന് ലോകനാഥനാകും ശ്രീ പരമേശൻ ചാരുചന്ദ്രലോലഭാവമാം പുളിനങ്ങൾ കേളിയാടി മന്ദഹാസമായി പുളിനങ്ങൾ നീളെ ശങ്കരായ ശങ്കരായ മംഗളം ശങ്കരീ മനോഹരായ ശാശ്വതായ മംഗളം സുദർശായ മംഗളം ചന്ദനായ മംഗളം ചിന്മയായ സന്മയായ തന്മയായ മംഗളം അചഞ്ചലായ മംഗളം അകിഞ്ചനായ മംഗളം ജഗത്ശിവായ മംഗളം നമഃ ശിവായ മംഗളം 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 ಬಾರಿ ಪೊರ್ಲುಡು ಶಿವನ ಆರಾಧನೆದ ಆ ನೃತ್ಯನು ತಿರುವಾದಿರ ಮಂತ ತೋಜೆಯರು ಈ ಪರಿಸರದ ಪೊಂಜೋಲ್ನ ತಂಡದಕ್ಕೂ ಆಗ್ಲಿಕ್ಕೆ ಸ್ವಲ್ಪ ಸಂದ ತಾಟಿ ಜೋರ್ಡು ಬರಡು ಪೂರ ನಮ್ಮಕ್ಕುಲೆ ಮಲ್ತಿನಕ್ಕಲು ದುಂಬಗ್ ಪ್ರಾಪ್ತಿ ಶ್ರೇಯ ದೀಕ್ಷಿತ್ ವೇದಿಕೆ ತಯಾರಾದ ಪಡು ಐದು ಬೊಕ್ಕ ರಾಜ ಗುಳಿಗ ಬನತ ಮಹಿಳಾ ಮಂಡಳಿದಕ್ಕೂ ತಯಾರಾದ ಪಡು ಐದು ಬೊಕ್ಕ ಪ್ರತೀಕ್ಷಾ ಬೊಕ್ಕ ತಂಡದಕ್ಕಲು ಅಕೇರಿಗೆ ಪ್ರಾಪ್ತಿ ಬೊಕ್ಕ ಶ್ರೇಯ ಇತ್ತೆ ঢাক বাজা কাসর বাজা উলু দে আর শাখ বাজা বছর পরে আবার এলো মাঝে পুজো পুজো গন্ধ নিয়ে নতুন গানের ছন্দ নিয়ে শারদিয়ায় খুশিতে মন নাচে এলো 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 মা দুর্গা মা পুজো পুজো
ತಾಟಿ ಜೋರ್ಡೆ ಬರ್ಡು ನಮ್ಮ ಊರ್ದ ಜೋಕುಲು ಪತ್ಯ ಎಂಚಿನೊಂದು ಅರ್ಥ ಜಿಳ್ಳ ಮಲ್ಲೆಜಿ ವಾರಿ ಸೋಕುಡು ನಲ್ತೆ ರೈಕ್ ಬಡದು ತಾಟಿ ಬಟ್ಲೆ ಪ್ರಾಪ್ತಿಶ್ರೇಯ ದೀಕ್ಷಿತ್ ಮಕ್ಳೆ ಸೊಲ್ಮೆ ಸಂದ ಒಂದು ಇತ್ತೆ ರಾಹು ಗುಳಿಗ ಬನ ಎಕಡ್ದಿಂಚಿ ಅಂಕಲು ರಾಜ ಗುಳಿಗ ಬನ ಅಂತ ಬಣ್ಣದಿತ್ತ ಅವು ರಾಹು ಗುಳಿಗ ಬನತ ಮಹಿಳಾ ಮಂಡಳಿದಕಲು ಇತ್ತೆ ಅಕ್ಲೆರ್ದೊಂಜಿ ಪೊರ್ಲ ಕಂಠದ ನೃತ್ಯ ಪ್ರದರ್ಶನಕ್ಕೂ ತಯಾರಾವಡವಲು ಐದು ಬಕ್ಕ ಪ್ರತೀಕ್ಷಾ ಬಕ್ಕ ತಂಡ ಐದು ಬಕ್ಕ ಆಕೆಯರಿಗೆ ಪ್ರಾಪ್ತಿ ಬಕ್ಕ ಶ್ರೇಯ ಅಡುಗೆ ಇನ್ನಿತ ಸಾಂಸ್ಕೃತಿಕ ವೈವಿಧ್ಯ ಮುಗಿಡು ಇತ್ತ ರಾಹು ಗುಳಿಗ ಬರತ ಮಹಿಳಾ ಮಂಡಳಿದಕಲು ಒಂಜಿ ಪೊರ್ಲುದ ನೃತ್ಯ ರೂಪಗೂ ವೇದಿಕೆಗೆ ಬರಂದುಲ್ಲೇರು ಜೋರ್ದ ತಾಟಿಡಕ್ಲೇನೆ ಎದ್ಕೊಲ್ನೆ ಯಾವ ಜಾಂದು ತಾಟಿದ ಶಬ್ದ ಒಣಸ್ಬಂತದ ರಥ ಮಾತಿರಲ್ಲ ವಿಶಿಲ್ ಬೂರೊಂದುಂಡು ನಲ್ಲ ಜೋಡು ಬೂರಾಡು ರಾಹು ಗುಳಿಗ ಬನತ ಮಹಿಳಾ ಮಂಡಳಿ ದಾಖಲೆ ವೇದಿಕೆಡು शैलपुत्री च द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकम् पञ्चमं स्कन्दमातेति षष्ठं कात्यायनीति सप्तमं कालरात्रीति महागौरीति चाष्टमम् नवमं सिद्धिदात्री च नवदुर्गाः प्रकीर्तिताः उक्तानेतानि नामानि ब्रह्मणैव महात्मना गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हे सितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरदर्शिनि दुर्मुखवर्षिणि हर्षरते त्रिभुवनपोषिणि शङ्करतोषिणि किल्बिषमोषिणि घोषरते धनुजनि रोषिणि दितिसुतदोषिणि दुर्मदशोषिणि सिन्धुसुते जय जय हे महिषासुरमर्दिनि
ಈಗ ನಿನ್ನ ಆದ್ಯ ನನ್ನಿಂದಲೇ ನೋಡು. ಖಂಡಿತವಾದ ಈ ವೇದಿಕೆಗೆ ವಿಶೇಷ ಮೆರುಗು ಕೊರನಂಚಿನ ಒಂದು ನೃತ್ಯ ಪ್ರದರ್ಶನ ಇಂದು ರಾಹು ಗುಳಿಗವನ ತಂಡದ ಮಹಿಳಾ ತಂಡದ ಕ್ಲೇರ್ದು ಸೊಲ್ಮೇಲು ಬಾರಿ ಪೊರ್ಲದ ಪ್ರದರ್ಶನ ಕೊರಿಯರು ಅಕ್ಲೆಗೆ ಶ್ರೀ ರಕ್ತೇಶ್ವರಪ್ಪ ಇಂಚನೆ ಅನುಗ್ರಹ ಕೊರಡು ಮಾತೆರೆಗಳ ಅನುಗ್ರಹ ಕೊರಡು ಪಡೆದು ದುಂಬಾಗ ಪ್ರತೀಕ್ಷಾಪಕ ತಂಡದ ಕುಳು ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸದ್ಯೋ ಜಾತಮ ವದನಂ ಗಂಗಾ ಚಂದ್ರ ಸಮಾಗಮತೀರ್ಥಂ ಪ್ರಣವಂ ನಾದಮಯುಣರು ತುಡಿಯೋ ವೇದ ಕಲಾಮೃತ ಪುಣ್ಯಂ ಪ್ರಕೃತಿಯು ಪಿನ್ನಿ
ಶಿವಶಂಕರ ಪಾರ್ವತಿ ರಮಣ ನಿನಗೆ ಭಾರಿ ಶೋಕುಡು ನೃತ್ಯ ಪ್ರದರ್ಶನ ಮಂದಿರು ಪ್ರತೀಕ್ಷಾಪಕ ತಂಡದಗಳು ತಾಟಿಯವರ ಜೋರ್ಡು ಬೊಟ್ಲೆಕ್ಲಿಗೆ ಇತ್ತ ಅಕೇರಿಗೆ ಪ್ರಾಪ್ತಿ ಬೊಕ ಶ್ರೇಯ ಪ್ರಾಪ್ತಿ ಬೊಕ ಶ್ರೇಯ ಮೊಕ್ಕಲಿಡ್ದು ಅಕೇರಿದ ನೃತ್ಯ ಪ್ರದರ್ಶನ ಅವರ ಸ್ಟೇಜ್ ಲೈಟ್ ಮಾಡಲಿ ಕುದಿಕ್ಕಲೆ ಕಾತು ಪುನಿದಾಯ ಬಣ್ಣದು ಪೊರ್ಲುಡೆ ನಲ್ತೇರು ಜೋರ್ಡು ತಾಟಿ ಬಟ್ಲೆ ಅಕೇರಿದು ನನ್ನ ಇನಿ ತಾಟಿ ಬಟ್ರೆ ಎಜ್ಜಿ ನನ್ನ ಎಲ್ಲಗೆ ತಾಟಿರಿಕಲ ಪುರ ತಯಾರದಿಲ್ಲ ಎಲ್ಲ ಬಯ್ಯಾಗ ಹಿಂದುವೆ ವೇದಿಕೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ಬೊಕ್ಕ ಧಾರ್ಮಿಕ ಸಭಾ ಕಾರ್ಯಕ್ರಮ ಎಲ್ಲ ಆಶೀರ್ವಚನ ಕೊರಿಯರೆ ಉಲ್ಲೇರು ಶ್ರೀ ಕ್ಷೇತ್ರ ವಜ್ರದೇಹಿ ಮಠ ಗುರುಪುರ ಪರಮ ಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಲು ಐದು ಬೊಕ್ಕ ಧಾರ್ಮಿಕ ಸಭೆಯಲ್ಲಿ ಸೇರಿದ ಬೊಕ್ಕ ಕಲ್ಲಡ್ಕ ವಿಠಲ್ ನಾಯಕ್ ಬೊಕ್ಕ ಬಳಗದಕ್ಲಿಡ್ದು ಸಂಚಲನ ಉಂಡು ಬಂದಿನಂಚಿನ ಗೀತಾ ಸಾಹಿತ್ಯ ಸಂಭ್ರಮ ಒಂಜಿ ವಿಶಿಷ್ಟ ಶೈಲಿದ ಗೀತಾ ಸಾಹಿತ್ಯ ಐತೊಟ್ಟಿಗೆ ಸಮಾಜದ ವಿಡಂಬನೆಯನ್ನು ತೋಜಾವನಂಚಿನ ಅರನ ಪಾತೆರಲು ಎಲ್ಲ ಕಾಂಡ
ಗಣಯಾಗ ಪವಮಾನ ಹೋಮ ಆದು ಆಶ್ಲೇಷ ಬಲಿ ಪೂಜೆಲು ಆದು 11:35 10 ಮೂಜೆರ್ದು 11:35 ಉಳೈದ ವೃಷಭ ಲಗ್ನದ ಶುಭ ಮುಹೂರ್ತಡು ನಾಗಶಿಲಾ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಪಂಚಾಮೃತ ಅಭಿಷೇಕ 25 ಕಲಶಾಭಿಷೇಕ ಆದ ವಟು ಆರಾಧನೆ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡಪೆರಂಡು ಅಂಚನೆ ಬೈಯಡು ಆಜಿ ಗಂಟೆಡ್ದು ಶ್ರೀ ರಕ್ತೇಶ್ವರಿ ಗುಳಿಗ ದೈವಲೆಗೆ 25 ನವಕ ಕಲಶಾರಾಧನೆ ಅಧಿವಾಸ ಹೋಮ ಕಲಶಾದಿವಾಸ ಇತ್ಯಾದಿ ವೈದಿಕ ವಿಧಿಕುಲು ಕ್ಷೇತ್ರದ ಸಾನ್ನಿಧ್ಯಡು ನಡಪೆರಂಡು ಮಾತೆಲ್ಲ ನೆನಪುದಿಲೆ ಎಲ್ಲೆ ಕಾಂಡೆ 10 ಮೂಜೆರ್ದು 11:35 ಉಳೈದ ವೃಷಭ ಲಗ್ನದ ಎಡ್ಡೆ ಮುಹೂರ್ತಡು ನಾಗಶಿಲಾ ಪುನಃಪ್ರತಿಷ್ಠೆ ಪ್ರತಿಷ್ಠಾ ಕಲಶಾಭಿಷೇಕ ಪಂಚಾಮೃತ ಅಭಿಷೇಕ 25 ಕಲಶಾಭಿಷೇಕಲು ನಡಪೆರಂಡು ಬೈಯಡು 7 ಗಂಟೆರ್ದು 9 ಗಂಟೆ ಮುಟ ದುವೆ ರಕ್ತೇಶ್ವರಿ ಕಲಾವೇದಿಕೆಡು ಧಾರ್ಮಿಕ ಸಭೆಲೇಸು ಅವೇರ್ದು ಬೊಕ್ಕ ಜಿಲ್ಲೆದ ಪುಗರ್ತೆ ಬಡೆಯಿನ ಕಲ್ಲಡ್ಕ ವಿಠಲ್ ನಾಯಕ್ ಬಳಗದಕ್ಲಿಡ್ದು ಗೀತಾ ಸಾಹಿತ್ಯ ಸಂಭ್ರಮ ಈ ವೇದಿಕೆಡೆ ನಡಬರಂಡು ಮಾತೆರ್ಲ ಏಪಲ್ದ ಲೆಕ್ಕನೆ ಬರ್ತದೆ ಈ ಕಾರ್ಯಕ್ರಮಕ್ಕೂ ಸಹಕಾರಗಳು ಈಕಲ ಮಾತೆರ್ನಲ ಸಹಕಾರಗಳು ಈ ಮಾತ ಕಾರ್ಯಕ್ರಮಗಳು ಯಶಸ್ವಿ ಆವಡು ಅಪ್ಪ ರಕ್ತೇಶ್ವರಿ ಗುಳಿಗ ದೈವದ ಅಂಚನೆ ನಮ್ಮ ಮಾತ ದೈವ ದೇವರನ ಅನುಗ್ರಹ ಮಾತೆರ್ನಲ ಉಪ್ಪಡು ಬಂಡೊಂದು ಮಾತೆರೆಗಳ ಶುಭ ರಾತ್ರಿ ನಮಸ್ಕಾರ.